ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿ ಭಕ್ತಿರಸಾಮೃತ ಸಿಂಧು ಅಧ್ಯಾಯ 16 ರಾಗಾನುಗ ಭಕ್ತಿ ಮತ್ತಷ್ಟು ವಿವರಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಪೂರ್ವದ ಅಲೆಯಲ್ಲಿ ಭಕ್ತಿರಸಾಮೃತ ಸಿಂಧು ಇಲ್ಲಿ ನಾವು 2ರಿಂದ 14ನೆಯ ಅಧ್ಯಾಯಗಳವರೆಗೆ ವೈಧಿ ಭಕ್ತಿ, ವೈಧಿ ಸಾಧನ ಭಕ್ತಿ ಇದನ್ನು ನೋಡಿದ್ದೇವೆ. ರಾಗಾನುಗ ಸಾಧನ ಭಕ್ತಿ ಅದು ಸಾಧನ ಭಕ್ತಿಯ ಮುಂದುವರಿದ ಭಾಗವೇ ಆಗಿದೆ. ಅದನ್ನು 15 ಮತ್ತು 16ನೇ ಅಧ್ಯಾಯಗಳಲ್ಲಿ ನಮಗೆ ರೂಪಗೋಸ್ವಾಮಿಗಳು ವಿವರಿಸಿದ್ದಾರೆ. ಈ ರಾಗಾನುಗ ಸಾಧನ ಭಕ್ತಿ ಅದನ್ನು ನಾನು ನಿನ್ನೆ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಅದರ ಮತ್ತಷ್ಟು ಮುಂದುವರಿದ ವಿವರಗಳು. ಈಗ ರಾಗಾತ್ಮಿಕ ಭಕ್ತಿ ಅಂದರೆ ಅದು ಸ್ವಯಂ ಪರಿಪೂರ್ಣತೆ ಪಡೆದ ಹಂತ. ಸ್ವಯಂ ಪ್ರೇರಿತ ಸೇವೆ ಅದು ಪರಿಪೂರ್ಣತೆ ಪಡೆದ ಹಂತ. ರಾಗಾನುಗ ಭಕ್ತಿ ಅಂದರೆ ಸ್ವಯಂ ಪ್ರೇರಿತ ಭಕ್ತಿ ಸೇವೆ ಅದು ಸಾಧಕನ ಹಂತ. ಹಾಗಾಗಿ ಸಾಧಕನ ಹಂತ ರಾಗಾನುಗ ಭಕ್ತಿ, ಪರಿಪೂರ್ಣತೆ ಪಡೆದ ಹಂತ ರಾಗಾತ್ಮಿಕ ಭಕ್ತಿ. ಸೊ ಇದನ್ನ ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ರಾಗಾತ್ಮಿಕ ಭಕ್ತಿ ಅಂದರೆ ಅದು ಯಾರಲ್ಲಿ ಕಂಡು ಬರುತ್ತದೆ? ಹರೇ ಕೃಷ್ಣ. ರಾಗಾತ್ಮಿಕ ಭಕ್ತಿ ರಾಧೆ ಮತ್ತು ಗೋಪಿಕೆಯರು ಮತ್ತೆ ಅಲ್ಲಿ ಬೃಂದಾವನ ವಾಸಿಗಳು. ಮಾತಾಜಿ ಹರಿ ಬೋಲ್. ಬೃಂದಾವನ ವಾಸಿಗಳು, ವ್ರಜವಾಸಿಗಳು ಹಾಗೂ ವೃಷ್ಣಿಯರು, ಕೃಷ್ಣನ ಕುಲದವರು, ಕೃಷ್ಣನ ಕುಟುಂಬದವರು, ಇವರಲ್ಲಿ ಕೂಡ ಕಂಡು ಬರುತ್ತದೆ ಈ ರಾಗಾತ್ಮಿಕ ಭಕ್ತಿ. ರಾಗಾತ್ಮಿಕ ಭಕ್ತಿ ಎಂದರೆ ಹೃದಯದಲ್ಲಿ ಕೃಷ್ಣನ ಮೇಲೆ ರಾಗ ತುಂಬಿ ಹೋಗಿರುತ್ತದೆ.
ಅಂದರೆ ಹೃದಯದಲ್ಲಿ ಅವರಿಗೆ ಆಕರ್ಷಣೆ ಇರುತ್ತದೆ, ಕೃಷ್ಣನಲ್ಲಿ ಅತಿಯಾದ ಆಕರ್ಷಣೆ ಇರುತ್ತದೆ. ಇಂತಹ ಆ, ಆ, ರಾಗಾತ್ಮಕ ಭಕ್ತರ ಹೆಜ್ಜೆ ಜಾಡಿನಲ್ಲಿ ಸ್ವಯಂ ಪ್ರೇರಿತವಾಗಿ ನಾವು ಭಕ್ತಿ ಸೇವೆ ಮಾಡುವುದು, ಅದು ರಾಗಾನುಗ ಭಕ್ತಿ. ಹಾಗಾಗಿ ರಾಗಾನುಗ ಭಕ್ತಿ ಅಂದರೆ ಅದನ್ನು ಪರಿಪೂರ್ಣತೆ ಪಡೆದ ರಾಗಾತ್ಮಕ ಭಕ್ತರ ಹಂತದಲ್ಲಿ ಅವರ ಹೆಜ್ಜೆ ಜಾಡಿನಲ್ಲಿ ಭಕ್ತಿಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಈ ರಾಗಾತ್ಮಕ ಭಕ್ತಿಯಲ್ಲಿ 2 ವಿಧ ಅಂತ ನಾವು ನಿನ್ನೆ ನೋಡಿದ್ದೇವೆ, ಕಾಮರೂಪ ಭಕ್ತಿ ಮತ್ತು ಸಂಬಂಧ ರೂಪ ಭಕ್ತಿ. ಕಾಮರೂಪ ಭಕ್ತಿ ಅಂತಂದರೆ ಇಲ್ಲಿ ವ್ರಜವಾಸಿಗಳಾಗಿರ್ತಕ್ಕಂಥ ಗೋಪಿಕೆಯರು ಅವರು ಮಾಡ್ತಕ್ಕಂತಹ ಮಾಧುರ್ಯ ಭಾವದ ಭಕ್ತಿ ಸೇವೆ. ಸೊ ಅದು ಗೋಪಿಕೆಯರು ಕೃಷ್ಣನಿಗೆ ಬಂಧುಗಳೇನೂ ಆಗಿರಲಿಲ್ಲ, ಅವರು ಸ್ವಯಂ ಪ್ರೇರಣೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರು. ಅಂದರೆ ಅವರಿಗೆ ಕೃಷ್ಣನಲ್ಲಿ ಇರ್ತಕ್ಕಂಥ ಆಕರ್ಷಣೆ ಅದು ಐಹಿಕ ಅಲ್ಲ. ಇದನ್ನು ನಾವು ಸಾಕಷ್ಟು ಅಂದರೆ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆಂತಂದರೆ ಇಲ್ಲಿ ಅಂದರೆ ಗೋಪಿಕೆಯರು ಮೇಲ್ನೋಟಕ್ಕೆ ಕಾಮುಕಿಯರ ಥರ ಕಂಡರೂ ಕೂಡ ಅವರಿಗೆ ಕೃಷ್ಣನಲ್ಲಿ ಇರ್ತಕ್ಕಂಥದ್ದು ಕೃಷ್ಣ ಪ್ರೇಮ. ಅವರಲ್ಲಿ ಸ್ವಂತ ತಮ್ಮ ಭೌತಿಕ ಇಂದ್ರಿಯಗಳನ್ನು ಇಚ್ಛೆಪಡಿಸುವ ಆಸಕ್ತಿ ಕಿಂಚಿತ್ತೂ ಕೂಡ ಇರಲಿಲ್ಲ. ಹಾಗಾಗಿ ಗೋಪಿಕೆಯರಲ್ಲಿ ಕಂಡು ಬರ್ತಕ್ಕಂಥ ಕಾಮರೂಪ ಭಕ್ತಿ ಅದು ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ ಅದು ಎಲ್ಲಿ ಕಾಣ್ತದೆ? ಹರೇ ಕೃಷ್ಣ. ಈ ರೀತಿಯ ಸ್ವಯಂ ಪ್ರೇರಿತ ಕೃಷ್ಣ ಪ್ರೇಮ ಅದು ಎಲ್ಲಿ ಕಾಣ್ತದೆ? ಈ ಸ್ವಯಂ ಪ್ರೇರಿತ ವ್ರಜವಾಸಿಗಳಲ್ಲಿ ಕಾಣ್ತದೆ, ಸ್ವಯಂ ಪ್ರೇರಿತವಾಗಿದ್ದು. ಸೊ ಹಾಗಾಗಿ ಅದನ್ನ ಈ ಕೃಷ್ಣ ಪ್ರೇಮವನ್ನ ಬಂಗಾರಕ್ಕೆ, ಅಪ್ಪಟ ಬಂಗಾರಕ್ಕೆ ಹೋಲಿಸಲಾಗಿದೆ. ಆದರೆ ಐಹಿಕ ಲೋಕದಲ್ಲಿ ಅದರ ವಕ್ರ ಪ್ರತಿಬಿಂಬ ಅದು ಕಾಮ. ಸೊ ಅದನ್ನು ಕಬ್ಬಿಣಕ್ಕೆ ಹೋಲಿಸಲಾಗಿದೆ. ಹಾಗಾಗಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ವ್ರಜವಾಸಿಗಳಲ್ಲಿ ಕಂಡುಬರುವ ಈ ಪ್ರೇಮ, ಇದು ಕೃಷ್ಣ ಪ್ರೇಮ, ಇದು ನಿಸ್ವಾರ್ಥವಾದ ಸೇವೆ. ಆದರೆ ಭೌತಿಕದಲ್ಲಿ ಕಂಡು ಬರ್ತಕ್ಕಂಥ ಕಾಮ ಅದು ಸ್ವಾರ್ಥವಾದದ್ದು. ಹಾಗಾಗಿ ನಾವು ಕಾಮರೂಪ ರಾಗಾತ್ಮಕ ಭಕ್ತರು ಅಂದರೆ ಅವರ ಬಗ್ಗೆ, ಅಂದರೆ ಗೋಪಿಕೆಯರ ಬಗ್ಗೆ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಸೊ ಅದು ಐಹಿಕ ಅಲ್ಲ, ಅದು ಭೌತಿಕದ ಒಂದು ಸುಖದಂತೆ ಅಲ್ಲ. ಇದನ್ನು ನಾವು ನಿನ್ನೆ ತಿಳ್ಕೊಂಡಿದ್ದೇವೆ. ಈಗ ಇವತ್ತು ಅದು ಸಂಬಂಧ ರೂಪ ಭಕ್ತಿ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನು ಯಾರಾದ್ರೂ ಮಾತಾಜಿ ಓದಿ. ಸಂಬಂಧ ರೂಪ ಭಕ್ತಿ. ಸಂಬಂಧ ರೂಪ ಭಕ್ತಿ. ನಂದ ಮಹಾರಾಜ ಹಾಗೂ ಯಶೋದೆಯಂತಹ ವೃಂದಾವನ ನಿವಾಸಿಗಳ ಮನೋಧರ್ಮದಲ್ಲಿ ಮೂಲ ದೇವೋತ್ತಮ ಪುರುಷನಾದ ಕೃಷ್ಣನ ತಂದೆ ತಾಯಿಗಳಾಗಿರುವುದರ ಆದರ್ಶೀಕೃತ ದಿವ್ಯ ಕಲ್ಪನೆಯ ಹಿರಿಮೆಯನ್ನು ಕಾಣಬಹುದು. ವಸ್ತುತಃ ಯಾರೂ ಕೃಷ್ಣನ ತಂದೆ ತಾಯಿಗಳು ಆಗಲಾರರು. ಆದರೆ ಭಕ್ತರಲ್ಲಿನ ಇಂತಹ ಪಾರಮಾರ್ಥಿಕ ಭಾವವನ್ನು ಕೃಷ್ಣನಲ್ಲಿ ಇಡುವ ಪಿತೃ ಸದೃಶ ಪ್ರೇಮ ಎಂದು ಕರೆಯಲಾಗಿದೆ. ವೃಷ್ಣಿಯರು ಅಂದರೆ ದ್ವಾರಕೆಯ ಕೃಷ್ಣನ ಬಂಧುಗಳು ಕೂಡ ಹಾಗೆಯೇ ಭಾವಿಸಿದ್ದರು. ಆದ್ದರಿಂದ ಸ್ವಪ್ರೇರಣೆಯ ಕೃಷ್ಣ ಪ್ರೇಮವು ವೃಷ್ಣಿ ಮನೆತನದ ದ್ವಾರಕಾ ನಿವಾಸಿಗಳಲ್ಲಿ ಹಾಗೆಯೇ ವೃಂದಾವನದ ಪ್ರಜೆಗಳಲ್ಲಿಯೂ ಕಾಣುತ್ತದೆ. ವೃಷ್ಣಿಯ ಹಾಗೂ ದ್ವಾರಕಾ ನಿವಾಸಿಗಳು ತೋರಿದ ಸಹಜ ಕೃಷ್ಣ ಪ್ರೇಮವು ಅವರಲ್ಲಿ ನಿರಂತರವಾಗಿ ಇದ್ದದ್ದೇ ನಿಯಂತ್ರಕ ತತ್ವಗಳನ್ನು ಪಾಲಿಸುತ್ತಾ ಮಾಡುವ ಭಕ್ತಿ ಸೇವೆಯ ಘಟ್ಟದಲ್ಲಿ ಪಿತೃಭಾವದ ಪ್ರೇಮವನ್ನು ಕುರಿತು ಚರ್ಚಿಸುವುದರ ಅಗತ್ಯವಿಲ್ಲ. ಏಕೆಂದರೆ ಅದು ಸೇವೆಯ ಮುಂದುವರಿದ ಘಟ್ಟದಲ್ಲಿ ತಾನಾಗಿಯೇ ಬರಬೇಕಾದದ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಂಬಂಧ ರೂಪಿ ಭಕ್ತಿ ಅಂದ್ರೆ ಭಕ್ತಿ, ಸ್ವಯಂ ಪ್ರೇರಿತ ಭಕ್ತಿ, ರಾಗಾತ್ಮಕ ಭಕ್ತಿ. ಅದರಲ್ಲಿ 2 ಬಗೆ, ಕಾಮರೂಪ ಭಕ್ತಿ ಮತ್ತು ಈಗ ಎರಡನೆಯದು ಸಂಬಂಧ ರೂಪ ಭಕ್ತಿ. ಕಾಮರೂಪ ಭಕ್ತಿಯನ್ನು ನಾವು ವ್ರಜವಾಸಿಗಳಲ್ಲಿ ಗೋಪಿಕೆಯರು, ರಾಧಾರಾಣಿ, ಅದರಲ್ಲಿ ಕಾಮರೂಪ ಭಕ್ತಿಯನ್ನು ನೋಡಿದ್ದೇವೆ. ಈಗ ಸಂಬಂಧ ರೂಪ ಭಕ್ತಿ ಅಂದರೆ ವ್ರಜವಾಸಿಗಳಲ್ಲಿ ಇಲ್ಲಿ ಹಾಗೂ ವೃಷ್ಣಿಯರಲ್ಲಿ ಇದು ಕಾಣ್ತಕ್ಕಂಥದ್ದು. ಅಂದರೆ ವ್ರಜವಾಸಿಗಳಲ್ಲಿ ಗೋಪಿಕೆಯರು, ರಾಧಾರಾಣಿ ಅವರನ್ನು ಬಿಟ್ಟು
ಉಳಿದ ಎಲ್ಲರೂ ಕೂಡ ಸಂಬಂಧ ರೂಪ ಭಕ್ತಿ. ಸಂಬಂಧ ಅಂದರೆ ಕೃಷ್ಣನ ಜೊತೆ ಸಂಬಂಧ ಇದೆ. ಯಾವ ರೀತಿ? ಅವರು ತಂದೆ ತಾಯಿ ಅಥವಾ ಸಖ್ಯ ಭಾವನೆ ಅಥವಾ ದಾಸ್ಯ ಭಾವನೆ ಇದೆ ಅವರಿಗೆ. ಸೊ ಈ ರೀತಿಯ ಸಂಬಂಧ ರೂಪಿ ಭಕ್ತಿ, ಅದರಲ್ಲಿ ಮಾಧುರ್ಯ ರಸದಲ್ಲಿ ಅದು ಇಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಮಾತೃ ಅಥವಾ ಪಿತೃ ತಂದೆ ತಾಯಿಗಳಾಗ್ತಕ್ಕಂತಹ ಆ ಭಾವನೆಯಲ್ಲಿ ಮಾಡ್ತಕ್ಕಂತಹ ಭಕ್ತಿಯನ್ನು ಇಲ್ಲಿ ಹೇಳಿದ್ದಾರೆ. ಅದು ಅಂದರೆ ವ್ರಜ ನಿವಾಸಿಗಳಾದ ನಂದ ಮಹಾರಾಜ ಮತ್ತು ಯಶೋಧ ಮಾತೆಯಲ್ಲಿ ಕಂಡು ಬರ್ತಕ್ಕಂತಹ ಸಂಬಂಧ ರೂಪ ಭಕ್ತಿ. ಅಂದರೆ ಭಗವಾನ್ ಕೃಷ್ಣ ಅವನು ಮೂಲ ಪುರುಷ, ಗೋವಿಂದಂ ಆದಿಪುರುಷಂ, ಅವನು ಮೂಲ ದೇವೋತ್ತಮ ಪರಮ ಪುರುಷ. ಅವನಿಂದಲೇ ಎಲ್ಲರೂ ಕೂಡ ಎಲ್ಲ ಜೀವಿಗಳು ಕೂಡ ಬಂದಿರೋದು. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ವಸ್ತುತಃ ಯಾರೂ ಕೃಷ್ಣನ ತಂದೆ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ನಂದ ಮಹಾರಾಜ ಮತ್ತೆ ಯಶೋಧ ಮಾತೆ, ಕೃಷ್ಣನ ತಂದೆ ತಾಯಿಗಳು ಆ ಭಾವದಲ್ಲಿ ಇದ್ದಾರೆ. ಅದಕ್ಕೆ ಇದನ್ನ ಪಿತೃ ಸದೃಶ ಪ್ರೇಮ ಅಂದ್ರೆ, ಅವರು ಪಾರಮಾರ್ಥಿಕ ಭಾವ ಏನು? ಕೃಷ್ಣ ನನ್ನ ಮಗ ಅಂತ ಯಶೋಧ ಮಾತೆ, ನಂದ ಮಹಾರಾಜ ಅವನನ್ನು ಸಾಕ್ತಾರೆ, ಅವನು ಸಲಹುತ್ತಾರೆ. ಹಾಗೆ ಅದು ಭಾವನೆ. ಆ ಭಾವನೆಯಲ್ಲಿ ಅದೇ ಯಾಕೆ ಕೇಳಿದರೆ, ಆ ಭಾವನೆಯಲ್ಲಿ ಭಗವಂತನಿಗೆ ತಂದೆ ತಾಯಿ ಯಾರೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಆ ಭಾವನೆ, ಪಾರಮಾರ್ಥಿಕ ಭಾವನೆ ಅದನ್ನು ಇಟ್ಕೊಂಡಿದ್ದಾರೆ. ಸೊ ಅದನ್ನ ಪಿತೃ ಸದೃಶ ಪ್ರೇಮ ಅಂತ ಕರೀತಾರೆ. ಅದೇ ರೀತಿ ವೃಷ್ಣಿಯರು ಕೂಡ, ದ್ವಾರಕೆಯ ಕೃಷ್ಣನ ಬಂಧುಗಳು ಕೂಡ ಹಾಗೆ ಭಾವಿಸಿದರು. ಆದ್ದರಿಂದ ಇಲ್ಲಿ ಆ ಕೃಷ್ಣ ಪ್ರೇಮ ಇದು ಈ ದ್ವಾರಕ ನಿವಾಸಿಗಳಲ್ಲಿ ಮತ್ತೆ ಆ ವೃಂದಾವನದ ವಾಸಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಅದು ಕೂಡ ವೃಷ್ಣಿ ಮನೆತನದಲ್ಲಿ ಕಂಡು ಬರ್ತಕ್ಕಂಥದ್ದು. ಅದು ಸ್ವಪ್ರೇರಣೆಯಿಂದ ಕೂಡಿದ್ದು. ಈಗ ಇದು ಶಾಶ್ವತವಾಗಿ ಸ್ವಪ್ರೇರಣೆಯಿಂದ ಅವರಲ್ಲಿ ಕೃಷ್ಣ ಪ್ರೇಮ ಇದೆ. ಅದನ್ನ ಈ ಕೃಷ್ಣ ಪ್ರೇಮ, ಆ ಪಿತೃಭಾವ ಪ್ರೇಮವಾಗಲಿ, ಬೇರೆ ಸಂಬಂಧ ರೂಪ ಪ್ರೇಮವಾಗಲಿ, ಅದು ತನ್ನಿಂದ ತಾನೇ ಮುಂದುವರಿದ ಘಟ್ಟದಲ್ಲಿ ಬರ್ತದೆ. ಅಂದರೆ ಯಾವಾಗ ಈಗ ಈ ಭಕ್ತಿ ಸೇವೆ ಮುಂದುವರಿದ ಘಟ್ಟದಲ್ಲಿ ತನ್ನಿಂದ ತಾನೇ ಬರ್ತದೆ ಅಂತ ಸಂಬಂಧ ರೂಪ ಈ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸ್ವಪ್ರೇರಣೆಯ ಸೇವೆಗೆ ಬೇಕಾದ ಅರ್ಹತೆ. ಪ್ರಭುವಿನ ನಿರಂತರ ಭಕ್ತರಾದ ವೃಷ್ಣಿಯರ ಹಾಗೂ ಬೃಂದಾವನ ನಿವಾಸಿಗಳ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಅಪೇಕ್ಷಿಸುವ ಭಕ್ತರನ್ನು ರಾಗಾನುಗ ಭಕ್ತರು ಎನ್ನುತ್ತಾರೆ. ಹಾಗೆಂದರೆ ಈ ಜನ ಆ ಭಕ್ತರು ಗಳಿಸಿದ ಸಿದ್ಧಿಯನ್ನು ಗಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅರ್ಥ. ಈ ರಾಗಾನುಗ ಭಕ್ತರ ಸೇವೆಯ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದಿಲ್ಲ. ಆದರೆ ಸ್ವಭಾವವು ಕಾರಣವಾಗಿ ಅವರು ನಂದ ಅಥವಾ ಯಶೋಧೆಯಂತಹ ನಿತ್ಯ ಭಕ್ತರಿಂದ ಆಕರ್ಷಿತರಾಗಿ ಅವರ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಸಹಜವಾಗಿಯೇ ಪ್ರಯತ್ನಿಸುತ್ತಾರೆ. ಬರುತ್ತಾ ಒಬ್ಬ ನಿರ್ದಿಷ್ಟ ಭಕ್ತನಾಗಬೇಕೆಂಬ ಆಸೆ ಪ್ರಬಲವಾಗುತ್ತದೆ. ಈ ಕ್ರಿಯೆಯನ್ನು ರಾಗಾನುಗ ಎಂದು ಕರೆಯುತ್ತಾರೆ. ವ್ರಜಭೂಮಿ ವೃಂದಾವನದ ನಿವಾಸಿಗಳು ನಡೆದ ಮಾರ್ಗದಲ್ಲಿ ನಡೆಯಬೇಕೆನ್ನುವ ಕಾತರವು ವ್ಯಕ್ತಿಯು ಐಹಿಕ ಕಲುಷಗಳಿಂದ ಮುಕ್ತನಾದ ಹೊರತು ಬರುವುದಿಲ್ಲ ಎಂದು ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದರಲ್ಲಿ ಅನರ್ಥ ನಿವೃತ್ತಿ ಎಂಬೊಂದು ಘಟ್ಟವಿದೆ. ಹೀಗೆ ಎಂದರೆ ಎಲ್ಲ ಐಹಿಕ ಮಲಿನತೆಗಳ ನಿರ್ಗಮನ ಎಂದು ಅರ್ಥ. ಯಾರೋ ಒಬ್ಬ ವ್ಯಕ್ತಿಯು ಇಂತಹ ಭಕ್ತಿಯುತ ಪ್ರೇಮದ ನಟನೆ ಮಾಡುವುದು ಕೆಲವೊಮ್ಮೆ ಕಂಡುಬರುತ್ತದೆ. ದಿಟ್ಟದಲ್ಲಿ ಆ ವ್ಯಕ್ತಿಯು ಅನರ್ಥಗಳಿಂದ ಅಥವಾ ಅನಪೇಕ್ಷಣೀಯ ಅಭ್ಯಾಸಗಳಿಂದ ನಿವೃತ್ತನಾಗಿಲ್ಲ. ತಾನು ನಂದ ಯಶೋಧೆ ಅಥವಾ ಗೋಪಿಯರ ಅನುಮಾಯಿ ಎಂದು ಇಂತಹ ನಟನಶೀಲ ಭಕ್ತನು ಘೋಷಿಸಿಕೊಳ್ಳುವುದು ಕಂಡುಬರುತ್ತದೆ. ಅದೇ ಹೊತ್ತಿನಲ್ಲಿ ಪ್ರಾಪಂಚಿಕವಾದ ಅಸಹ್ಯಕರ ಲೈಂಗಿಕಾಸಕ್ತಿಯು ಆ ವ್ಯಕ್ತಿಯಲ್ಲಿರುವುದು ಎದ್ದು ಕಾಣುತ್ತದೆ. ಇಂತಹ ದೈವಿಕ ಪ್ರೇಮದ ತೋರಿಕೆಯು ಶುದ್ಧ ನಟನೆಯಾಗಿದ್ದು ಅದಕ್ಕೆ ಎಷ್ಟು ಕಿಮ್ಮಿತ್ತಿಲ್ಲ. ವ್ಯಕ್ತಿಯು ನಿಜವಾಗಿ
ಹಿಮ್ಮತ್ತಿಲ್ಲ. ವ್ಯಕ್ತಿಯು ನಿಜವಾಗಿ ಗೋಪಿಯರ ಪ್ರೇಮದ ತತ್ವಗಳಿಂದ ಸಹಜವಾಗಿ ಆಕರ್ಷಿತನಾಗದಾಗ ಅಂತಹ ವ್ಯಕ್ತಿಯ ನಡೆಯಲ್ಲಿ ಪ್ರಾಪಂಚಿಕವಾದ ಯಾವುದೇ ಮಾಲಿನ್ಯವು ಕಂಡು ಬರುವುದಿಲ್ಲ. ಹರೇ ಧನ್ಯವಾದಗಳು ಕೃಷ್ಣ, ಮಾತಾಡಿ. ಹರೇ ಕೃಷ್ಣ. ಈಗ ನಿಮ್ಮಲ್ಲಿ ಪ್ರಶ್ನೆ, ಸ್ವಪ್ರೇರಣೆಯ ಸೇವೆಗೆ ಬೇಕಾದ ಅರ್ಹತೆ ರಾಗಾನುಗ ಭಕ್ತರಿಗೋ ಅಥವಾ ರಾಗಾತ್ಮಕ ಭಕ್ತರಿಗೋ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಶ್ನೆ ಏನು? ಪ್ರಶ್ನೆ ಅಂದರೆ, ಈಗ ಸ್ವಪ್ರೇರಣೆಯ ಸೇವೆಗೆ ಬೇಕಾದ ಅರ್ಹತೆ ಅದು ಯಾರಿಗೆ ಬೇಕು? ರಾಗಾತ್ಮಕ ಭಕ್ತರಿಗೋ ರಾಗಾನುಗ ಭಕ್ತರಿಗೋ? ಸ್ವಯಂ ಪ್ರೇರಿತ ರಾಗಾನುಗ ಭಕ್ತರಿಗೆ ಬೇಕು ಮಾತಾಜಿ. ಹರೇ ಕೃಷ್ಣ, ಹರಿ ಬೋಲ್. ರಾಗಾನುಗ ಭಕ್ತರಿಗೆ ಬೇಕು. ಯಾಕಂದರೆ ರಾಗಾನುಗ ಭಕ್ತರು ಅಂದರೆ ಅವರು ಸಾಧಕ ಭಕ್ತರು. ಅವರು ವೃಂದಾವನದ ಮತ್ತು ವೃಷ್ಣಿಯರ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಬಯಸುತ್ತಾರೆ. ರಾಗಾತ್ಮಕ ಭಕ್ತರು ಈಗಾಗಲೇ ಅವರು ಸಿದ್ಧಿಯ ಹಂತವನ್ನು ತಲುಪಿರುತ್ತಾರೆ. ಹಾಗಾಗಿ ಆ ಅರ್ಹತೆ ಸ್ವಯಂ ಪ್ರೇರಣೆ ಸೇವೆಗೆ ಬೇಕಾಗಿರೋದು ರಾಗಾನುಗ ಭಕ್ತರು. ಯಾಕಂದರೆ ರಾಗಾತ್ಮಕ ಭಕ್ತರು ಈಗಾಗಲೇ ಕೃಷ್ಣ ಪ್ರೇಮದಲ್ಲಿದ್ದು ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತಾರೆ ಆ ಸಿದ್ಧಿ ಹಂತದಲ್ಲಿ. ಆದರೆ ರಾಗಾನುಗ ಭಕ್ತರು ಅವರಂತೆ ಆಗಲು ಪ್ರಯತ್ನಿಸ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಬೇಕಾಗಿದ್ದು ಅರ್ಹತೆ. ಇಲ್ಲಿ ರಾಗಾತ್ಮಿಕ ಭಕ್ತರು ಪಡೆದ ಸಿದ್ಧಿ ಅಂದರೆ ಪರಿಪೂರ್ಣತೆ. ಅದು ಅಂದರೆ ಕೃಷ್ಣ ಪ್ರೇಮ. ಅದನ್ನು ಪಡೀಲಿಕ್ಕೆ ಆ ಹೆಜ್ಜೆ ಜಾಡಿನಲ್ಲಿ, ಆ ರಾಗಾತ್ಮಿಕ ಭಕ್ತರ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಅವರು ರಾಗಾನುಗ ಭಕ್ತರು ಬಯಸ್ತಾರೆ. ಈಗ ನಂದ ಮಹಾರಾಜ ಆಗಲಿ ಯಶೋದೆ ಮಾತೆಯಾಗಲಿ ಅವರು ಮಾಡುವ ಭಕ್ತಿಯಿಂದ, ಹಾಗೆಯೇ ಬೇರೆ ಯಾರ್ಯಾರಿಗೆ ಯಾವ್ಯಾವ ನಿರ್ದಿಷ್ಟ ಭಕ್ತ ಆಗಬೇಕು ಅಂತ ಇಚ್ಛೆ ಇರುತ್ತೆ, ಆ ಪ್ರಬಲವಾದ ಇಚ್ಛೆ ಪ್ರಕಾರ ಅವರು ಆಯಾಯ ಭಕ್ತರನ್ನು ವೃಂದಾವನದ ಭಕ್ತರನ್ನು ಅವರು ಇದನ್ನ ಅನುಸರಿಸಲು ಅವರು ಪ್ರಯತ್ನ ಮಾಡ್ತಾರೆ. ಅಂದರೆ ಕೆಲವರಿಗೆ ಅಂದರೆ ಪಿತೃಸದೃಶ ಆ ಒಂದು ವಾತ್ಸಲ್ಯ ಭಾವದಲ್ಲಿ ನಾವು ಸೇವೆ ಮಾಡಬೇಕು ಅಂದರೆ ಅವರು ಯಶೋಧ ಮಾತೆ ಅಥವಾ ಪಿತೃಸದೃಶ ನಂದ ಮಹಾರಾಜ ಅವರನ್ನು ಫಾಲೋ ಮಾಡ್ತಾರೆ. ಯಾರಿಗೆ ಗೋಪಿಕೆಯರ ಥರ ಮಾಡಬೇಕು, ಅವರು ಸೇವೆ ಮಾಡಬೇಕು ಅಂದರೆ ಅವರು ಗೋಪಿಯರನ್ನು ಫಾಲೋ ಮಾಡ್ತಾರೆ. ಹೀಗೆ ಅವರವರಿಗೆ ಬೇಕಾದ ನಿರ್ದಿಷ್ಟ ರಾಗಾತ್ಮಕ ಭಕ್ತರನ್ನು ಅವರು ಫಾಲೋ ಮಾಡಲಿಕ್ಕೆ, ಅನುಸರಿಸಲಿಕ್ಕೆ ಬಯಸ್ತಾರೆ. ಈಗ ರಾಗಾತ್ಮಕ ಭಕ್ತಿಯಲ್ಲಿ 2 ವಿಧ ಅಂತ ನಾವು ನೋಡಿದ್ದೇವೆ. ಒಂದು ಕಾಮರೂಪ ಭಕ್ತಿ, ಎರಡನೆಯದು ಸಂಬಂಧ ರೂಪ ಭಕ್ತಿ. ಇದೇ ತರಹ ರಾಗಾನುಗ ಭಕ್ತರಲ್ಲೂ ಕೂಡ ಕಾಮರೂಪ ಮತ್ತು ಸಂಬಂಧ ರೂಪ, ಅದಕ್ಕೆ ಕಾಮಾನುಗ ಮತ್ತು ರಾಗಾನುಗ, ಕಾಮಾನುಗ ಮತ್ತು ಸಂಬಂಧಾನುಗ ಎಂದು ಕರೆಯುತ್ತಾರೆ. ಆ ರಾಗಾನುಗ ಭಕ್ತಿಯಲ್ಲೂ ಕೂಡ 2 ವಿಧ ಇರುತ್ತೆ. ಈಗ ಮುಖ್ಯವಾಗಿ ಅರ್ಹತೆ ಏನು ಬೇಕು ಈ ರಾಗಾನುಗ ಭಕ್ತರಿಗೆ ಅಂತ ನಾವು ನೋಡ್ತಾ ಇದ್ದೇವೆ. ಈ ಅರ್ಹತೆ ಇದರಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಲೌಲ್ಯ. ಲೌಲ್ಯ ಅಂದರೆ ಆಸೆ, ಅತಿ ಆಸೆ. ಏನರ ಬಗ್ಗೆ ಆಸೆ? ಲೌಲ್ಯ ಅಂದರೆ ವ್ರಜವಾಸಿಗಳ ಮನೋಧರ್ಮವನ್ನು ನಾವು ಬೆಳೆಸ್ಕೋಬೇಕು. ನಾನು ವ್ರಜವಾಸಿಗಳ ಮನೋಧರ್ಮವನ್ನು ಬೆಳೆಸ್ಕೋಬೇಕು. ಇದು ಬಹಳ ಮುಖ್ಯವಾದದ್ದು, ಈ ಲೌಲ್ಯ. ಹಾಗಾದರೆ ಈ ಲೌಲ್ಯವನ್ನು ಪಡೆಯುವುದು ಹೇಗೆ ಅಂತ, ಈ ಲೌಲ್ಯವನ್ನು ನಾವೇನು ಧರ್ಮಗ್ರಂಥಗಳ ಅಧ್ಯಯನ ಮಾಡ್ಕೊಂಡು ಪಡಿಬಹುದಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅಥವಾ ತರ್ಕದಿಂದ ಪಡಿಬಹುದಾ? ಇಲ್ಲ. ಇಲ್ಲ. ಅದು ಆ ವೃಂದಾವನ ವಾಸಿಗಳ ಬಗ್ಗೆ ಕೇಳಿ ತಿಳ್ಕೊಳ್ಳೋದ್ರಿಂದ, ಶ್ರವಣ ಮಾಡೋದ್ರಿಂದ ಅದು ಬರುತ್ತದೆ. ಅಂದರೆ ಯಾವಾಗ ವೃಂದಾವನ ವಾಸಿಗಳ ಬಗ್ಗೆ ಅವರ ಜೊತೆ ಕೃಷ್ಣ ಮಾಡಿದ ಲೀಲೆಯನ್ನು ಕೇಳ್ತಾ ಕೇಳ್ತಾ ಆವಾಗ ಒಂದು ಬಗೆಯ ವೃಂದಾವನ ವಾಸಿಗಳ ಬಗ್ಗೆ ಅವರಿಗೆ ಏನಾಗುತ್ತೆ? ಆಕರ್ಷಣೆ ಉಂಟಾಗತ್ತೆ, ಅದರಲ್ಲಿ ಆಸಕ್ತಿ ಉಂಟಾಗುತ್ತೆ. ಸೊ ಆಗ ಆ ಭಕ್ತನಿಗೆ, ಆ ವೃಂದಾವನ ಭಕ್ತನಿಗೆ ಹಂಗೆ ಅವರನ್ನು ಫಾಲೋ ಮಾಡಬೇಕು, ಅವರ ರೀತಿಯೇ ನಾನು ಮಾಡಬೇಕು ಅಂತಹ ಕಾತರ ಪ್ರಾರಂಭವಾಗುತ್ತೆ. ಸೊ ಇದಕ್ಕೆ ಲೌಲ್ಯ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಇದನ್ನು ವ್ರಜಭೂಮಿಯ ನಿವಾಸಿಗಳು ನಡೆದ ಮಾರ್ಗದಲ್ಲಿ ನಡೆಯಬೇಕು ಅಂತಂದರೆ ಐಹಿಕ ಕಾಲುಷ್ಯಗಳು ಮುಕ್ತನಾಗಬೇಕು. ಐಹಿಕ ಕಾಲುಷ್ಯಗಳು
ಈ ಐಹಿಕ ಕಾಲುಷ್ಯಗಳು ಅಂತಂದರೆ ಇಲ್ಲಿ ಇರ್ತಕ್ಕಂಥದ್ದು ನಮಗೆ ಆ ರಜೋಗುಣ, ತಮೋಗುಣ, ಆಮೇಲೆ ಸತ್ವಗುಣ ಕೂಡ ಅದರಿಂದ ಹೊರಗೆ ಬರಬೇಕು. ಅದಲ್ಲದೆ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಇವೆಲ್ಲ ನಮಗೆ ಕಾಲುಷ್ಯಗಳು, ಐಹಿಕ ಕಾಲುಷ್ಯಗಳು. ಈ ಐಹಿಕ ಕಾಲುಷ್ಯಗಳಿಂದ ಹೊರಗೆ ಬರೋದನ್ನು ಅನರ್ಥ ನಿವೃತ್ತಿ ಅಂತ ಕರೀತಾರೆ. ಅನರ್ಥ ನಿವೃತ್ತಿ ಇದು ಭಕ್ತಿಯಲ್ಲಿ ನಾವು 9 ಹಂತಗಳನ್ನು ನಾವು ಕೇಳಿದ್ದೇವೆ. ಆ 9 ಹಂತಗಳನ್ನು ಯಾರಾದರೂ ಹೇಳ್ತೀರಾ? ಭಕ್ತಿ ಮಾಡುವಲ್ಲಿ 9 ಹಂತಗಳು ಭಕ್ತಿಯಲ್ಲಿ. ನವವಿಧ ಭಕ್ತಿ ಸೇವೆಯ ಮಾತಾಜಿ ಅಥವಾ ನವವಿಧ ಭಕ್ತಿ ಸೇವೆಯಲ್ಲ, ಹಂತಗಳು, ಭಕ್ತಿ ಸೇವೆಯ ಹಂತಗಳು, ಅದು ಕೂಡ 9 ಇದೆ. ಹಾ, ಭಕ್ತಿ ಸೇವೆಯ ಹಂತಗಳು ಮೊದಲನೇದಾಗಿ ಶ್ರದ್ಧೆ ಇರ್ಬೇಕು ಮಾತಾಜಿ. ಹರೇ ಹರೇ ಕೃಷ್ಣ. ಶ್ರದ್ಧೆ ಇರ್ಬೇಕು, ಇಷ್ಟ ಇರ್ಬೇಕು, ರುಚಿ ಇರ್ಬೇಕು. ಅದರಲ್ಲಿ ಸಾಧನ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿ, ಒಟ್ಟು 9. ಒಂದೆರಡು ಬಿಟ್ಟು ಹೋಗಿದೆ ಯಾವ್ದು? ಹರೇ ಕೃಷ್ಣ. 9 ಅಂತಂದ್ರೆ ಮೊದಲು ಶ್ರದ್ಧಾ, ಅದು ಹಾಗೇ ಕರೆಕ್ಟ್ ಆಗಿ ಬರ್ತದೆ, ಒಂದರ ನಂತರ ಒಂದು. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ. ಸೊ ಹಾಗಾಗಿ ಇಲ್ಲಿ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅದಾದ ಮೇಲೆ ಅನರ್ಥ ನಿವೃತ್ತಿ ಬರ್ತದೆ. ಅನರ್ಥ ನಿವೃತ್ತಿ 4ನೇ ಹಂತ. ಸೊ ಹಾಗಾಗಿ ಮೊದಲು ಶ್ರದ್ಧಾ, ನಮಗೆ ಭಗವಂತನಲ್ಲಿ, ಧರ್ಮಗ್ರಂಥಗಳಲ್ಲಿ, ಗುರುಗಳಲ್ಲಿ, ನಮಗೆ ಸಾಧುಗಳಲ್ಲಿ ಶ್ರದ್ಧೆ ಇರಬೇಕು. ಆಮೇಲೆ ಸಾಧು ಸಂಘ, ಶ್ರದ್ಧೆ ಇದ್ದ ಮೇಲೆ ನಾವು ಆ ಸಂಘ, ಭಕ್ತರ ಸಂಘದಲ್ಲಿ ಇರಬೇಕು. ಮತ್ತೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ. ಭಜನ ಕ್ರಿಯಾ ಅಂದರೆ ಗುರುವಿನಿಂದ ಅಂದರೆ ದೀಕ್ಷೆಯನ್ನು ಪಡ್ಕೊಂಡು ಭಕ್ತಿ ಮಾರ್ಗದಲ್ಲಿ ನಾವು ಎಲ್ಲದನ್ನು ಕೂಡ ಅವರು ಹೇಳಿದ್ದನ್ನು ಮಾಡೋದು. ಸೊ ಅದು ಅದರಲ್ಲಿ ಶ್ರವಣ, ಕೀರ್ತನ, ಸ್ಮರಣ ಎಲ್ಲ ಬರ್ತದೆ. ಸೊ ಹಾಗಾಗಿ ಅದು ಆದ ಮೇಲೆ ಬರ್ತಕ್ಕಂಥದ್ದು ಅನರ್ಥ ನಿವೃತ್ತಿ. ಈಗ ಈ ಅನರ್ಥ ನಿವೃತ್ತಿ ಆಗದೆ ನಮಗೆ ಅಂದರೆ ರಾಗಾನುಗ ಭಕ್ತಿ ಯಾರಿಗೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ಅನರ್ಥ ನಿವೃತ್ತಿಯ ಘಟ್ಟವನ್ನು ನಾವು ಮುಗಿಸಬೇಕು. ಅಂದರೆ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ. ಅನರ್ಥ ನಿವೃತ್ತಿ ಆದ ಮೇಲೆ ಬರ್ತಕ್ಕಂಥದ್ದು ನಿಷ್ಠಾ, ರುಚಿ, ಆಸಕ್ತಿ. ಇದು ರಾಗಾನುಗ ಭಕ್ತಿಯಲ್ಲಿ ಕಂಡು ಬರುತ್ತದೆ. ಆಮೇಲೆ ಬರ್ತಕ್ಕಂಥದ್ದು ಭಾವಭಕ್ತಿ, ಆಮೇಲೆ ಬರ್ತಕ್ಕಂಥದ್ದು ಪ್ರೇಮ ಭಕ್ತಿ. ಸೊ ಹಾಗಾಗಿ ಒಬ್ಬನು ಈ ಒಂದು ರಾಗಾನುಗ ಭಕ್ತಿಗೆ ಬರಬೇಕು, ರಾಗಾನುಗ ಸಾಧನ ಭಕ್ತಿಗೆ ಬರಬೇಕು ಅಂತಂದರೆ ಅವನು ನಿಷ್ಠಾ ಹಂತಕ್ಕೆ ಬರಬೇಕು. ನಿಷ್ಠಾ ಹಂತಕ್ಕೆ ಬರದೆ ಅವನಿಗೆ ರಾಗಾನುಗ ಭಕ್ತಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಿಷ್ಠಾ ಹಂತಕ್ಕೆ ಬರಬೇಕು ಅಂತಂದರೆ ವೈದಿ ಸಾಧನ ಭಕ್ತಿಯನ್ನು ಮಾಡಲೇಬೇಕು. ರಾಗಾನುಗಕ್ಕೆ ಬರಬೇಕು ಅಂದರೆ ವೈದಿ ಸಾಧನ ಹಂತವನ್ನು ಮುಗಿಸಬೇಕು. ಅಂದರೆ ಪ್ರತಿನಿತ್ಯ 16 ಸುತ್ತು ಜಪ ಮಾಡೋದು, 4 ನಿಯಂತ್ರಗಳನ್ನು, ತತ್ವವನ್ನು ಮಾಡೋದು, ಇದೆಲ್ಲ ವೈದಿ ಸಾಧನ ಭಕ್ತಿಯಲ್ಲಿ ಗುರುಗಳು ಹೇಳ್ತಾರೆ, ಧರ್ಮಗ್ರಂಥದಲ್ಲಿ ಇದೆ ಅಂತ ಇದನ್ನು ಹೇಳಿ ಮಾಡಿ ಅದನ್ನು ಒತ್ತಾಯದಿಂದ ಅಂದರೆ ಕರೆದಿದ್ರೂ ಮಾಡೋದು. ಈ ರೀತಿ ಮಾಡ್ತಾ 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 ಬಂದಾಗ ಅನರ್ಥ ನಿವೃತ್ತಿ ಆಗುತ್ತದೆ. ಸೊ ಅನರ್ಥ ನಿವೃತ್ತಿ ಆದ ಮೇಲೆ ಬರ್ತಕ್ಕಂಥದ್ದು ನಿಷ್ಠಾ ಹಂತ. ಸೊ ಆ ನಿಷ್ಠಾ ಹಂತದಲ್ಲೂ ಕೂಡ ಇದು ಕೂಡ ಸಾಧನ ಭಕ್ತಿಯೇ. ಇದು ರಾಗಾನುಗ ಭಕ್ತಿ ಕೂಡ ಅದು ಸಾಧನ ಭಕ್ತಿಯೇ. ಸೊ ಆ ಸಾಧನ ಭಕ್ತಿ ನಿಷ್ಠಾ ಹಂತದಿಂದ ಪ್ರಾರಂಭವಾಗುತ್ತದೆ. ನಿಷ್ಠಾ, ರುಚಿ, ಆಸಕ್ತಿ ಇವು ರಾಗಾನುಗ ಭಕ್ತಿಯ ಬಳಿ ಬರ್ತಕ್ಕಂಥ ಹಂತಗಳು. ಆಮೇಲೆ ಈ ಒಂದು ಅನರ್ಥ ನಿವೃತ್ತಿ ಹೇಗೆ ಆಗ್ತದೆ ಅಂತ ನಮಗೆ ಪ್ರಶ್ನೆ ಅಲ್ವಾ? ಅನರ್ಥ ನಿವೃತ್ತಿ ಆಗಬೇಕು. ಅನರ್ಥ ನಿವೃತ್ತಿ ಹೇಗೆ ಆಗತ್ತೆ? ನಮ್ಮಲ್ಲಿ ಈಗ ಅನೇಕ ಅನರ್ಥಗಳಿವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಈ ಅನರ್ಥಗಳು ನಿವೃತ್ತಿ ಆಗುವುದು ಹೇಗೆ? ಇದನ್ನ ನಾವು ನೋಡ್ಕೋಬೇಕು. ಇಲ್ಲಿ ಭೌತಿಕ ಆಸಕ್ತಿ ಇದ್ದರೆ ಆ ವ್ಯಕ್ತಿಗೆ ಅಂದರೆ ರಾಗಾನುಗ ಭಕ್ತಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭೌತಿಕ ಆಸಕ್ತಿ ಅದನ್ನ ನಾವು ಕಂಪ್ಲೀಟ್ ಬಿಟ್ಟರೆ ಮತ್ತೆ ರಾಧಾಕೃಷ್ಣ ಮತ್ತು ಗೋಪಿಯರ ಆಕರ್ಷಣೆಯನ್ನ ನಾವು ಪಡ್ಕೊಂಡ್ರೆ ನಾವು ರಾಗಾನುಗ ಭಕ್ತಿಗೆ ಬರಬಹುದು. ಸೊ ಇದು ನಿಜವಾದದ್ದು. ಈಗ ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ಈಗ ಒಂದು ಮಾವಿನ ಹಣ್ಣು ಕಾಣ್ತದೆ ನೀರಲ್ಲಿ. ಅದು ಮಾವಿನ ಹಣ್ಣು ಒಂದು ಕೆರೆಯ ದಂಡೆಯಲ್ಲಿ ಅಥವಾ ಪಕ್ಕದಲ್ಲಿ ಒಂದು ಮಾವಿನ ಮರದ ತಿಳ್ಕೊಳ್ಳಿ. ಆ ಮಾವಿನ ಮರದಲ್ಲಿ ಹಣ್ಣಿದೆ. ಆದರೆ ಒಬ್ಬ ವ್ಯಕ್ತಿ ನೀರನ್ನು ನೋಡ್ತಾನೆ, ನೀರಲ್ಲಿ
ಹಣ್ಣಿನ ಪ್ರತಿಬಿಂಬ ಕಾಣ್ತದೆ. ಈ ಹಣ್ಣಿನ ಪ್ರತಿಬಿಂಬ ಅದು ನಿಜವಾದ ಹಣ್ಣ? ಅಲ್ಲ ಮಾತಾಜಿ. ಒಬ್ಬವನು ನೋಡಿ ಆ ಹಣ್ಣನ್ನ ನೀರಿನಲ್ಲಿ ನೋಡಿ ಆಕರ್ಷಣೆ ಹೊಂದಿ ಅದನ್ನ ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಲ್ವಾ? ಸೊ ಅದು ಪ್ರಯತ್ನ ಮಾಡಿ ನೀರಿಗೆ ಹಾರಿ ಅಲ್ಲಿ ಬಿದ್ದರೆ, ಆ ಕೆರೆಯಲ್ಲಿ ಬಿದ್ದರೆ ಅಲ್ಲಿ ಅವನಿಗೆ ಅಲ್ಲಿರ್ತಕ್ಕಂಥ ಕೆಲವೊಮ್ಮೆ ಕೆರೆಯ ಆಳದಲ್ಲಿ ಕಲ್ಲು ಕೂಡ ಇರಬಹುದು, ಕಲ್ಲೆಲ್ಲ ತಾಗಿ ಅವನಿಗೆ ಪೆಟ್ಟು ಕೂಡ ಆಗಬಹುದು, ಆದರೆ ಹಣ್ಣು ಸಿಕ್ಕುವುದಿಲ್ಲ ಅಲ್ವಾ? ಹೌದು ಮಾತಾಜಿ. ಹಣ್ಣು ಸಿಕ್ಕುವುದಿಲ್ಲ. ಇಲ್ಲಿ ಏನು ಅಂತಂದ್ರೆ ಅವನಿಗೆ ಹಣ್ಣು ಸಿಕ್ಬೇಕು ಅಂದ್ರೆ ಅವನು ಏನ್ ಮಾಡ್ಬೇಕು? ಮರದಿಂದ ಬೀಳ್ಬೇಕು. ಹಣ್ಣು ಮರವನ್ನು ಹತ್ತಬೇಕು, ಇಲ್ಲಿದ್ರೆ ಅದನ್ನ ಕೋಲಿನಿಂದ ಬಡಚಬೇಕು. ಈಗ ಹರೇ ಕೃಷ್ಣ. ಮರ ಹತ್ತಿ ನೀರಿಂದ ಹೊರಬಂದು ಅವನು ಮಾವಿನ ಮರ ಹತ್ತಿ ಮಾವಿನ ಹಣ್ಣನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿ ಇಲ್ಲಿ ಭೌತಿಕ ಪ್ರಪಂಚವನ್ನ ಇಲ್ಲಿ ಆಕರ್ಷಣೆಯನ್ನ ನೀರಿನಲ್ಲಿ ಕಾಣುವ ಮಾವಿನ ಹಣ್ಣಿನ ಪ್ರತಿಬಿಂಬಕ್ಕೆ ಹೋಲಿಸಲಾಗಿದೆ. ನಿಜವಾದ ಆಕರ್ಷಣೆ, ನಿಜವಾದ ಆನಂದ, ಆ ವಸ್ತು ಬೇಕಾಗಿದ್ದು ಅದು ಭಗವಂತನ ಲೋಕದಲ್ಲಿ ಇರ್ತದೆ. ಸೊ ಹಾಗಾಗಿ ಇಲ್ಲಿವರೆಗೆ ಈ ಭೌತಿಕ ಭ್ರಮೆಯಲ್ಲಿ ವ್ಯಕ್ತಿ ಇರ್ತಾನೆ, ಅಲ್ಲಿವರೆಗೆ ಭೌತಿಕ ಆಕರ್ಷಣೆ ಇರ್ತದೆ. ಆಗ ಅನರ್ಥ ನಿವೃತ್ತಿ ಯಾವಾಗ ಆಗತ್ತೆ ಅವನಿಗೆ ಅವಾಗ ಅರ್ಥ ಆಗತ್ತೆ, ಓಹೋ ನಿಜವಾದ ಮಾವಿನ ಹಣ್ಣು ನೀರಲ್ಲಿ ಇಲ್ಲ, ನೀರಲ್ಲಿ ಇರುವುದು ಪ್ರತಿಬಿಂಬ ಅಷ್ಟೇ. ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ನಿಜವಾದ ಮಾವಿನ ಹಣ್ಣು ಮಾವಿನ ಮರದಲ್ಲಿದೆ ಅಂತ. ಅಂದರೆ ಅವನಿಗೆ ಅರ್ಥ ಆಗುತ್ತೆ ಅನರ್ಥ ನಿವೃತ್ತಿ ಆದ ಮೇಲೆ ಈ ಭೌತಿಕ ಜಗತ್ತಿನಲ್ಲಿ ಸುಖ ಇಲ್ಲ, ಆನಂದ ಇರ್ತಕ್ಕಂಥದ್ದು ಭಗವಂತನ ಪಾದ ಕಮಲದಲ್ಲಿ, ಭಗವಂತನ ಲೋಕದಲ್ಲಿ ಅಂತ. ಹಾಗಾಗಿ ಅನರ್ಥ ನಿವೃತ್ತಿ ಅದನ್ನ ಹೇಗೆ ಹೋಗಿಸ್ಕೊಳ್ಳೋದು ಅಂತ ನಾವು ನೋಡೋಣ. ಈಗ ಅನರ್ಥಗಳು ನಮಗೆ ಭೌತಿಕ ಆಕರ್ಷಣೆ ಇದ್ದೇ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು. ಈ ಭೌತಿಕ ಆಕರ್ಷಣೆ ಇದ್ದಾಗ ಅನರ್ಥಗಳು ನಮ್ಮನ್ನ ಬಿಡೋದಿಲ್ಲ. ಸೊ ಅದಕ್ಕೆ ನಾವು ಅನರ್ಥಗಳನ್ನ ಬಿಡ್ಲಿಕ್ಕೆ ನಾವು ದೃಢವಾದ ಮನಸ್ಸನ್ನು ಮಾಡಬೇಕು. ಅನರ್ಥ, ಈ ಭೌತಿಕ ಆಕರ್ಷಣೆಗಳಿಗೆ ಇಲ್ಲ ಇಲ್ಲ, ನೋ ಹೇಳ್ಬೇಕಂತೆ. ನಮಗೆ ಬೇಡ ಬೇಡ. ನಾನು ಈ ಭೌತಿಕ ಆಕರ್ಷಣೆಗಳು ಏನ್ ಮಾಡುತ್ತೆ, ನಮ್ಮನ್ನು ಭೋಗಿಸುವಂತ ಅವು ಕೇಳ್ತವೆ ಅಲ್ವಾ? ಹೌದು ಮತ್ತೆ. ಯಾವುದೇ ಆಗಲಿ ಅನರ್ಥಗಳು ನಮ್ಗೆ ಏನ್ ಮಾಡ್ತದೆ, ಇದು ನನ್ನನ್ನು ಭೋಗಿಸು ಅಂತ ಕೇಳ್ತದೆ. ಅದಕ್ಕೆ ನಾವೇನ್ ಹೇಳ್ಬೇಕು? ನೋ ಅಂತ ಹೇಳ್ಬೇಕಂತೆ. ಅದು ಮಾಯಾ. ಸೊ ಅದಕ್ಕೆ ನಾವು ಬೇಡ ಬೇಡ, ನನಗೆ ಬೇಡ. ಆದ್ರೂ ಕೂಡ ಅದು ಮತ್ತೆ ಮತ್ತೆ ನಮ್ಮನ್ನು ಆಕರ್ಷಿಸುತ್ತದೆ ಅಲ್ವಾ? ಅದು ಬಿಡುವುದಿಲ್ಲ ಅಷ್ಟೇ ಈಸಿಯಾಗಿ. ಆಗ ನಾವು ಯಾವಾಗ ದೃಢವಾಗಿ ಫರ್ಮ್ ಆಗಿ ನನಗೆ ಬೇಡ 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 ಅಂತ ಹೇಳಿದಾಗ ಅವಾಗ ಗೊತ್ತಾಗತ್ತೆ, ಅದು ಆಕರ್ಷಣೆ ಬಿಟ್ಬಿಡುತ್ತೆ. ಓ, ಈ ಮನುಷ್ಯ ನನ್ನ ಬಲೆಗೆ ಬೀಳೋದಿಲ್ಲ ಅಂತ ಅನರ್ಥ ಹೋಗ್ತದೆ. ಇದು ಅರ್ಥ ಆಯ್ತಾ ಹರೇ ಕೃಷ್ಣ? ಅರ್ಥ ಆಯ್ತು ಮಾತಾಜಿ. ನಮ್ಮ ಮನಸ್ಸಿನಲ್ಲಿ ಆ ಭೋಗ ಬೇಡ 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 ಅಂತ ಇರಬೇಕು. ಆವಾಗ ಕೊನೆಗೆ ಅದು ತುಂಬಾ ಪ್ರಯತ್ನ ಮಾಡಿ, ಇಲ್ಲಪ್ಪ ನನ್ನ ಬಲೆಗೆ ಬೀಳೋದಿಲ್ಲ ಈ ಮನುಷ್ಯ ಅಂತ ತಿಳ್ಕೊಂಡು ಅನರ್ಥ ಹೊರಟೋಗುತ್ತೆ. ಇದನ್ನು ಇನ್ನೊಂದು ರೀತಿನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಹೇಗೆ ಅಂತಂದ್ರೆ, ಮನೆ ಹತ್ರ ಕೆಲವೊಮ್ಮೆ ಅನೇಕ ಸೇಲ್ಸ್ ಮ್ಯಾನ್ಗಳು ಬರ್ತಾರೆ. ಇದು ಪಟ್ಟಣಗಳಲ್ಲಿ ಕಂಡು ಬರುತ್ತೆ ಅಲ್ವಾ? ಮನೆ ಹತ್ರ ಬಂದು ಮಾತಾಜಿ ಹಳ್ಳಿಗಳಲ್ಲೂ ಕಾಣ್ತಾ ಇದೆ ಮಾತಾಜಿ. ಓಕೆ, ಹಳ್ಳಿಗಳಲ್ಲೂ ಬರ್ತಾ ಇದೆ ಈಗೀಗ. ಇದು ವಸ್ತು ತಗೊಳ್ಳಿ, ಇದು ಚೀಪು, ನೀವು ಒಂದು ತಗೊಂಡ್ರೆ ಮತ್ತೊಂದು ಫ್ರೀ ಕೊಡ್ತೇನೆ, ಮತ್ತೆ ಇದು ತುಂಬಾ ಚೆನ್ನಾಗಿದೆ, ಅಂಗಡಿಯಲ್ಲಿ ಹೋದ್ರೆ ನಿಮಗೆ ತುಂಬಾ ರೇಟ್ ಜಾಸ್ತಿ, ಇಲ್ಲಿ ತಕ್ಕೊಳ್ಳಿ ಹೇಳ್ಕೊಂಡು ನಮ್ಮನ್ನು ಆಕರ್ಷಿಸುತ್ತಾರೆ ಅಲ್ವಾ? ಹೌದು. ಅವಾಗ ನಾವು ಇಂದ್ರಿಯ ಭೋಗದ ವಸ್ತು ಎಲ್ಲವೂ ಅದು ಅನಾವಶ್ಯಕ ವಸ್ತುಗಳು. ಅದಕ್ಕೆ ನೋ ನೋ ನೋ, ಇಲ್ಲ 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 ಅಂತ ಹೇಳ್ಬೇಕು. ಆದ್ರೆ ಅವ ಏನ್ ಹೇಳ್ತಾನೆ, ಪದೇ ಪದೇ ಪೀಡಿಸ್ತಾನೆ ಅಲ್ವಾ? ಪ್ರತಿ ಬಾರಿ ಪೀಡಿಸ್ತಾನೆ. ಅಂದ್ರೆ 4-5 ಸರಿ ತಕೊಳ್ಳಿ ಅಮ್ಮ ಅಂತ ಹೇಳ್ತಾನೆ. ಇಲ್ಲ 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 ಅಂತ ನಾವು ಮತ್ತೆ ಜೋರಾಗಿ ಹೇಳಿದಾಗ ಅವನ ಮೇಲೆ ಏನ್ ಮಾಡ್ತಾನೆ, ಅವನಿಗೆ ಬೇಜಾರಾಗಿ ಹೊರಟು ಹೋಗ್ತಾನೆ ಅಲ್ವಾ? ಅಂದ್ರೆ ಅನರ್ಥಗಳು ಹಾಗೆ ನಮ್ಮನ್ನ ನೀನು ಭೋಗಿಸುವಂತ ಪೀಡಿಸುತ್ತವೆ. ಅದನ್ನ ನಮಗೆ ಬೇಡ 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 ಅಂತ, ಇಲ್ಲ ನಾವು ಬೇಡ ನೀನು ಅಂತ ಹೇಳ್ಬೇಕು. ಅದೇ ರೀತಿ ಇನ್ನೊಂದು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಹೇಗೆ ಕೇಳಿದರೆ ಅನರ್ಥಗಳನ್ನ, ಈಗ ನಾಯಿ, ನಮಗೆ ಬೀದಿ ನಾಯಿ ಇರುತ್ತೆ, ನಾವು ಸ್ವಲ್ಪ ಮನೆ ಒಳಗೆ ಬಂದ್ಬಿಡತ್ತೆ ಅಲ್ವಾ? ಮನೆ ಗೇಟ್ ಒಳಗೆ ಹೊಕ್ಬಿಡುತ್ತೆ ಅಲ್ವಾ ಬೀದಿ ನಾಯಿ ಅಲ್ವಾ?
ಹೌದು ಮಾತಾಜಿ. ಅವಾಗ ನಾವು ಏನ್ ಮಾಡ್ಬೇಕು, ಪ್ರತಿ ಸುತ್ತು ಕೋಲಿಂದ ಜೋರಾಗಿ ಅದನ್ನ ದೂಕಬೇಕಲ್ವಾ, ಬಂದಾಗ ಅಲ್ಲ, ಬಂದಾಗ ಹೌದು ಕೋಲಿಂದ ದೂಕ್ತೇವೆ ಅಲ್ವಾ, ಬೇಡ ನೀನು ಹೊರಟು ಹೋಗು ಅಂತ. ಆದ್ರೆ ಆ ನಾಯಿ ಆಮೇಲೆ ಸ್ವಲ್ಪ ಬಂದ್ರು ಮತ್ ಬರ್ತದೆ. ಬಂದಾಗ ನಾವು 4 ಸಾರಿ ಚೆನ್ನಾಗಿ ಕೋಲಿಂದ ಅದಕ್ಕೆ ಜೋರಾಗಿ ದೂಕಿದ್ರೆ ಅದು ಗೊತ್ತಾಗತ್ತೆ, ಓಹೋ ಇದಕ್ಕೆ ಇವರಿಗೆ ನಾನ್ ಬೇಕಾಗಿಲ್ಲ ಅಂತ. ಆಗ ನಾಯಿ ಹೊರಟೋಗುತ್ತೆ ಅಲ್ವಾ. ಹೌದು ಹೌದು ಮಾತಾಜಿ. ಇಲ್ಲಿ ನಾಯಿ ಆಗಲಿ, ಆ ಸೇಲ್ಸ್ಮ್ಯಾನ್ ಆಗಲಿ, ಅಥವಾ ಆ ಆ ಮಾವಿನ ಹಣ್ಣನ್ನು ತೋರಿಸಿದ ಅವೆಲ್ಲನೂ ಅನರ್ಥಕ್ಕೆ ಹೋಲಿಸಲಾಗಿದೆ. ಹಾಗಾಗಿ ಅದನ್ನ ನಾವು ನಮ್ಮ ಮನಸ್ಸಿನಿಂದ ನಾವು ಅದನ್ನ ದೂರ ಮಾಡಬೇಕು. ಆ ಕಾಮ ಹೇಳೋದು ಹಾಗೆ, ನಮ್ಮನ್ನು ಎಲ್ಲ ಕಾಮ ಹೇಗೆ ಕೇಳಿದ್ರೆ ಅದೆಲ್ಲವನ್ನು, ಆ ಕಾಮವನ್ನು ನಾವೇ ಸಾಕಿರ್ತೇವೆ. ಯಾಕೆಂದ್ರೆ ಅದನ್ನ ನಾವು ಪೂರೈಸ್ಕೋತ ಇರ್ತೇವೆ, ಆ ಕಾಮವನ್ನ ತೃಪ್ತಿಪಡಿಸ್ಲಿಕ್ತಾ ಇರ್ತೇವೆ ಅಲ್ವಾ. ಕಾಮವನ್ನು ಹೌದು ತೃಪ್ತಿಪಡಿಸುವುದಂತಂದ್ರೆ ಬೆಂಕಿಗೆ ತುಪ್ಪ ಹಾಕಿದ ಹಾಗೆ. ಅದಕ್ಕೆ ಅದನ್ನು ಎಷ್ಟು ನಾವು ಸರಿಯಾಗಿ ಅದನ್ನ ಅರ್ಥ ಅದನ್ನ ತೃಪ್ತಿಪಡಿಸ್ಕೊಂಡ್ರು ಅದಕ್ಕೆ ತೃಪ್ತಿಯೇ ಇರೋದಿಲ್ಲ ಅಲ್ವಾ. ಈಗ ಹೌದು ಬೆಂಕಿಗೆ ನೀರು ಬೆಂಕಿಗೆ ತುಪ್ಪ ಹಾಕಿದ್ರೆ ಬೆಂಕಿ ಏನಾದ್ರೂ ನಂದುತ್ತಾ? ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ತಾ ಇರುತ್ತೆ. ಅದೇ ತರಹ ಈ ಕಾಮ ಅಂದ್ರೆ ಭೌತಿಕ ಇಚ್ಛೆಗಳು, ಅಂದ್ರೆ ಕಾಮ ಅಂತಂದ್ರೆ ಎಲ್ಲವೂ ಅದರಲ್ಲಿ ಬರುತ್ತೆ, ಎಲ್ಲ ಭೌತಿಕ ಇಚ್ಛೆಗಳು. ಅದನ್ನ ನಾವೇ ಸಾಕಿರ್ತೇವೆ ಅಲ್ವಾ. ಅದು ತಿನ್ನೋಣ, ಇದು ಕುಡಿಯೋಣ, ಇದನ್ನ ತೊಟ್ಕೊಳ್ಳೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗಿ, ಇದೆಲ್ಲ ಇಚ್ಛೆಗಳು. ಅದನ್ನ ನಾವು ಮಾಡ್ಕೊಂಡಿರ್ತೀವಿ, ಅದು ಅನರ್ಥಗಳು. ಇಲ್ಲಿ ಅದಕ್ಕೆ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಾವೇ ಕಾಮವನ್ನು ಸಾಕಿದ್ದೇವೆ. ಮಹಾಶನೋ ಮಹಾಪಾಪ್ಮ ವಿದ್ಯೇನ ಇಹ ವೈರಿಣಂ. ಈ ಕಾಮ ಹೇಳ್ತಕ್ಕಂಥ ಅದು ಬದ್ಧಾತ್ಮನ ವೈರಿ. ನಾವು ವೈರಿಯನ್ನು ಸಾಕ್ತಾ ಇದ್ದೇವೆ ಅಲ್ವಾ. ಹರೇ ಕೃಷ್ಣ. ವೈರಿಗಳನ್ನ ಮನೆಯೊಳಗೆ ಇಟ್ಕೊಳ್ತೇವ ನಾವು? ಹರೇ ಕೃಷ್ಣ. ಹೌದು ಮಾತಾಜಿ. ಶತ್ರುವನ್ನ ಮನೇಲಿ ಇಟ್ಕೋತೀವ? ಇಲ್ಲ. ಸೊ ಆದ್ದರಿಂದ ಇದನ್ನು ನಾವು ಬಿಟ್ಟು ಬಿಡಬೇಕು, ವೈರಿಯನ್ನು ಹೊರಗೆ ಹಾಕಬೇಕು ಅಲ್ವಾ. ಹೌದು ಮಾತಾಜಿ. ಅದೇ ರೀತಿ ಈ ಅನರ್ಥಗಳು ಕೂಡ. ಸೊ ಅನೇಕ ಬಾರಿ ಇದಕ್ಕೆ ಹೇಳಿದ ಮೇಲೆ ಈ ಅನರ್ಥಗಳು ಹೋಗುತ್ತವೆ. ಸೊ ಹಾಗಾಗಿ ಇಂದ್ರಿಯ ಭೋಗ ಮಾಡಲಿಕ್ಕೆ ನಮ್ಮನ್ನು ಮಾಯೆ ಆಕರ್ಷಿಸುತ್ತಾಳೆ, ಒತ್ತಾಯ ಮಾಡ್ತಾಳೆ. ಅದಕ್ಕೆ ನಾವು ಇಲ್ಲ ಇಲ್ಲ ಅಂತ ಭೌತಿಕ ವಸ್ತುಗಳಿಗೆ, ಭೌತಿಕ ವಿಷಯ ವಸ್ತುಗಳಿಗೆ ನೋ ನೋ, ಇಲ್ಲ ಇಲ್ಲ, ಬೇಡವೇ ಬೇಡ ಅಂತ ಅಂದಾಗ ಮಾತ್ರ ಆ ಕಾಮದ ಆ ಸೇವೆ, ಆ ಭೌತಿಕ ಮಾಯೆಯ ಸೇವೆಯಿಂದ ನಾವು ಹೊರಗೆ ನಿವೃತ್ತಿ ಹೊಂದಲಿಕ್ಕೆ ಸಾಧ್ಯ. ಈಗ ಮಾಯೆಯಿಂದ ಶಾಶ್ವತ ನಿವೃತ್ತಿ. ಅನರ್ಥ ಅಂದ್ರೆ ಏನು? ಮಾಯೆಯಿಂದ ಶಾಶ್ವತವಾಗಿ ನಿವೃತ್ತಿ ಹೊಂದುವುದು. ಶಾಶ್ವತವಾಗಿ ಅಂತಂದ್ರೆ ಪರ್ಮನೆಂಟ್. ಆಮೇಲೆ ಕಾಮ ನಮಗೆ ಯಾವುದೇ ರೀತಿಯಿಂದ ಬಾಧಿಸುವುದಿಲ್ಲ, ಅನರ್ಥಗಳು ನಮ್ಮನ್ನ ಬಿಟ್ಟು ಹೋಗ್ತವೆ. ಸೊ ಅದಕ್ಕೆ ಯಾಕೆಂತಂದ್ರೆ ಅನರ್ಥಗಳಿಗೆ ನಮ್ಮನ್ನ ಪೀಡಿಸಿ 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 ಸುಸ್ತಾಗತ್ತೆ ಅಲ್ವಾ. ಆವಾಗ ಅನರ್ಥಗಳು ಹೊರಟೋಗುತ್ತೆ. ಓ ಇವನು ಜಗ್ಗೋದಿಲ್ಲ, ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಇವನು ಆ ಆ ಒಂದು ಆಕರ್ಷಣೆಗೆ ಅವನು ಒಳಗಾಗುವುದಿಲ್ಲ, ಕಾಮದ ಆಕರ್ಷಣೆಗೆ ಅಂತ. ಸೊ ಆಗ ಏನಾಗುತ್ತೆ, ಅನರ್ಥ ನಿವೃತ್ತಿ ಆಗುತ್ತೆ. ಅನರ್ಥ ನಿವೃತ್ತಿ ಬಹಳ ಮುಖ್ಯವಾದದ್ದು. ಈ ಅನರ್ಥ ನಿವೃತ್ತಿಯಾಗದೆ ರಾಗಾನುಗ ಭಕ್ತಿ ಬರೋದಿಲ್ಲ. ಸೊ ಹಾಗಾಗಿ ಈಗ ನಮಗೆ ಅರ್ಥ ಆಯಿತು. ಈಗ ರಾಗಾನುಗ ಭಕ್ತಿಗೆ ಬರಬೇಕು ಅಂದ್ರೆ ನಮ್ಮಲ್ಲಿ ಲೌಲ್ಯ ಇರಬೇಕು. ಅಂದ್ರೆ ರಾಗಾನುಗ ಭಕ್ತರನ್ನ, ಅವರ ಮನೋಭಾವವನ್ನು ಬೆಳೆಸ್ಕೊಂಡು, ಅವರ ಮನೋಧರ್ಮವನ್ನು ಬೆಳೆಸ್ಕೊಂಡು, ಹೇಗೆ ಯಶೋಧ ಮಾತೆ ಕೃಷ್ಣನ ಸೇವೆ ಮಾಡ್ತಾಳೆ, ಹೇಗೆ ಗೋಪಿಯರು ಕೃಷ್ಣನ ಸೇವೆ ಮಾಡ್ತಾರೆ, ಹೇಗೆ ಗೋಪ ಬಾಲಕರು ಕೃಷ್ಣನ ಜೊತೆ ಆಟ ಆಡ್ತಾರೆ, ಹೇಗೆ ಅವರು ಅವರ ಜೊತೆ ಸೇವೆ ಮಾಡ್ತಾರೆ ಆ ಭಾವದಲ್ಲಿ, ಅದನ್ನ ನಾವು ಅರ್ಥ ಮಾಡಿಕೊಂಡು ಹೋಗ್ಬೇಕು ಅಂತಂದ್ರೆ ಮನೋಧರ್ಮವನ್ನು, ಅವರನ್ನ ಅದೇ ರೀತಿ ನಾವು ಪಡ್ಕೋಬೇಕು. ಸೌಭಾಗ್ಯವನ್ನ ಅಂದ್ರೆ ಅದು ಲೌಲ್ಯ. ಸೊ ಹಾಗೆ ಲೌಲ್ಯವನ್ನು ಪಡ್ಕೋಬೇಕಾದ್ರೆ ಭೌತಿಕ ಆಕರ್ಷಣೆ ಚೂರೂ ಕೂಡ ಇರಬಾರದು. ಅದಕ್ಕೆ ಅನರ್ಥ ನಿವೃತ್ತಿ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಅನರ್ಥ ನಿವೃತ್ತಿ ಆಗೋದು ತುಂಬಾ ಮುಖ್ಯವಾದ ಹಂತ, ಅದು ಅನರ್ಥ ನಿವೃತ್ತಿಯ. ಹಾಗಾಗಿ ಈ ರಾಗ ಮಾರ್ಗ ಅಥವಾ ರಾಗಾನುಗ ಭಕ್ತಿ ಅದು ಉನ್ನತವಾದದ್ದು. ಸೊ ಅದು ನಿಧಾನವಾಗಿ ಬೆಳೆಯುತ್ತೆ, ಒಮ್ಮೆಗೆ ಬಂದ್ಬಿಡುತ್ತೆ. ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗಾಗಿ ನಾವೀಗ ಅನರ್ಥ ನಿವೃತ್ತಿ ಹಂತ ಮುಟ್ಟದೆ ನಾವು ನಿಷ್ಠ, ರುಚಿ, ಆಸಕ್ತಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅನರ್ಥ ನಿವೃತ್ತಿ ಆದ ನಂತರ ರಾಗಾನುಗ ಭಕ್ತಿ ಪ್ರಾರಂಭವಾಗುತ್ತದೆ. ರಾಗಾನುಗ ಸಾಧನ ಭಕ್ತಿ. ಹರೇ ಕೃಷ್ಣ.
ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆದ್ದರಿಂದ ಪ್ರಾರಂಭದಲ್ಲಿ ಪ್ರತಿಯೊಬ್ಬರು ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಧರ್ಮಗ್ರಂಥಗಳು ಹಾಗೂ ಗುರುಗಳು ಹೇಳಿರುವ ಪ್ರಕಾರ ಪಾಲಿಸಬೇಕು. ಐಹಿಕ ಮಲಿನತೆಗಳಿಂದ ಮುಕ್ತನಾದ ಬಳಿಕ ಮಾತ್ರ ವ್ಯಕ್ತಿಯು ವೃಂದಾವನದ ಭಕ್ತರ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಬಯಸಬಹುದು. ಹರೇ ಕೃಷ್ಣ. ಹರೇ ಹಾಗಾಗಿ ಈ ನಿಯಂತ್ರಕ ತತ್ವಗಳನ್ನು ಧರ್ಮಗ್ರಂಥಗಳು ಹೇಳಿದ ಪ್ರಕಾರ, ಗುರುಗಳು ಹೇಳಿದ ಪ್ರಕಾರ ಪಾಲಿಸಲೇಬೇಕು. ಆ ಪಾಲಿಸಿ ಅದನ್ನ ಮಾಡ್ತಾ 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 ಬಂದಾಗ ನಮಗೇನಾಗತ್ತೆ, ಐಹಿಕ ಮಲಿನತೆಗಳು ಅಂದರೆ ಅನರ್ಥ ಅದು ನಿವೃತ್ತಿಯಾದ ನಂತರ ವೃಂದಾವನದ ಭಕ್ತರ ಹೆಜ್ಜೆ ಜಾಡಿನಲ್ಲಿ ನಡಿಲಿಕ್ಕೆ ನಮಗೆ ಆಗಬಹುದು. ಆ ಥರ ಬಯಕೆ ಬರಬಹುದು. ಅಲ್ಲಿವರೆಗೂ ಅನರ್ಥ ನಿವೃತ್ತಿ ಹಂತ ಮುಗಿಯದವರೆಗೂ ನಮಗೆ ರಾಗಾನುಗ ಭಕ್ತರಾಗಲಿಕ್ಕೆ ಬಯಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಾರೆ, ತದ್ಭಾವಾದಿ ಮಾಧುರ್ಯೇ ಶ್ರುತೆ ಧೀರ್ ಯದ್ ಅಪೇಕ್ಷತೆ ನಾತ್ರ ಶಾಸ್ತ್ರಂ ನಾ ಯುಕ್ತಿಂ ಚ ತಲ್ಲೋಭೋ ಉತ್ಪತ್ತಿ ಲಕ್ಷಣಂ. ಅಂದರೆ ಲೋಭ ಆವಾಗ ಬರ್ತದೆ ಯಾವಾಗ ಆ ಅನರ್ಥ ನಿವೃತ್ತಿ ಹಂತ ಮುಗಿದು ವ್ಯಕ್ತಿ ಅದನ್ನ ಆ ಒಂದು ಅನರ್ಥ ನಿವೃತ್ತಿ ಕಶ್ಮಲಗಳಿಂದ ಮುಕ್ತನಾದಾಗ ಅವನಿಗೆ ಏನಾಗುತ್ತೆ, ಲೋಭ ಉಂಟಾಗುತ್ತೆ. ಯಾವ ಲೋಭ? ಭೌತಿಕ ಲೋಭ ಅಲ್ಲ. ವೃಂದಾವನದಲ್ಲಿ ಒಬ್ಬ ನಿರ್ದಿಷ್ಟ ಭಕ್ತನನ್ನು ಅನುಸರಿಸಿ ಭಕ್ತಿ ಸೇವೆ ಮಾಡಲಿಕ್ಕೆ ಲೋಭ ಪ್ರಾರಂಭವಾಗುತ್ತೆ. ಅದನ್ನ ರಾಗಾನುಗ ಭಕ್ತಿ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಇದನ್ನು ಓದ್ಲ ಮಾತಾಜಿ. ಓದಿ. ಶೀಲರೂಪ ಗೋಸ್ವಾಮಿ ಅವರು ಹೀಗೆ ಅನ್ನುತ್ತಾರೆ, ವ್ಯಕ್ತಿ ಐಹಿಕ ಕಲುಷ್ಯಗಳಿಂದ ನಿಜವಾಗಿ ಮುಕ್ತನಾದಾಗ ಅವನು ವೃಂದಾವನದ ನಿತ್ಯ ಭಕ್ತನೊಬ್ಬನನ್ನು ಸದಾ ನೆನೆಯಬಹುದು. ಅವನಂತೆ ಕೃಷ್ಣನನ್ನು ಪ್ರೇಮಿಸಲು ಬಯಸಬಹುದು. ಇಂಥ ಮನೋಧರ್ಮವನ್ನು ರೂಢಿಸಿಕೊಳ್ಳುವುದರ ಮೂಲಕ ಸದಾ ಮಾನಸಿಕವಾಗಿ ಕೂಡ ವೃಂದಾವನದಲ್ಲಿ ವಾಸಿಸ್ತಾನೆ. ಈ ಮಾತಿನ ಭಾವಾರ್ಥ ಹೀಗುಂಟು: ಹಾಗೆ ಮಾಡುವುದು ಸಾಧ್ಯವಿದ್ದಲ್ಲಿ ವ್ಯಕ್ತಿಯು ದೈಹಿಕವಾಗಿ ವಜ್ರಭೂಮಿಯಾದ ವೃಂದಾವನದಲ್ಲಿದ್ದು ಸದಾ ಪ್ರಭು ಸೇವೆಯಲ್ಲಿ ತೊಡಗಿರಬೇಕು. ದೈಹಿಕವಾಗಿ ವೃಂದಾವನದಲ್ಲಿ ಇರುವುದು ಸಾಧ್ಯವಿಲ್ಲದಿದ್ದಲ್ಲಿ ಅಲ್ಲಿದ್ದೇನೆಂದು ಮನಸ್ಸ ಭಾವಿಸಿ ಧ್ಯಾನ ನಿರತನಾಗಬಹುದು. ವ್ಯಕ್ತಿಯು ಎಲ್ಲೇ ಇರಲಿ ಸದಾ ವಜ್ರಧಾಮದ ಬದುಕನ್ನೇ ಕುರಿತು ಚಿಂತಿಸುತ್ತಿರಬೇಕು. ಹಾಗೆ ಪ್ರಭು ಸೇವೆಯ ಕಾಯಕದಲ್ಲಿ ನಿರ್ದಿಷ್ಟ ಭಕ್ತನೊಬ್ಬನನ್ನು ಹೆಜ್ಜೆ ಜಾಡಿನಲ್ಲಿ ನಡೆಯುವುದನ್ನು ಕುರಿತು ಚಿಂತಿಸುತ್ತಿರಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಈಗ ಯಾವಾಗ ಅನರ್ಥ ನಿವೃತ್ತಿ ಆಗತ್ತೆ ಆವಾಗ ಏನಾಗುತ್ತೆ, ವೃಂದಾವನದಲ್ಲಿ ಒಬ್ಬ ನಿತ್ಯ ಭಕ್ತ ಅಂದ್ರೆ ವೃಂದಾವನದಲ್ಲಿ ಇರ್ತಕ್ಕಂಥ ಭಕ್ತರು ಶಾಶ್ವತರು, ಅವರ ಬಗ್ಗೆ ನೆನಲಿಕ್ಕೆ ಪ್ರಾರಂಭ ಆಗುತ್ತೆ. ಅವರು ಹೇಗೆ ಕೃಷ್ಣನನ್ನ ಸೇವೆ ಮಾಡ್ತಾರೆ, ಕೃಷ್ಣನನ್ನು ಪ್ರೇಮಿಸ್ತಾರೆ, ಹಾಗೆ ನಮಗೆ ಆ ಬಯಕೆ ಬರಬಹುದು. ಇಂತಹ ಮನೋಧರ್ಮವನ್ನ ರೂಢಿಸಿಕೊಂಡಾಗ ಮಾನಸಿಕವಾಗಿ ವ್ಯಕ್ತಿ ವೃಂದಾವನದಲ್ಲಿ ವಾಸ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಭಗವಂತನ ಭಕ್ತರು, ವ್ರಜಭಕ್ತರು ಅವರ ಹಾಗೆ ಆಗ್ಬೇಕು ಅಂತಂದ್ರೆ ನಮಗೆ ನಾವು ಹೇಗೆ ಆಗತ್ತೆ ಅಂತಂದ್ರೆ, ಆ ಭಗವಂತನ ಅನಂತ ಲೀಲೆಗಳಿರುತ್ತೆ. ಆ ಲೀಲೆಗಳನ್ನು ಕೇಳಿದಾಗ ನಮಗೆ ಪರ್ಟಿಕ್ಯುಲರ್ ನಿರ್ದಿಷ್ಟ ಭಕ್ತರ ಬಗ್ಗೆ ಅವರ ಜೊತೆ ಮಾಡಿದ ಲೀಲೆ ಇಷ್ಟ ಆಗ್ಬಹುದು. ಉದಾಹರಣೆಗೆ ಈಗ ದಾಮೋದರ ನೀರಿನಲ್ಲಿ ಹೇಗೆ ಯಶೋಧ ಮಾತೆ ಕೃಷ್ಣನನ್ನು ಕಟ್ಟಿ ಹಾಕಿದಳು, ಅವಳ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ ಆ ದಾಮೋದರ ಲೀಲೆಯಲ್ಲಿ. ಸೊ ಅದನ್ನ ಕೇಳಿ ಕೆಲವರಿಗೆ ತುಂಬಾ ಆಕರ್ಷಣೆ ಆಗ್ಬೋದು ನಮಗೆ. ಅದೇ ರೀತಿ ಆ ಭಕ್ತ ಈ ರೀತಿ ಆಕರ್ಷಣೆ ಆದಾಗ ಅವನೇನು ತಿಳ್ಕೊಳ್ತಾನೆ, ಓಹೋ ನಾನು ಕೂಡ ಯಶೋಧಾಮಯ್ಯನ ತರಹ ಆ ಭಗವಂತನ ಭಕ್ತಿ ಸೇವೆ ಮಾಡಬೇಕು, ಭಗವಂತನ ಭಕ್ತಿ ಸೇವೆ ಮಾಡಿ ನಾನು ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಬೇಕು ಅಂತ ನಮಗೆ ಆಗ ಸೆಳೆತ ಬರಬಹುದು. ಯಾರಿಗೆ? ಕೆಲವರಿಗೆ ಯಶೋಧಮಯ್ಯ ಇಷ್ಟ ಆಗ್ತಾರೆ, ಅದೇ ರೀತಿ ಕೆಲವರಿಗೆ ನಂದಬಾಬಾ ಇಷ್ಟ ಆಗ್ಬೋದು, ಆಮೇಲೆ ಕೆಲವರಿಗೆ ಗೋಪಿಕೆಯರು ಇಷ್ಟ ಆಗ್ಬೋದು. ಹೀಗೆ ಅವರವರಿಗೆ ಇಷ್ಟವಾದ ಆ ಲೀಲೆಗಳನ್ನು ಅವರು ಕೇಳಿ ಆ ಲೌಲ್ಯ ಬೆಳೆಯುತ್ತೆ. ಸೊ ಆಮೇಲೆ ಯಾವಾಗ ಇದನ್ನ ಅಂದರೆ ನಿಯಂತ್ರಕ ತತ್ವಗಳ ಪಾಲನೆ ಮತ್ತು ಅದನ್ನ ನಿಯಮಗಳನ್ನು ಪಾಲಿಸುವುದು ಈ ರೀತಿ ಮಾಡಿದಾಗ ಅವರಲ್ಲಿ ಹೃದಯದಲ್ಲಿದ್ದ ಎಲ್ಲ ಕೊಳೆಗಳು ಹೋಗಿ ಅವರಲ್ಲಿ ಕೃಷ್ಣ ಪ್ರೇಮ ಅದು ಪ್ರಾರಂಭವಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ
ಆಗ ಏನಾಗತ್ತೆ, ದೈಹಿಕವಾಗಿ ಎಲ್ಲರಿಗೂ ವೃಂದಾವನದಲ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾ, ಸಿಗೇನಾಗತ್ತೆ ಅಂತಂದ್ರೆ ದೈಹಿಕವಾಗಿ ಎಲ್ಲರಿಗೂ ವೃಂದಾವನ ಸಾಧ್ಯ ಇಲ್ಲ. ಅಂದರೆ ಮನಸ್ಸಿನಲ್ಲಿ ನಾನು ವೃಂದಾವನದಲ್ಲಿ ಇದ್ದೇನೆ ಆ ರೀತಿ ಭಾವಿಸಿ ಧ್ಯಾನ ನಿರತನಾಗ್ಬೋದಂತೆ. ಇದೆಲ್ಲ ತುಂಬ ಹೈ ಲೆವೆಲ್ಲು. ಯಾಕೆಂದರೆ ರಾಗಾನುಗ ಭಕ್ತಿಯೇ ಹೈ ಲೆವೆಲ್ಲು. ನಾವು ಅದನ್ನೆಲ್ಲ ತಿಳ್ಕೊಳ್ತಾ ಇದ್ದೇವೆ. ನಾವೀಗಿನ್ನೂ ಭಕ್ತಿಯಲ್ಲಿ ಬಂದಿಲ್ಲ. ಭಕ್ತಿ ಮಾರ್ಗ ಇದೆ ಎಂಬುದನ್ನು ನಾವೀಗ ಸ್ವಲ್ಪ ತಿಳಿದುಕೊಳ್ತಾ ಇದ್ದೇವೆ ಅಷ್ಟೇ. ಅದರಲ್ಲಿ ಮುಂದುವರಿದ ಭಕ್ತಿ ಈ ರಾಗಾನುಗ ಸಾಧನ ಭಕ್ತಿ, ಅದಕ್ಕಿಂತ ಮುಂದುವರೆದಿದ್ದು ಭಾವಭಕ್ತಿ, ಆಮೇಲೆ ಕೊನೆಯದ್ದು ಕೃಷ್ಣ ಪ್ರೇಮ. ಸೊ ಹಾಗಾಗಿ ಈಗ ನಾವು ಐಹಿಕ ಅಂದರೆ ಆ ಒಂದು ವೈದಿ ಸಾಧನ ಭಕ್ತಿಯನ್ನು ಮುಂದುವರಿಸಿ ಆಮೇಲೆ ರಾಗಾನುಗ ಸಾಧನ ಭಕ್ತಿ ಅದರಲ್ಲಿ ಅನರ್ಥ ನಿವೃತ್ತಿ ಆದಮೇಲೆ ನಾವು ಮನಸ್ಸಿನಲ್ಲಿ ವ್ರಜಭೂಮಿಯಲ್ಲಿ ಇರಬೇಕು. ಅಂದರೆ ನಿಜವಾಗಿ ವ್ರಜಭೂಮಿಗೆ ಹೋಗಿ ಅಲ್ಲಿ ವೃಂದಾವನದಲ್ಲಿ ಇರ್ತಕ್ಕಂಥ ಭಕ್ತರ ಜೊತೆಯಲ್ಲಿ ಕುಳಿತು ಭಗವಂತನ ಸೇವೆ ಮಾಡಬೇಕು. ಅದು ಸಾಧ್ಯ ಇಲ್ಲ, ಎಲ್ಲರಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೃಂದಾವನದಲ್ಲೇ ಅಲ್ಲಿ ಜೀವನ ಮಾಡಲಿಕ್ಕೆ, ಅಲ್ಲಿ ಉಳ್ಕೊಳ್ಳಿಕ್ಕೆ ಆಗತ್ತಾ? ಇಲ್ಲ, ಎಲ್ಲರಿಗೂ ಆಗೋದಿಲ್ಲ ಅಲ್ವಾ? ಹೌದು ಮಾತಾಜಿ. ಆಗ ಮಾನಸಿಕವಾಗಿ ಆದ್ರೂ ಒಬ್ಬನು ಇರಬೇಕಂತೆ. ಅಂದ್ರೆ ಮಾನಸಿಕವಾಗಿ ಅದು ಇರೋದು ಅಂತಂದ್ರೆ ಅವ್ರು ಯಾವಾಗಲೂ ಕೃಷ್ಣನ ರೂಪವನ್ನೇ ನೆನೆಯುವುದು, ಆಮೇಲೆ ಆ ಕೃಷ್ಣನ ಭಕ್ತರು ಅವರನ್ನ ಹೇಗೆ ಆರಾಧನೆ ಮಾಡ್ತಾರೆ ಅದನ್ನ ನೆನಪಿಸಿಕೊಳ್ಳೋದು, ಕೃಷ್ಣನ ಭಕ್ತರು. ಸೊ ಇದನ್ನೆಲ್ಲ ಮಾಡ್ತಾ ಇರಬೇಕು. ಆ ಭಕ್ತರ ಜೊತೆ ಕೃಷ್ಣ ಏನು ಲೀಲೆಗಳನ್ನು ಮಾಡಿದ್ದಾನೆ ಅದನ್ನು ಕೇಳ್ತಾ ಇರಬೇಕು. ಸೊ ಹಾಗಾಗಿ ಇಲ್ಲಿ ರಾಗಾನುಗ ಭಕ್ತಿಗೆ ಬೇಕಾದ ಪ್ರೇರಣೆ ಅದು ಎಲ್ಲಿಂದ ಬರುತ್ತೆ? ಹರೇ ಕೃಷ್ಣ. ರಾಗಾನುಗ ಭಕ್ತಿಗೆ ಬೇಕಾದ ಪ್ರೇರಣೆ ಎಲ್ಲಿಂದ ಬರುತ್ತೆ? ಅದು ಕೃಷ್ಣನ ಕರುಣೆಯಿಂದ ಬರ್ತದೆ ಮಾತಾಜಿ. ಕೃಷ್ಣನ ಕರುಣೆಯಿಂದ, ಕೃಷ್ಣನ ಹೃದಯದಿಂದ ಕೃಷ್ಣನಲ್ಲಿ ಆಕರ್ಷಣೆ ಉಂಟಾಗಿರುತ್ತೆ. ಸೊ ಹೃದಯದಲ್ಲಿ ಆಕರ್ಷಣೆ, ಕೃಷ್ಣನ ಮೇಲೆ ಆಕರ್ಷಣೆ ಆಗಿರುತ್ತೆ. ಸೊ ಹಾಗಾಗಿ ಈಗ ಆ ವೈದಿ ಸಾಧನೆ ಭಕ್ತಿಗೆ ಪ್ರೇರಣೆ ಎಲ್ಲಿಂದ ಬಂದಿರುತ್ತೆ? ವೈದಿ ಸಾಧನ ಭಕ್ತಿಗೆ ಮನಸ್ಸಿನಿಂದ ಬರುತ್ತೆ ಮಾತಾಜಿ. ಮನಸ್ಸಿನಿಂದ ಬರೋದಿಲ್ಲ, ಗುರುಗಳು ಹೇಳಿದ್ದಾರೆ, ಧರ್ಮಶಾಸ್ತ್ರ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಇದನ್ನ ಇಟ್ಕೊಂಡು ಅವರು ಹರೇ ಕೃಷ್ಣ. ಹಾಗಾಗಿ ಅವರು ಒತ್ತಾಯ ಪೂರ್ವಕವಾಗಿ ಮಾಡ್ತಾರೆ ವೈದಿ ಸಾಧನ ಭಕ್ತಿಯಲ್ಲಿ. ಆದರೆ ರಾಗಾನು ಭಕ್ತಿಯಲ್ಲಿ ಸ್ವಯಂ ಪ್ರೇರಣೆ ಮಾಡ್ತಾರೆ. ವೈದಿ ಸಾಧನ ಭಕ್ತಿಯಲ್ಲಿ ಶಾಸ್ತ್ರಗಳಿಂದ ಗುರುಗಳಿಂದ ಪ್ರೇರಣೆ ಬರುತ್ತೆ. ಆದರೆ ರಾಗಾನುಗ ಸಾಧನ ಭಕ್ತಿಯಲ್ಲಿ ಭಗವಂತನ ಕಡೆ ಹೃದಯ ಆಕರ್ಷಿತ ಆಗಿರೋದ್ರಿಂದ ಸ್ವಪ್ರೇರಣೆಯಿಂದ ಅಲ್ಲಿ ಭಕ್ತಿ ಬರುತ್ತೆ. ಅದಕ್ಕೆ ಯಾವುದೇ ಶಾಸ್ತ್ರ ಅಗತ್ಯ ಇಲ್ಲ, ಯಾವುದೇ ಗುರುವಿನ ಒತ್ತಾಯ ಬೇಕಾಗಲಿಲ್ಲ. ಸೊ ಹಾಗಾಗಿ ರಾಗಾನುಗ ಭಕ್ತಿ ಬಂದ ಮೇಲೂ ಕೂಡ ನಿಯಂತ್ರಕ ತತ್ವವನ್ನು ಪಾಲಿಸಬೇಕು. ಅಂದರೆ ನಿಯಂತ್ರಕ ತತ್ವವನ್ನು ಪಾಲಿಸಬೇಕು ಅಂತ ಇಲ್ಲ, ಅದರ ಅರ್ಥ ಅದನ್ನ ನಿರ್ಲಕ್ಷ್ಯ ಮಾಡಬೇಕು ಅಂತನೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ಏನಾಗುತ್ತೆ ಅಂತಂದ್ರೆ ಇದೀಗ ಈ ತರ ಹೇಗೆ ನಾವು ಬರಬೇಕು ಈ ರಾಗಾನುಗ ಭಕ್ತಿಗೆ ಅಂತಂದ್ರೆ, ಕೃಷ್ಣ ಕಥಾ ಶ್ರವಣವನ್ನು ಮಾಡ್ತಾ 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 ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ, ಅದನ್ನೇ ಕೇಳ್ತಾ ಇದ್ರೆ ಕೆಲವು ಲೀಲೆಗಳು ನಮಗೆ ಆಕರ್ಷಿತವಾಗ್ಬೋದು, ಕೆಲವು ಲೀಲೆಗಳು ಆಕರ್ಷಿತವಾಗದೇ ಇರಬಹುದು. ಕೆಲವರಿಗೆ ಅಂದರೆ ದಾಮೋದರ ಲೀಲೆ ಇಷ್ಟ ಆಗ್ಬೋದು, ಕೆಲವರಿಗೆ ರಾಧಾ ಗೋಪಿಕೆಯರ ಲೀಲೆಗಳು ಜೊತೆ ಒಟ್ಟಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಬೇರೆ ಬೇರೆ ರೀತಿಯ ಲೀಲೆಗಳು, ಅನೇಕ ಲೀಲೆಗಳಿದೆ. ಕೆಲವರಿಗೆ ರಾಮನ ಲೀಲೆ ಇಷ್ಟ ಆಗ್ಬೋದು. ಹೀಗೆ ಯಾರಿಗೆ ರಾಮನ ಲೀಲೆ ಇಷ್ಟ ಆಗುತ್ತೆ, ಶ್ರೀರಾಮನ ಲೀಲೆ, ಅವರ ಸ್ವರೂಪ ಅಯೋಧ್ಯೆಯಲ್ಲಿ ಇರ್ಬೋದು. ಹೀಗೆ ನಮ್ಮ ನಿಜವಾದ ಸ್ವರೂಪ ಒಂದಿರುತ್ತೆ, ಅದು ಯಾವ ಸ್ವರೂಪ ಇರುತ್ತೆ ಅದರ ಪ್ರಕಾರ ನಮಗೆ ಆಕರ್ಷಣೆ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಅನರ್ಥ ನಿವೃತ್ತಿಯಾದ ಮೇಲೆ ನಮಗೆ ಯಾವುದೋ ಒಬ್ಬ ನಿರ್ದಿಷ್ಟ ವ್ರಜವಾಸಿ ಭಕ್ತನ ಮೇಲೆ ಅಲ್ಲಿ ನಮಗೆ ಆಕರ್ಷಣೆ ಉಂಟಾಗುವುದು. ಸೊ ಅದಕ್ಕೆ ಕುರಿಯಾದ್ ವಸಂ ವ್ರಜೇ ಸದಾ, ಅಂದರೆ ಯಾವಾಗಲೂ ಈ ರಾಗಾನುಗ ಭಕ್ತಿಗೆ ಬಂದ ಮೇಲೆ ಒಬ್ಬನು ವೃಂದಾವನದಲ್ಲಿ ವಾಸಿಸಬೇಕು. ವೃಂದಾವನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಮಾನಸಿಕವಾಗಿ ವಾಸಿಸಬೇಕು. ಅಂದರೆ ವೃಂದಾವನದ ನಿತ್ಯ ಭಕ್ತನನ್ನ ಸದಾ ಮನಸ್ಸಿನಲ್ಲಿ ನೆನೀತಾ ಇರಬೇಕು. ನನಗೆ ಅವನಂತೆಯೇ ಕೃಷ್ಣನನ್ನು ಪ್ರೇಮಿಸಬೇಕು, ಕೃಷ್ಣನಿಗೆ ಭಕ್ತಿ ಸೇವೆ ಕೊಡಬೇಕು, ಈ ಮನೋಧರ್ಮವನ್ನು ನಾವು ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ವ್ಯಕ್ತಿ ದೈಹಿಕವಾಗಿ
ವೃಂದಾವನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವನು ಮಾನಸಿಕವಾಗಿ ಆದರೂ ಅವನು ಆ ಮನೋಧರ್ಮದಲ್ಲಿ ಇರಬೇಕು. ವೃಂದಾವನದ ಆ ಮನೋಧರ್ಮದಲ್ಲಿ ಇದ್ಕೊಂಡು ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇರಬೇಕು. ಮಾನಸಿಕವಾಗಿ ಇರೋದು ತುಂಬ ಇದಂತೆ, ಮಾನಸಿಕವಾಗಿ ವೃಂದಾವನದಲ್ಲಿರುವುದು ದೈಹಿಕವಾಗಿ ವೃಂದಾವನದಲ್ಲಿರೋದಕ್ಕಿಂತ ಹೆಚ್ಚು ಮುಖ್ಯವಾದದ್ದು. ಅಂದರೆ ಆ ಭಾವನೆ ಬಂದಿರುತ್ತದೆ ಹೆಚ್ಚು ಮುಖ್ಯ. ಈಗ ನಮ್ಮ ಮನಸ್ಸು ಕೃಷ್ಣನ ಪಾದಗಳಲ್ಲಿ ಇರಬೇಕು. ಅದರ ಅರ್ಥ ಏನು? ನಾವು ಸದಾ ಕೃಷ್ಣನ ಸೇವೆಯಲ್ಲಿ ಇರಬೇಕು. ಆಗ ಏನಾಗುತ್ತೆ, ಯಾವಾಗ ಮನಸ್ಸು ಕೃಷ್ಣನ ಪಾದದಲ್ಲಿರುತ್ತೆ ಆಗ ಹೃದಯ ತನ್ನಿಂತಾನೆ ಕೃಷ್ಣನೆಡೆಗೆ ಆಕರ್ಷಿತ ಆಗುತ್ತೆ. ಅದಕ್ಕೆ ಮನಸ್ಸೇ ಬಹಳ ಮುಖ್ಯವಾದದ್ದು. ಮನಸ್ಸು ಕೃಷ್ಣನ ಪಾದಗಳಲ್ಲಿದ್ದರೆ ಹೃದಯ ತನ್ನಿಂತಾನೆ ಕೃಷ್ಣನ ಕಡೆ ಆಕರ್ಷಿತವಾಗುತ್ತೆ. ಆಗ ದೇಹ ತನ್ನಿಂತಾನೆ ಭಗವಂತನ ಸೇವೆ ಮಾಡುತ್ತೆ. ಸೊ ಹಾಗಾಗಿ ಇದರ ಅರ್ಥ ಏನು ಅಂದರೆ, ಕೃಷ್ಣನ ಜೊತೆ ನಾವು ಬಲವಾದ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ಅಂದರೆ ಬಲವಾದ ಸಂಬಂಧ ಅಂದರೆ ವಿ ಹ್ಯಾವ್ ಟು ಡೆವಲಪ್ ಸ್ಟ್ರಾಂಗ್ ಬಾಂಡ್ ಟುವರ್ಡ್ಸ್ ಕೃಷ್ಣ. ಅಂದರೆ ಇಲ್ಲಿ ಈ ಭಗವಂತನ ಜೊತೆ ಪ್ರಬಲವಾದ ಸಂಬಂಧವನ್ನು ಬೆಳೆಸ್ಕೋಬೇಕು ಎಲ್ಲ ಜನರು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಏನು ಮಾಡಿದ್ರು, ಅವರು ಎಲ್ಲ ಪ್ರಪಂಚದಾದ್ಯಂತ 108 ದೇವಸ್ಥಾನಗಳನ್ನು ಈ ಕಾರಣಕ್ಕಾಗಿ ಅವರು ಕಟ್ಟಿದ್ರು ಅಲ್ವಾ. ಇಲ್ಲದ್ರೆ ಪ್ರಪಂಚದಾದ್ಯಂತ ಹೇಗೆ ಅವ್ರು ಯಾಕೆ ಕಟ್ಟಬೇಕಾಗಿತ್ತು ಆ ಇಳಿ ವಯಸ್ಸಿನಲ್ಲಿ? ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಬೇಕು ಅವರು ದೇವಸ್ಥಾನಕ್ಕೆ ಹೋದಾಗ ಪ್ರತ್ಯಕ್ಷ ಶ್ರೀ ವಿಗ್ರಹವನ್ನ ದರ್ಶನ ಮಾಡಿ ಅಲ್ಲಿ ಸೇವೆ ಮಾಡಿದಾಗ ಅಲ್ಲಿ ಅವರಿಗೆ ಆಕರ್ಷಣೆ ಪ್ರಾರಂಭ ಆಗತ್ತೆ. ಸೊ ಹಾಗಾಗಿ ಇಡೀ ಭಕ್ತಿ ಹೇಳ್ತಕ್ಕಂಥ ಸಾರ ಏನು? ಹರೇ ಕೃಷ್ಣ. ಇಡೀ ಭಕ್ತಿ ಜೀವನದ ಸಾರ ಏನು? ಹರೇ ಕೃಷ್ಣ. ಭಕ್ತಿ ಜೀವನದ ಉದ್ದೇಶ ಏನು? ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಥ ಆಯ್ತಾ ಪ್ರಶ್ನೆ? ಹರೇ ಕೃಷ್ಣ. ನಾವು ಭಗವಂತನೊಂದಿಗೆ ಸೇರಿ ಭಗವದ್ಧಾಮಕ್ಕೆ ಹೋಗ್ಬೇಕು ಅಂತ, ವೈಕುಂಠ ಇದಕ್ಕೆ. ಭಗವಂತನಿಗೆ ಭಕ್ತಿಯ ಸಾರ ಅಂತಂದ್ರೆ ಭಗವಂತನಿಗೆ ಖುಷಿ ಕೊಡಬೇಕು, ಸಂತೋಷ ಕೊಡಬೇಕು. ಸೊ ಅದು ಭಕ್ತಿಯ ಸಾರ. ಅಂದ್ರೆ ನಾವು ಯಾವುದೇ ಚಟುವಟಿಕೆ ಮಾಡಲಿ ಅದು ಭಗವಂತನಿಗೆ ಪ್ರಿಯವಾಗಬೇಕು. ಸೊ ಇದು ಆ ರೀತಿ ಭಗವಂತನಿಗೆ ಪ್ರಿಯವಾಗ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಿದಾಗ ನಿಧಾನವಾಗಿ ನಮ್ಮಲ್ಲಿ ಏನಾಗುತ್ತೆ, ನಿಧಾನವಾಗಿ ನಮಗೆ ಕೃಷ್ಣನಲ್ಲಿ ತನ್ಮಯತೆ ಬರುತ್ತೆ. ಅದು ಒಂದೇ ದಿವಸಕ್ಕೆ ಅಥವಾ ಒಂದೇ ಸ್ವಲ್ಪ ಸಮಯಕ್ಕೆ ಅದು ಬರುವಂಥದ್ದಲ್ಲ. ಈಗ ನಾವು ಭಕ್ತಿಗೆ ಬಂದಿದ್ದೇವೆ, ಈಗ ತಕ್ಷಣ ನಮಗೆ ಕೃಷ್ಣನಲ್ಲಿ ತನ್ಮಯತೆ ಬರೋದಿಲ್ಲ. ಅನೇಕ ಸಮಯಗಳು ಅದು ಬರಬಹುದು. ಯಾಕೆಂದರೆ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಮತ್ತು ನಮ್ಮ ಪ್ರಜ್ಞೆಯಲ್ಲಿ ಕಾಲುಷ್ಯ ಎಷ್ಟೋ ಜನ್ಮಾಂತರದಿಂದ ಕೋಟ್ಯಾಂತರ ಜನ್ಮಾಂತರದಿಂದ ತುಂಬಿಕೊಂಡಿದೆ. ಅದೆಲ್ಲ ಹೊರಗೆ ಹೋಗ್ಬೇಕಲ್ಲ. ಅನರ್ಥ ನಿವೃತ್ತಿ. ಈ ಅನರ್ಥ ಒಂದೆರಡು ಜನ್ಮದ್ದಲ್ಲ, ಅನೇಕ ಜನ್ಮಗಳಲ್ಲಿ ಬಂದಿರತಕ್ಕಂಥದ್ದು ಅನರ್ಥ. ಸೊ ಹಾಗಾಗಿ ಈಗ ರಾಗಾನುಗ ಭಕ್ತಿಯಲ್ಲಿ ಇರ್ತಕ್ಕಂಥ ಭಕ್ತ ಯಾವ ರೀತಿ ಇರಬೇಕು ಅಂದ್ರೆ, ಅವನು ಕೃಷ್ಣನ ವೃಂದಾವನ ರೂಪವನ್ನು ಸದಾ ಸ್ಮರಿಸ್ತಾ ಇರಬೇಕು. ಕೃಷ್ಣನ ವೃಂದಾವನದ ಭಕ್ತರನ್ನು ಸ್ಮರಿಸಬೇಕು. ಅದು ಯಾವ ಭಕ್ತರಲ್ಲಿ ಅವರಿಗೆ ಆಕರ್ಷಣೆ ಆಗತ್ತೆ ಆ ಭಕ್ತರನ್ನ ಅವರು ಸದಾ ಸ್ಮರಿಸ್ತಾ ಇರಬೇಕು. ಮತ್ತೆ ಆ ವೃಂದಾವನದ ತಮಗೆ ನಿರ್ದಿಷ್ಟವಾದ ಒಬ್ಬ ಭಕ್ತನ ಇಷ್ಟ ಆಗತ್ತೆ, ಆ ಭಕ್ತನ ಜೊತೆ ಕೃಷ್ಣನ ಲೀಲೆಗಳು ಅದನ್ನು ಸ್ಮರಿಸುತ್ತಾ ಇರಬೇಕು. ಈ ರೀತಿಯಾಗಿ ಆ ಒಂದು ರಾಗಾನುಗ ಭಕ್ತರು ಮಾನಸಿಕವಾಗಿ ವೃಂದಾವನದಲ್ಲಿ ವಾಸಿಸುತ್ತಾರೆ. ಇದೆಲ್ಲ ಆಗ್ಬೇಕು ಅಂದ್ರೆ ನಾವು ಕೃಷ್ಣನ ಲೀಲೆಗಳನ್ನು ಕೇಳಬೇಕು. ಉದಾಹರಣೆಗೆ ದಾಮೋದರ ಲೀಲೆ, ಅದನ್ನು ಕೇಳುವಾಗ ಯಶೋಧ ಮಾತೆ ಬಗ್ಗೆ ಎಲ್ಲ ವಿವರಗಳು ಇರುತ್ತೆ. ಅಂದರೆ ಅವಳು ಯಾವ ರೀತಿಯ ಬಳೆ ತೊಟ್ಟಿದ್ಲು, ಯಾವ ರೀತಿಯ ಒಂದು ಕಿವಿಗೆ ಓಲೆ ಹಾಕಿದ್ಲು, ತಲೆಯಲ್ಲಿ ಯಾವ ಥರ ಹೂ ಮುಡ್ಕೊಂಡಿದ್ಲು, ಅವಳು ಯಾವ ರೀತಿಯಾಗಿ ಆ ಕೃಷ್ಣನ ಬಗ್ಗೆ ತಲ್ಲೀನಲಾಗಿದ್ಲು, ಆ ಸೇವೆ ಅದೆಲ್ಲ ತುಂಬ ಡೀಟೇಲ್ ಆಗಿ ಬರ್ತದೆ. ಇಂತಹ ಆ ಡೀಟೇಲ್ಸು, ಆ ಕೃಷ್ಣನ ಲೀಲೆಗಳು ಕೃಷ್ಣ ಅವರ ಭಕ್ತರ ಜೊತೆ, ಅದು ವೃಂದಾವನದ ಭಕ್ತರ ಜೊತೆ ಅದನ್ನ ಇಲ್ಲಿ ಆಚಾರ್ಯರುಗಳು ಕೊಡ್ತಾರೆ. ಅಂದರೆ ಗೋಸ್ವಾಮಿಗಳು, ಆ ಗೋಸ್ವಾಮಿಗಳು ಅಂತ ವಿವರಣೆಗಳನ್ನ ಕೊಡ್ತಾರೆ. ಸೊ ಅದನ್ನ ಗೋಸ್ವಾಮಿ ಬರೆದ ಸಾಹಿತ್ಯಗಳಿಂದ ನಮಗೆ ಸಿಕ್ಕತ್ತೆ. ಇದೆಲ್ಲ ಗೋಸ್ವಾಮಿಗಳು ಬರೆದ ಇಂತಹ ಡೀಟೇಲ್ ಆಗಿ ಬರೆದಿರ್ತಕ್ಕಂಥ ಸಾಹಿತ್ಯಗಳು ಸಾಮಾನ್ಯ ಜನರಿಗೆ ಅಲ್ಲ, ಅದು ಮುಂದುವರಿದ ಭಕ್ತರಿಗೆ.
ಸೊ ಹಾಗಿದ್ದಾಗ ಅಂತಹ ಸಾಹಿತ್ಯಗಳನ್ನ ಕೇಳೋದ್ರಿಂದ, ಭಗವಂತನ ಲೀಲೆಗಳನ್ನು ಕೇಳೋದ್ರಿಂದ ಏನಾಗುತ್ತೆ, ಆ ಮುಂದುವರಿದ ಭಕ್ತರು, ರಾಗಾನುಗ ಭಕ್ತರು ಅವರು ತಮ್ಮ ಸಿದ್ಧಿಯನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅವರು ರಾಗಾತ್ಮಕ ಭಕ್ತರನ್ನ ಫಾಲೋ ಮಾಡ್ಲಿಕ್ಕೆ ಆಗ್ತದೆ. ಹರೇ ಕೃಷ್ಣ. ಓದ್ಬೋದಾ ಮಾತಾಜಿ? ಓದಿ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ವಾಸ್ತವವಾಗಿ ಮುಂದುವರೆದಿದ್ದು ಸದಾ ಭಕ್ತಿ ಸೇವೆಯಲ್ಲಿ ನಿರತನಾದ ವ್ಯಕ್ತಿಯು ಸಿದ್ಧಿಗಳಿಸಿದ್ದಾಗ್ಯೂ ತನ್ನನ್ನು ಪ್ರದರ್ಶನಕ್ಕಿಟ್ಟುಕೊಳ್ಳಬಾರದು. ತನ್ನ ಐಹಿಕ ದೇಹವಿರುವ ತನಕ ಸದಾ ಪ್ರಾರಂಭಿಕ ಭಕ್ತನಂತೆಯೇ ನಡೆಯುವುದನ್ನು ಮುಂದುವರಿಸಬೇಕು. ನಿಯಂತ್ರಕ ತತ್ವಗಳನುಸಾರ ನಡೆಯುವ ಭಕ್ತಿ ಸೇವಾ ಕಾರ್ಯಗಳನ್ನು ಶುದ್ಧ ಭಕ್ತನು ಕೂಡ ಅನುಸರಿಸಬೇಕು. ಆದರೆ ಪ್ರಭುವಿನೊಡನೆ ಅವನಿಗಿರುವ ನಿಜವಾದ ನಂಟಿನ ಸ್ಥಾನವನ್ನು ಅರಿತುಕೊಂಡಾಗ ಅವನು ನಿಯತ ಸೇವೆಯನ್ನು ಮುಂದುವರಿಸುವುದರ ಜೊತೆಗೆ ಈ ಕಾರ್ಯದಲ್ಲಿರುವ ಪ್ರಭುವಿನ ನಿರ್ದಿಷ್ಟ ಸಂಗಾತಿಯೊಬ್ಬನ ಮಾರ್ಗದರ್ಶನದಲ್ಲಿ ತನ್ನಲ್ಲಿಯೇ ಪ್ರಭುವನ್ನು ಕುರಿತು ಚಿಂತಿಸಬಹುದು. ಆ ಸಂಗಾತಿಯನ್ನು ಅನುಸರಿಸುವ ಮೂಲಕ ತನ್ನ ಪಾರಮಾರ್ಥಿಕ ಭಾವನೆಗಳನ್ನು ಬಲಪಡಿಸಿಕೊಳ್ಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಎರಡು ರೀತಿಯ ಬರುತ್ತದೆ. ಒಂದು ಅಂದ್ರೆ ಒಬ್ಬ ಮುಂದುವರಿದ ಭಕ್ತ ಯಾವ ರೀತಿ ಇರ್ತಾನೆ ಅಂತ. ಭಕ್ತ ಅವನು ಸಾಧನ, ಅವನು ಸಿದ್ಧಿ ಪಡ್ಕೊಂಡಿರ್ತಾನೆ. ಮುಂದುವರಿದ ಭಕ್ತ ಅವನು ತನ್ನ ಸಿದ್ಧಿ ಅದನ್ನ ಅವನು ಪ್ರದರ್ಶನಕ್ಕೆ ಇಡೋದಿಲ್ಲ, ಅದನ್ನ ಅಡಗಿಸಿ ಇಡ್ತಾನೆ. ಅಂದ್ರೆ ಇಲ್ಲಿ ಮುಂದುವರಿದ ಭಕ್ತ ಅಂದ್ರೆ ಇಲ್ಲಿ ಏನ್ ತಿಳ್ಕೊಳ್ಬೇಕು ಅಂದ್ರೆ ಸಾಧಕ ರೂಪ ಮತ್ತೆ ಸಿದ್ಧ ರೂಪ ಅಂತ ಇರ್ತದೆ. ಈಗ ಸಿದ್ಧ ರೂಪ ಅಂತಂದ್ರೆ ಇಲ್ಲಿ ನೋಡ್ಬೇಕು, ಸೇವಾ ಸಾಧಕ ರೂಪೇಣ ಸಿದ್ಧ ರೂಪೇಣ ಚ ಅತ್ರ ಹಿ ತದ್ಭಾವ ಲಿಪ್ಸುನ ಕಾರ್ಯ ವ್ರಜ ಲೋಕಾನುಸರತಃ. ಅಂದ್ರೆ ಇಲ್ಲಿ ಎರಡು ಶಬ್ದ ಇರುತ್ತೆ, ಸಾಧಕ ರೂಪ, ಸಿದ್ಧ ರೂಪ. ಅಂದ್ರೆ ಸಿದ್ಧ ರೂಪ ಅಂದ್ರೆ ಅವರು ಈಗಾಗಲೇ ಕೃಷ್ಣ ಪ್ರೇಮವನ್ನು ಪಡೆದು ಪರಿಣಿತ ಭಕ್ತರಾಗಿರ್ತಾರೆ. ಅವರು ಸಿದ್ಧ ದೇಹವನ್ನು ಹೊಂದಿ ಅವರು ಇರ್ತಾರೆ. ಸಿದ್ಧ ದೇಹ ಆಮೇಲೆ ಅವರಿಗೆ ಸಾಧಕ ದೇಹವೂ ಇರ್ತದೆ, ಸಾಧಕ ರೂಪ ಇರ್ತದೆ. ಉದಾಹರಣೆಗೆ ನಾವು ತೆಗೆದುಕೊಳ್ಳೋದು ಅಂತಂದ್ರೆ, ಈಗ ಸಿದ್ಧ ರೂಪ ಸಾಧಕ ರೂಪ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಶ್ರೀಲ ರೂಪ ಗೋಸ್ವಾಮಿ, ಇಲ್ಲಿ ಈ ಶ್ರೀಲ ರೂಪ ಗೋಸ್ವಾಮಿ ಅವರು ಆಚಾರ್ಯರು, ಅವರು ಗೋಸ್ವಾಮಿಗಳು, ಗೋಸ್ವಾಮಿಯಲ್ಲಿ ಮುಖ್ಯರಾದವರು. ಗೋಸ್ವಾಮಿಗಳು ಅಂದರೆ ಅವರು ಇಂದ್ರಿಯಗಳನ್ನ ನಿಗ್ರಹ ಮಾಡಿದ್ದಾರೆ, ತುಂಬಾ ಎಲ್ಲ ಇಂದ್ರಿಯಗಳನ್ನು. ಅವರು ಈ ಗೋಸ್ವಾಮಿಗಳು 6 ಜನ ಗೋಸ್ವಾಮಿಗಳು ಶ್ರೀ ಚೈತನ್ಯ ಮಹಾಪ್ರಭುಗಳ ಅವರು ನೇರ ಒಂದು ಶಿಷ್ಯರು. ಈ ಶ್ರೀಲ ರೂಪ ಗೋಸ್ವಾಮಿ ಅವರು ಭಗವಂತನ ಗೋಲೋಕದಲ್ಲಿ ರೂಪಮಂಜರಿ, ಅವರಿಗೆ ಗೋಲೋಕದಲ್ಲಿ ಅವರ ರೂಪಮಂಜರಿ. ಆದರೆ ಇಲ್ಲಿ ಅವರು ಚೈತನ್ಯ ಲೀಲೆಯಲ್ಲಿ ಸಾಧಕ ರೂಪ ಪಡ್ಕೊಂಡು ರೂಪ ಗೋಸ್ವಾಮಿ ಎಂದು ಹೆಸರು ತಗೊಂಡಿದ್ದಾರೆ. ಹಾಗಾಗಿ ರೂಪಮಂಜರಿ ಅವರು ಏನ್ ಮಾಡ್ತಾರೆ, ಅವರಿಗೆ ಸಿದ್ಧ ರೂಪ ಇದೆ ಗೋಲೋಕದಲ್ಲಿ, ಆದರೆ ಭೌತಿಕ ಲೋಕಕ್ಕೆ ಇಲ್ಲಿ ಮನುಷ್ಯ ದೇಹವನ್ನು ಪಡ್ಕೊಂಡಾಗ, ಐಹಿಕ ದೇಹವನ್ನು ಪಡ್ಕೊಂಡಾಗ ಅವರಿಗೆ ರೂಪ ಗೋಸ್ವಾಮಿ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಅವರು ಏನ್ ಮಾಡ್ತಾರೆ, ಗೋಲೋಕದಲ್ಲಿ ಅವರು ಸಿದ್ಧ ರೂಪದಲ್ಲಿ ಇರ್ತಾರೆ, ಈಗ ಬಂದಾಗ ಇಲ್ಲಿ ಲೀಲೆಗೆ ಬಂದಾಗ ಸಾಧಕ ರೂಪದಲ್ಲಿ ಇರ್ತಾರೆ. ಹಂಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಅವರು ಸಿದ್ಧ ರೂಪದಲ್ಲಿ ಅವರು ಏನ್ ಮಾಡ್ತಾರೆ, ಸಾಧಕ ರೂಪದಲ್ಲಿ ಏನ್ ಮಾಡ್ತಾರೆ. ಸಾಧಕ ರೂಪದಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಸಾಧಕರಂತೆ ಅವರು ಮಾಡ್ತಾರೆ, ಜಪ ಮಾಡ್ತಾರೆ, ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೆ, ಜಪ ಮಾಡ್ತಾರೆ, ನಿಯಂತ್ರಕ ತತ್ವಗಳನ್ನು ಮಾಡ್ತಾರೆ, ಪ್ರಚಾರವನ್ನು ಮಾಡ್ತಾರೆ, ಮತ್ತೆ ಸಾಹಿತ್ಯಗಳನ್ನ ಬರೀತಾರೆ, ದೇವಸ್ಥಾನಗಳನ್ನು ಕೆಲವರು ಕಟ್ಟಿಸ್ಬೋದು, ವಿಗ್ರಹಾರಾಧನೆ ಮಾಡ್ಬೋದು. ಅಂದ್ರೆ ಆ ಒಂದು ಸಾಧಕ ದೇಹದಲ್ಲಿ. ಆದರೆ ಅದೇ ಸಮಯದಲ್ಲಿ ಅವರಿಗೆ ಸಿದ್ಧ ದೇಹವೂ ಇರುತ್ತದೆ. ಆ ಸಿದ್ಧ ದೇಹದಲ್ಲಿ ಅವರು ಏನ್ ಮಾಡ್ತಾರೆ, ಅವರು ಗೋಲೋಕ ವೃಂದಾವನದಲ್ಲಿ ಲೀಲೆಗಳಲ್ಲಿ ಅವರು ಭಾಗವಹಿಸ್ತಾರೆ. ಇದು ಒಟ್ಟೊಟ್ಟಿಗೆ ನಡೀತದೆ ಅಂತೆ, ಒಂದೇ ದೇಹದಲ್ಲಿ. ಅಂದ್ರೆ ಆ ಶರೀರದಲ್ಲಿ ಎರಡು ಅವರಿಗೆ, ಒಂದು ಸಿದ್ಧ ದೇಹ, ಸಾಧಕ ದೇಹ. ಸೊ ಹಾಗಾಗಿ ಇಂತಹ ಮುಂದುವರಿದ ಭಕ್ತರು ಸಾಧಕ ದೇಹದಲ್ಲಿದ್ದಾಗ ತಮ್ಮ ಸಿದ್ಧಿಯನ್ನು ಅವರು ಪ್ರಕಟಣೆ ಮಾಡೋದಿಲ್ಲ. ಹೊರಗೆ ನೋಡ್ಲಿಕ್ಕೆ ಸಾಧಕ ಭಕ್ತರ ತರ ಕಾಣ್ತಾರೆ. ಹರೇ ಕೃಷ್ಣ, ಇದು ಅರ್ಥ ಆಯ್ತಾ? ಹೊರಗೆ ನೋಡ್ಲಿಕ್ಕೆ ಸಾಧಕ ಭಕ್ತರ ತರ ಜಪ ಮಾಡ್ತಾರೆ, ಮತ್ತೆ ಅವರು ಪ್ರಚಾರ ಮಾಡ್ತಾರೆ, ಅವರು ಸಾಹಿತ್ಯಗಳನ್ನ ಬರೀತಾರೆ, ದೇವಸ್ಥಾನ ಕಟ್ತಾರೆ, ಕೃಷ್ಣ ಪ್ರಸಾದ ಮಾಡ್ತಾರೆ. ಆದರೆ ಅವರು ಸಿದ್ಧ ದೇಹದಲ್ಲಿ ಅವರು ಗೋಲೋಕದ ಲೀಲೆಗಳಲ್ಲಿ ಆನಂದವನ್ನು ಅನುಭವಿಸ್ತಾರೆ.
ಹೀಗೆ ಇಂತಹ ಮುಂದುವರಿದ ಭಕ್ತರು ಅವರು ತಮ್ಮ ಸಿದ್ಧಿಯನ್ನು ಪ್ರದರ್ಶನ ಮಾಡ್ಕೊಳ್ಳೋದಿಲ್ಲ, ನಮಗೆ ಭೌತಿಕ ಪ್ರಪಂಚಕ್ಕೆ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಸೊ ಆಗ ಅವರು ತನ್ನ ಐಕ ಶರೀರ, ಸಾಧಕ ಶರೀರದಲ್ಲಿ ಇದ್ದಿದ್ದನ್ನೇ ಆ ಭಕ್ತಿಯನ್ನೇ ಮುಂದುವರಿಸ್ತಾರೆ. ಸೊ ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಮಾಡ್ತಾರೆ, ಸಾಧಕ ದೇಹದಲ್ಲಿ ಸಿದ್ಧ ದೇಹದ ಲಕ್ಷಣವನ್ನು ಕೆಲವೊಮ್ಮೆ ತೋರಿಸ್ಬೋದು. ಈಗ ಶ್ರೀಲ ಪ್ರಭುಪಾದರು ಕೆಲವೊಮ್ಮೆ ಅವರೆಲ್ಲ ಇವರಿಗೆ ಒಂದು ಸ್ಟ್ರಾಂಗ್ ವರ್ಡ್ಸ್ ಯೂಸ್ ಮಾಡ್ತಾರೆ. ಅಂದರೆ ಭಗವದ್ಗೀತೆಯಲ್ಲಿ ಆಗಲಿ, ಭಾಗವತಮಲ್ಲಿ ರಾಸ್ಕಲ್ಸ್, ಫೂಲ್ಸ್ ಹೀಗೆಲ್ಲ ಹೇಳ್ತಾರೆ. ಆದರೆ ಸಿದ್ಧ ದೇಹದಲ್ಲಿ ಅದೇ ಸಮಯದಲ್ಲಿ ಅವರು ರಾಧಾಕೃಷ್ಣನ ಲೀಲೆಯನ್ನು ಆನಂದಿಸ್ತಾ ಇರ್ತಾರೆ. ಸೊ ಹೀಗೆ ಅಂದರೆ ಅವರು ಆ ಸಿದ್ಧ ದೇಹದ ಒಂದು ಸಿದ್ಧಿ ಅದನ್ನ ಹೊರಗಡೆ ಪ್ರದರ್ಶನ ಮಾಡ್ಕೊಳ್ಳೋದಿಲ್ಲ. ಸೊ ಆದ್ದರಿಂದ ಇದೆಲ್ಲ ಹೇಗಾಗತ್ತೆ ಅಂತಂದ್ರೆ, ಸಿದ್ಧ ದೇಹ ಆಗ ಬರೋದು ಹೇಗೆ, ಇದನ್ನ ನಾವು ಸಿದ್ಧ ದೇಹ ಈಗ ಆಲ್ರೆಡಿ ಅವರು ಪರಿಣಿತರಾಗಿ ಸಿದ್ಧ ದೇಹ ಪಡ್ಕೊಂಡಿದ್ದಾರೆ. ಸಿದ್ಧ ದೇಹ ಅಂದ್ರೆ ಸ್ಪಿರಿಚುವಲ್ ಬಾಡಿ, ಸಿದ್ಧ ದೇಹ ಅಂದ್ರೆ ಆಧ್ಯಾತ್ಮಿಕ ಶರೀರ. ಸಾಧಕ ಶರೀರ ಅಂದ್ರೆ ಭೌತಿಕ ಶರೀರದಲ್ಲಿ ಸಾಧಕ ಶರೀರ ಇರ್ತಾರೆ. ಹಾಗಾದ್ರೆ ಈಗ ನಾವು ಏನು ಮಾಡಬೇಕು? ಹರೇ ಕೃಷ್ಣ, ನಮಗೇನೋ ಒಂದು ಭಗವಂತನ ಅನುಗ್ರಹದಿಂದ ನಾವು ಭಕ್ತಿಯಲ್ಲಿ, ವೈದಿ ಸಾಧನ ಭಕ್ತಿಯಲ್ಲಿ ಮುಂದುವರೆದು ನಮಗೆ ರಾಗಾನುಕ ಅನರ್ಥ ನಿವೃತ್ತಿ ಹಂತಕ್ಕೆ ಬರ್ತೇವೆ ಅಂತ ತಿಳ್ಕೊಳ್ಳಿ. ನಾವು ರಾಗಾನುಗ ಭಕ್ತರಾಗ್ತಾರೆ. ನಾವು ಏನ್ ಮಾಡಬೇಕು? ಹರೇ ಕೃಷ್ಣ, ನಾವು ಸಾಧಕ ಹಂತದಲ್ಲಿ ಹರಿಬೋಲ್, ನಾವು ಸಾಧಕ ರೂಪದ ಹಂತದಲ್ಲಿ ನಾವು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಶ್ರೀಲ ಪ್ರಭುಪಾದರು ಮತ್ತು ಯಾರು ದೀಕ್ಷೆ ತೆಗೆದುಕೊಂಡಿದ್ದಾರೆ ಅವರ ಗುರು ಮಹಾರಾಜರನ್ನ, ಅವರ ಗುರುಗಳನ್ನ ಅವರನ್ನ ಫಾಲೋ ಮಾಡಬೇಕು, ಅನುಸರಿಸಬೇಕು. ಸಿದ್ಧ ಆಗ ಈ ರೀತಿ ನಾವು ಆ ಥರ ಮಾಡ್ತಾ ಇದ್ದಂಗೆ ರಾಗಾನುಗ ಭಕ್ತನಲ್ಲಿ ಸಿದ್ಧ ಶರೀರ ಬೆಳವಣಿಗೆ ಆಗುತ್ತೆ, ಸಿದ್ಧ ಶರೀರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅವರು ಸಾಧಕ ಶರೀರದಲ್ಲಿ ಇರ್ತಾರೆ ರಾಗಾನುಗ ಭಕ್ತರು, ಆದರೆ ಅವರಿಗೆ ಸಿದ್ಧ ದೇಹ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಅವರಲ್ಲಿ ಅಷ್ಟು ಒಂದು ಭಕ್ತಿಯಲ್ಲಿ ಅವರು ಮುಂದುವರಿತಾ ಇರ್ತಾರೆ. ಅವರಿಗೆ ನಿಜವಾದ ನಂಟು ಅರ್ಥ ಆಗತ್ತೆ. ನಾವು ಕೃಷ್ಣನ ಜೊತೆ ನಮಗೊಂದು ನಂಟು ಇದೆ. ನಂಟು ಅಂದ್ರೆ ಸಂಬಂಧ ಇದೆ. ಆ ಸಂಬಂಧ ಯಾವುದಿರ್ಬೋದು? ಸಖ್ಯ ಇರ್ಬೋದು, ದಾಸ್ಯ ಇರ್ಬೋದು, ಸಖ್ಯ ಇರ್ಬೋದು, ವಾತ್ಸಲ್ಯ ಇರ್ಬೋದು, ಅಥವಾ ನಮಗೆ ಆ ಮಾಧುರ್ಯನೂ ಇರ್ಬೋದು, ಗೊತ್ತಿಲ್ಲ. ಯಾವಾಗ ಆ ನಂಟಿನ ಸ್ಥಾನ ಅರಿವಾಗುತ್ತೆ, ಅದು ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಅದು ತುಂಬ ಮುಂದುವರಿದ ಭಕ್ತರಿಗೆ ಆಗ್ತದೆ. ಯಾವ ಸ್ಥಾನ ನನ್ನ ಆಧ್ಯಾತ್ಮಿಕದಲ್ಲಿ ನನಗೆ ಏನು ಸ್ವರೂಪ ಸ್ಥಾನ ಇದೆ, ಆ ಸ್ಥಾನ ಅರಿಬೇಕಾದ್ರೆ ಆ ಹಂತದ ಭಕ್ತಿಗೆ ಹೋಗಬೇಕು. ಸೊ ಇದು ಏನಾಗುತ್ತೆ, ಯಾವಾಗ ನಮ್ಮ ನಿಜವಾದ ಸಂಬಂಧದ ಅರಿವು ಉಂಟಾದಾಗ ಅವನು ನಿಯತ ಸೇವೆಯನ್ನು ಮುಂದುವರಿಸೋದ್ರ ಜೊತೆಗೆ ಈ ಕಾರ್ಯದಲ್ಲಿರುವ ಪ್ರಭುವಿನ ನಿರ್ದಿಷ್ಟ ಸಂಗಾತಿಯೊಬ್ಬನ ಮಾರ್ಗದರ್ಶನದಲ್ಲಿ ತನ್ನಲ್ಲಿಯೇ ಪ್ರಭುವನ್ನು ಕುರಿತು ಚಿಂತಿಸಬಹುದು. ಅಂದ್ರೆ ಆಗ ಮುಂದುವರಿದ ಉನ್ನತ ಹಂತದಲ್ಲಿ ಸಾಧಕ ಶರೀರದಲ್ಲಿ ಅವನೇನ್ ಮಾಡ್ತಾನೆ? ನಿಯತ ಕಾರ್ಯ ಮಾಡ್ತಾನೆ. ಅಂದ್ರೆ ಜಪ ಮಾಡೋದು, ಆಮೇಲೆ ಕೀರ್ತನ ಮಾಡೋದು, ಪ್ರಸಾದವನ್ನು ತಯಾರು ಮಾಡೋದು, ಭಗವಂತನ ವಿಗ್ರಹಾರಾಧನೆ ಮಾಡೋದು, ಆಮೇಲೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಪ್ರಸಾದವನ್ನ ಎಲ್ಲರಿಗೂ ಹಂಚುವುದು, ಎಷ್ಟೋ ಥರ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಭಕ್ತಿ ಸೇವೆ. ಆದರೆ ಅವರ ಮನಸ್ಸಿನಲ್ಲಿ ಸದಾ ಆ ವೃಂದಾವನದಲ್ಲಿ ನಿರ್ದಿಷ್ಟ ಭಕ್ತ, ಅವನಿಗೆ ಯಾವ ಭಕ್ತ ಇಷ್ಟ ಆಗ್ತಾನೆ ಆ ಭಕ್ತನ ಬಗ್ಗೆ, ಆ ಲೀಲೆಗಳ ಬಗ್ಗೆ, ಭಗವಂತನ ಜೊತೆ ಆ ಲೀಲೆಗಳ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ ಮನಸ್ಸಿನಲ್ಲಿ. ಈ ರೀತಿ ಅವನ ಸಿದ್ಧ ದೇಹ ತಯಾರಾಗ್ತಾ ಬರ್ತದೆ. ಸೊ ಇದನ್ನ ಈ ರೀತಿ ಆಗ್ತಕ್ಕಂಥದ್ದು ಆ ರಾಗಾನುಗ ಭಕ್ತಿಯಲ್ಲಿ. ಈ ರೀತಿ ಆ ಸಂಗಾತಿಯನ್ನು ಅನುಸರಿಸುವ ಮೂಲಕ ತನ್ನ ಪಾರಮಾರ್ಥಿಕ ಭಾವನೆಗಳನ್ನು ಬಲಪಡಿಸಿಕೊಳ್ಳಬಹುದು. ಪಾರಮಾರ್ಥಿಕ ಭಾವನೆ ಇರುತ್ತೆ, ಯಾವುದು ನಿಜವಾದದ್ದು ನನ್ನ ನಂಟು ಭಗವಂತನ ಜೊತೆ ಸಂಬಂಧ, ಅದು ಅರಿವಾಗುವುದು ಅತ್ಯಂತ ಮುಂದುವರಿದ ಹಂತದಲ್ಲಿ. ಸೊ ಹಾಗಾಗಿ ಇದರಲ್ಲಿ ಮುಂಚೆ ನಮಗೆ ಅರ್ಥ ಆಗುವುದಿಲ್ಲ. ಈಗ ನಮಗೆ ಒಂದೇ ಸುತ್ತಿಗೆ ನಮಗೆ ಕಾಲೇಜಿಗೆ ಎಂಟ್ರಿ ಇರುತ್ತಾ? ಹರೇ ಕೃಷ್ಣ, ಇಲ್ಲ ಮಾತಾಜಿ, ಇಲ್ಲ ನಿಧಾನವಾಗಿ ನಮಗೆ LKG, UKG, ಆಮೇಲೆ ಪ್ರೈಮರಿ ಸ್ಕೂಲು, ಆಮೇಲೆ ಮಿಡ್ಲ್ ಸ್ಕೂಲ್, ಆಮೇಲೆ ಹೈಸ್ಕೂಲು, ಅದೆಲ್ಲ ಮುಗಿಸಿದ್ಮೇಲೆ ಕಾಲೇಜು. ನಾವು ಈಗ ಒಮ್ಮೆಗೆ ಮಗು ಹುಟ್ಟಿದೆ ಕಾಲೇಜ್ ಲೆವೆಲ್ ಚಿಂತೆ ಮಾಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ, ಆಗಲ್ಲ ಮಾತಾಜಿ. ಆಗಲ್ಲ. ಅದೇ ರೀತಿ ಯಾವಾಗ ಭಕ್ತಿಗೆ ಬಂದಾಗ ನನ್ನ ಸ್ವರೂಪ ಸ್ಥಾನ ಏನು ಅದು ನಮಗೆ ಅರ್ಥ ಆಗುವುದಿಲ್ಲ.
ಆ ಹಂತ ತಲುಪಿದಾಗ, ರಾಗಾನುಗ ಭಕ್ತಿ ಹಂತ ತಲುಪಿದಾಗ, ಅದರಲ್ಲೂ ಮುಂದುವರಿದಾಗ ನಮ್ಮ ನಿಜ ಸ್ವರೂಪ ಭಗವಂತನ ಜೊತೆಗೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಯಾವ ರೀತಿಯಲ್ಲಿ ನಾವು ಸೇವೆಯಲ್ಲಿ ಮೊದಲು ನಿರತರಾಗಿದ್ದೇವೆ, ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದೇವೆ ಭೌತಿಕ ಪ್ರಪಂಚ, ಆವಾಗ ಅರ್ಥ ಆಗುತ್ತದೆ. ಸೊ ಹಾಗಾಗಿ ಈಗ ಸಾಧಕ ಭಕ್ತಿಯಲ್ಲಿ, ಈಗ ವೈದಿ ಸಾಧನ ಭಕ್ತಿಯಲ್ಲಿ ಮುಂದುವರಿದು, ಆಮೇಲೆ ರಾಗಾನುಗ ಸಾಧನ ಭಕ್ತಿಯಲ್ಲಿ ಅಲ್ಲಿ ಕೂಡ ಮುಂದುವರಿದು, ಅಲ್ಲಿ ಕೂಡ ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡಿ ಸಾಧನ ಭಕ್ತಿಯನ್ನು ಮುಂದುವರಿಸಿದಾಗ ಮತ್ತು ಮನಸ್ಸಿನಲ್ಲಿ ಅನರ್ಥ ನಿವೃತ್ತಿಯನ್ನು ನಾವು ಮಾಡಿಕೊಂಡಾಗ ಆಗ ನಮಗೆ ರಾಗಾನುಗ ಭಕ್ತಿ ಅಂತಂದರೆ ಯಾವ ಆ ಪಾರಮಾರ್ಥಿಕ ಒಂದು ಭಾವನೆಗಳು ಎಲ್ಲಿ ವ್ರಜವಾಸಿಯಲ್ಲಿ ಯಾವುದೋ ಒಬ್ಬ ನಿರ್ದಿಷ್ಟ ಒಬ್ಬ ಭಕ್ತ ಅವನ ಪಾರಮಾರ್ಥಿಕ ಭಾವನೆಗಳು ಅವನ ಬಗ್ಗೆ, ಅವನಲ್ಲಿ ಅದೇ ರೀತಿ ಲೀಲೆಗಳು ಭಗವಂತನ ಜೊತೆ ಅದು ಪ್ರಾರಂಭ ಆಗ್ತದೆ. ಅದು ಪ್ರಾರಂಭವಾದಾಗ ಸಿದ್ಧ ದೇಹಗಳು ತನಿತಾನೇ ಸ್ಲೋಲಿ ಡೆವಲಪ್ ಆಗ್ತದೆ ಅಂತೆ. ಹರೇ ಕೃಷ್ಣ. ಆದರೆ ರಾಗಾತ್ಮಕ ಭಕ್ತರಿಗೆ ಈಗ ಆಲ್ರೆಡಿ ಸಿದ್ಧ ದೇಹ ಇದೆ. ಅವರು ಭಗವಂತನ ಲೀಲೆಗಳಲ್ಲಿ ಭಾಗವಹಿಸಲಿಕ್ಕೆ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ಸಾಧಕ ರೂಪವನ್ನು ಪಡ್ಕೊಳ್ತಾರೆ. ಅದರ ಜೊತೆಗೆ ಅವರಿಗೆ ಸಿದ್ಧ ದೇಹಗಳು ಇರುತ್ತೆ. ಸೊ ಎರಡೂ ಕಡೆಯಲ್ಲಿಯೂ ಅವರು ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ. ಅದೆಲ್ಲ ಭಗವಂತನ ಕೃಪೆ. ಸಾಧಕ ರೂಪದಲ್ಲಿ ಇಲ್ಲಿ ಅವರು ಸಾಧನೆಯನ್ನು ಮಾಡ್ತಾರೆ, ಪ್ರಚಾರವನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಸಿದ್ಧ ದೇಹದಲ್ಲಿ ಅದೇ ಸಮಯದಲ್ಲಿ ಸಿದ್ಧ ದೇಹದಲ್ಲಿ ಅವರು ಭಗವಂತನ ಆ ಗೋಲೋಕದ ಲೀಲೆಗಳನ್ನು ಆನಂದಿಸುತ್ತಾರೆ. ಹರೇ ಕೃಷ್ಣ. ಅರ್ಥ ಆಯ್ತು ಅಂತ ತಿಳ್ಕೊಂಡೆ. ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ. ಈ ಸಂಬಂಧದಲ್ಲಿ ಸಿದ್ಧ ಪ್ರಣಾಳಿ ಎಂದು ಯಾವುದನ್ನು ಕರೆಯುತ್ತಾರೋ ಅದರ ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕು. ತಮ್ಮದೇ ಆದ ಭಕ್ತಿ ಸೇವೆಯ ಮಾರ್ಗವೊಂದನ್ನು ಸೃಷ್ಟಿಸಿಕೊಂಡಿರುವ ಪ್ರಾಮಾಣಿಕೃತರಲ್ಲದ ಒಂದು ವರ್ಗದ ಜನರು ಈ ಸಿದ್ಧ ಪ್ರಣಾಳಿ ಪ್ರಕ್ರಿಯೆಯನ್ನು ಅನುಸರಿಸುತ್ತಾರೆ. ತಾವು ಪ್ರಭುವಿನ ನಿಕಟ ಸಂಗಾತಿಗಳು ಎಂದು ಭಾವಿಸಿದ ಮಾತ್ರಕ್ಕೆ ಆಗಾಗ್ಗೆ ಬಿಟ್ಟಿರುವುದಾಗಿ ಈ ಜನ ಕಲ್ಪಿಸಿಕೊಳ್ಳುತ್ತಾರೆ. ಈ ಬಾಹ್ಯಾಚರಣೆಯು ನಿಯಂತ್ರಕ ತತ್ವಗಳನ್ನು ಹೇಳುವಂತೆ ಇಲ್ಲ. ಸಿದ್ಧ ಪ್ರಣಾಳಿ ಎಂದು ಕರೆಸಿಕೊಳ್ಳುವ ಪ್ರಕ್ರಿಯೆಯನ್ನು ಪ್ರಾಕೃತ ಸಹಜೀಯ ಅಥವಾ ವೈಷ್ಣವರು ಎಂದು ಹುಸಿಯಾಗಿ ಕರೆಸಿಕೊಳ್ಳುವ ಒಂದು ಪಂಥದ ಜನ ಅನುಸರಿಸುತ್ತಾರೆ. ರೂಪ ಗೋಸ್ವಾಮರ ಅಭಿಮತದಲ್ಲಿ ಇಂತಹ ಚಟುವಟಿಕೆಗಳು ಭಕ್ತಿ ಸೇವೆ ಒಪ್ಪಿತ ವಿಧಾನಕ್ಕೆ ಭಂಗ. ಹರೇ ಕೃಷ್ಣ. ಇಲ್ಲಿ ಶೀಲಾ ಪ್ರಭುಪಾದರು ಅವರು ಸಿದ್ಧ ಪ್ರಣಾಳಿ ಬಗ್ಗೆ ಹೇಳ್ತಾರೆ. ಅಂದ್ರೆ ಸಿದ್ಧ ಪ್ರಣಾಳಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಸಿದ್ಧ ಪ್ರಣಾಳಿ ಅಂದ್ರೆ ಅವರು ವೈಷ್ಣವರು ಅಂತ ಅವರು ಹುಸಿಯಾಗಿ ಕರ್ಕೊಳ್ತಾರೆ. ಅಂದ್ರೆ ನಿಜವಾದ ವೈಷ್ಣವರ ಅಲ್ಲ, ಪ್ರಾಕೃತಿಕ ಸಹಜೀಯ ಅಂತ ಕರೀತಾರೆ. ಇದನ್ನು ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಶ್ರೀ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ನಮ್ಮ ಅವತಾರ ಆದಾಗ ಅವ್ರ ಜೊತೆಗೆ ಅವರದ್ದೆಲ್ಲ ಅಸೋಸಿಯೇಟ್ಸ್ ಅವರು ಜೊತೆಗೆಲ್ಲ ಬಂದಿದ್ರು ಅಲ್ವಾ. ಅದರಲ್ಲಿ ನರೋತ್ತಮ ದಾಸ್ ಥಾಕೂರ್ ಅಂತವ್ರು ಕೂಡ ಎಷ್ಟೋ ಜನ ಬಂದಿದ್ರು. ಅದೇ ಥರ ಅವರ ಸಹಯೋಗಿ, ಅವರ ಸಹಚರಿಗಳು ಅವರೆಲ್ಲರೂ ಕೂಡ ಸಿದ್ಧಿ ಪಡೆದ ಭಕ್ತರು. ಭಗವಂತನ ಜೊತೆ ಬಂದವರೆಲ್ಲರೂ ಸಿದ್ಧಿ ಪಡೆದ ಭಕ್ತರು. ಅವರಿಗೆ ಸಿದ್ಧ ರೂಪ, ಸಾಧಕ ರೂಪ ಎಲ್ಲವೂ ಇರುತ್ತೆ. ಆದರೂ ಕೂಡ ಆ ಸಾಧಕ ರೂಪದಲ್ಲಿ ಅವರು ಏನು ಮಾಡ್ತಾರೆ, ದೀಕ್ಷೆ ತಗೊಳ್ತಾರೆ. ಆ ದೀಕ್ಷೆ ತಗೊಳ್ಳೋದು ಕೇವಲ ಅದೊಂದು ರೀತಿಯ ಅಷ್ಟೇ ಮೇಲ್ನೋಟಕ್ಕೆ ದೀಕ್ಷೆ. ಆದರೆ ಅವರಿಗೆ ಈಗಾಗಲೇ ಏನಾಗಿದೆ, ಸಿದ್ಧ ದೇಹ ಇದೆ. ಸೊ ಈ ರೀತಿಯಾದಾಗ ಭಗವಂತನ ಚೈತನ್ಯ ಮಹಾಪ್ರಭುಗಳ ಅಸೋಸಿಯೇಟ್ಸು ಅವರಿಗೆ ದೀಕ್ಷೆ ಕೊಡುವಾಗ ಅವರ ಗುರುಗಳು ಹೇಳ್ಬಿಡ್ತಾರಂತೆ, ನಿಮ್ಮ ಅಂದರೆ ಸಿದ್ಧ ರೂಪ ಈ ರೀತಿ ನಿಮ್ಮದು, ನಿಮ್ಮ ಸಿದ್ಧ ರೂಪ ಈ ರೀತಿ ಇದೆ ನಿಮಗೆ. ಅಲ್ಲಿ ನೀವು ಗೋಲೋಕದಲ್ಲಿ ಈ ರೀತಿ, ಆಧ್ಯಾತ್ಮಿಕ ಲೋಕದಲ್ಲಿ ನೀವು ಮಂಜರಿ, ಈಗಾಗಲೇ ನೀವು ಸಿದ್ಧ ರೂಪ ನಿಮಗೆ ಇದೆ ಅಂತೇಳಿ ಅದರ ಹೆಸರು ಕೊಡ್ತಾರಂತೆ. ಆದರೆ ಇದು ನಮ್ಮ ಈ ಬದ್ಧಾತ್ಮರಿಗೆ ಇದು ಅನ್ವಯ ಆಗೋದಿಲ್ಲ. ಆದರೆ ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ, ಕೆಲವು ಜನ ದೀಕ್ಷೆ ಕೊಡುವಾಗ ನೀನು ಈ ಆಧ್ಯಾತ್ಮಿಕ ಲೋಕದಲ್ಲಿ ನೀನು ಒಂದು ನವಿಲಾಗಿದ್ದೆ ಈ ನಮನಿ, ಅಥವಾ ನೀನು ಮಂಗ ಆಗಿದ್ದೆ, ಹೀಗೆಲ್ಲ ಹೇಳ್ಬಿಡ್ತಾರಂತೆ. ಸೊ ಈ ರೀತಿ ಆ ಮಂಜರಿ ಆಗಿದ್ದೆ ನೀನು, ಈ ಮಂಜರಿ ಆಗಿದ್ದೆ, ಹೀಗೆಲ್ಲ ಹೇಳ್ಬಿಡ್ತಾರಂತೆ. ಸೊ ಅದಕ್ಕೆ ಸಿದ್ಧ ಪ್ರಣಾಳಿ, ಅಂಥವರಿಗೆ ಸಿದ್ಧ ಪ್ರಣಾಳರು ಅಂತ ಕರೀತಾರೆ. ಸಿದ್ಧ ಪ್ರಣಾಳಿ ಅಂದರೆ ಅವರು ನಿಜವಾದ ಇರಲ್ಲ, ನಿಜವಾದ ವೈಷ್ಣವರಲ್ಲ.
ಅವರು ಹುಸಿ ವೈಷ್ಣವರು ಅಂತ ಒಂದು ಪಂಥ. ಸೊ ತಮ್ಮದೇ ಆದ ಒಂದು ರೀತಿಯ ಭಕ್ತಿ ಸೇವೆ ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಅವರು ಈ ರೀತಿಯಾದ ಒಂದು ಭಕ್ತಿ ಸೇವೆಯ ಅವ್ರ ತತ್ವವನ್ನು ಫಾಲೋ ಮಾಡೋದಿಲ್ಲ. ಸೊ ಅಂಥವರನ್ನು ಪ್ರಾಕೃತಿಕ ಸಹಜೀಯರು ಅಂತ ಕರೀತಾರೆ. ಸೊ ತಮ್ಮನ್ನು ವೈಷ್ಣವರು ಅಂತ ಅವರು ತಪ್ಪಾಗಿ ಅವರು ಭಾವಿಸಿರ್ತಾರೆ. ಸೊ ಹಾಗಾಗಿ ಈಗ ನಾವು ಅಂಥವರ ಬಗ್ಗೆ, ಅವರ ಜೊತೆ ನಾವು ನಾವು ದೂರ ಇರಬೇಕು. ಸೊ ಅವರಿಂದ ನಾವು ಅಂದರೆ ಇಲ್ಲಿ ಜಾಗರೂಕರಾಗಿರ್ಬೇಕು ಅವರ ವಿಷಯದಲ್ಲಿ. ಇಲ್ಲಿ ಏನು ಮಾಡ್ತಾರೆ, ಕೆಲವರೆಲ್ಲ ನೀವು ವೃಂದಾವನದಲ್ಲಿ ನೋಡಬಹುದು, ಅವರು ಏನು ಮಾಡ್ತಾರೆ, ಹೊರಗಿಂದ ಥರ ಗೋಪಿ ಥರ ಡ್ರೆಸ್ ಮಾಡ್ತಾರೆ, ಮತ್ತು ಅವರು ತಾವು ಅಂದರೆ ಗೋಪಿ ಥರ, ಈ ಗೋಪಿಯರು ಥರ ತಾವು ಭಗವಂತನಿಗೆ ತುಂಬ ಹತ್ತಿರದವರು, ಈ ಥರ ಎಲ್ಲ ಭಾವನೆ ಮಾಡ್ತಾರೆ. ಸೊ ಇದೆಲ್ಲ ಶ್ರೀಲ ರೂಪ ಗೋಸ್ವಾಮಿ ಹೇಳ್ತಾರೆ, ಇಂತಹ ಚಟುವಟಿಕೆಗಳು ಅಂದರೆ ಈ ಥರ ಚಟುವಟಿಕೆಗಳು ಭಕ್ತಿ ಸೇವೆಯ ಒಪ್ಪಿತ ವಿಧಾನಕ್ಕೆ ಭಂಗ. ಅಂದರೆ ಭಕ್ತಿ ಸೇವೆಯನ್ನ ರೂಪ ಗೋಸ್ವಾಮಿಗಳು ನಮಗೆ ಭಕ್ತಿಯ ಅಂಗಗಳನ್ನೆಲ್ಲ ಹೇಳಿದ್ದಾರೆ. ಈಗ ನಾವು ನೋಡಿದ್ದೇವೆ 64 ಅಂಗಗಳು. ಈ ರೀತಿ ನಾವು ಭಕ್ತಿ ಸೇವೆ ಮಾಡ್ಕೊಂಡು ಹೋಗ್ಬೇಕು. ಆದರೆ ಈ ರೀತಿ ಮಾಡದೆ ತಮ್ಮಷ್ಟಕ್ಕೆ ತಾವು ಸಿದ್ಧ ಪ್ರಣಾಳರು ಏನು ಮಾಡ್ತಾರೆ, ಆ ಥರ ನಾವು ಅನುಸರಿಸಬಾರ್ದು. ಸಿದ್ಧ ಪ್ರಣಾಳರ ಬಗ್ಗೆ ನಾವು ಜಾಗರೂಕತೆಯಿಂದ ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಇದನ್ನ ಹೇಳ್ತಾರೆ. ಸೊ ಹಾಗಾಗಿ ರಾಗಾನುಗ ಭಕ್ತರು ನಾವು ಈ ರೀತಿ ಅವರಿಂದ ಸಿದ್ಧ ಪ್ರಣಾಳರಿಂದ ದೂರ ಇರಬೇಕು. ಸೊ ಅವರಿಂದ ನಾವು ಯಾವಾಗಲೂ ಇದನ್ನು ಮಾಡಬಾರ್ದು. ಮತ್ತು ವೈದಿ ಸಾಧನ ಭಕ್ತಿಯನ್ನು ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಎಲ್ಲ ಭಕ್ತಿಯ ಅಂಗಗಳನ್ನು ಕೂಡ ನಾವು ಅನುಸರಿಸ್ತಾ ಇರಬೇಕು. ಆದರೆ ಕೆಲವು ಬಾರಿ ಕೆಲವರಿಗೆ ಏನಾಗುತ್ತೆ, ಈ ರೀತಿಯಾದ ಕೆಲವೊಂದು ವಿಧಾನಗಳಲ್ಲಿ ಅವರಿಗೆ ಇಷ್ಟ ಬರ್ಬೋದು. ಇದನ್ನ ನೋಡಿ ಮುಂದೆ ಓದ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದಿ ಮಾತಾಜಿ. ಕೃಷ್ಣನಲ್ಲಿ ಸಹಜ ಪ್ರೇಮವನ್ನು ವರ್ಧಿಸಿಕೊಂಡ ತರುವಾಯವು ನಿಯಂತ್ರಕ ತತ್ವಗಳ ಪಾಲನೆ ಮಾಡಬೇಕೆಂದು ಬಲ್ಲಿದರಾದ ಆಚಾರ್ಯರು ಪ್ರತಿಪಾದಿಸುತ್ತಾರೆಂದು ಶ್ರೀ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ನಿಯಂತ್ರಕ ತತ್ವಗಳು ವಿಧಿಸುವ ಪ್ರಕಾರ ವಿವಿಧ ವಿಭಾಗಗಳಿಗೆ ಸೇರಿದ 9 ಬಗೆಯ ಕಾರ್ಯ ಚಟುವಟಿಕೆಗಳಿದ್ದು ಅವುಗಳನ್ನು ಈ ಮೊದಲು ವಿವರಿಸಿದ್ದಾಗಿದೆ. ಆ 9ರಲ್ಲಿ ವ್ಯಕ್ತಿಯು ತನ್ನ ಮನೋಧರ್ಮಕ್ಕೆ ಸಹಜವಾಗಿ ಒಗ್ಗುವ ಒಂದನ್ನು ಆರಿಸಿಕೊಂಡು ಆ ವಿಶಿಷ್ಟ ಭಕ್ತಿ ಸೇವಾ ಮಾರ್ಗದಲ್ಲಿ ಮುನ್ನಡೆಯಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಶ್ರವಣದಲ್ಲಿ ಆಸಕ್ತಿ ಇರಬಹುದು, ಇನ್ನೊಬ್ಬ ವ್ಯಕ್ತಿಗೆ ಸಂಕೀರ್ತನೆಯಲ್ಲಿ ಒಲವಿರಬಹುದು, ಮತ್ತು ಒಬ್ಬನಿಗೆ ದೇಗುಲದೊಳಗಿದ್ದುಕೊಂಡು ಸೇವೆ ಮಾಡುವ ಬಯಕೆಯೂ ಇರಬಹುದು. ಈ 3ರಲ್ಲಿ ಒಂದನ್ನಾಗಲಿ ಇಲ್ಲವೇ ಉಳಿದ 6ರಲ್ಲಿ ಒಂದು ನಿರ್ದಿಷ್ಟ ಬಗೆಯ ಭಕ್ತಿ ಸೇವೆಯನ್ನು ಸ್ಮರಣೆ, ಸೇವೆ, ಪ್ರಾರ್ಥನೆ, ವಿಶಿಷ್ಟ ಸೇವೆಯೊಂದರಲ್ಲಿ ತನ್ಮಯತೆ, ಮೈತ್ರಿ ಭಾವದಲ್ಲಿರುವುದು ಮತ್ತು ತನ್ನ ಸರ್ವಸ್ವವನ್ನು ಪ್ರಭುವಿಗೆ ಅರ್ಪಿಸುವುದು ಸಂಪೂರ್ಣ ಶ್ರದ್ಧೆಯಿಂದ ಮಾಡಬೇಕು. ಹೀಗೆ ಪ್ರತಿಯೊಬ್ಬನೂ ತನ್ನ ವಿಶಿಷ್ಟ ಅಭಿರುಚಿಗನುಗುಣವಾಗಿ ವರ್ತಿಸಬೇಕು. ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂತಂದ್ರೆ, ಒಬ್ಬನು ಮುಂದುವರಿದು ರಾಗಾನುಗ ಭಕ್ತಿಗೆ ಬಂದರೂ ಕೂಡ ಅವನು ವೈದಿ ಭಕ್ತಿಯ ಅಂಗಗಳನ್ನ ಸಾಧನೆಯನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನವವಿಧ ಭಕ್ತಿ ಯಾವುದು ಅಂತ ಯಾರು ಹೇಳ್ತೀರಿ? ಹರೇ ಕೃಷ್ಣ. ಶ್ರವಣ, ಸ್ಮರಣ, ಕೀರ್ತನ, ಅರ್ಚನ, ಪಾದ ಸೇವನ, ಸಖ್ಯ, ದಾಸ್ಯ, ಆತ್ಮನಿವೇದನ. ಎರಡನ್ನೂ ಕನ್ಫ್ಯೂಸ್ ಮಾಡಿಬಿಟ್ರಿ. ಇದು ಭಕ್ತಿಯ ಹಂತಗಳು, ಸ್ವಲ್ಪ ಭಕ್ತಿ ಸೇವೆಯ ವಿಧಾನಗಳನ್ನು ಹೇಳಿದ್ರಿ, ಆಮೇಲೆ ಭಕ್ತಿಯ ಹಂತಗಳನ್ನು ಮಿಕ್ಸ್ ಮಾಡಿಬಿಟ್ರಿ. ಸೊ ಹಾಗಾಗಿ ಶ್ರವಣ, ಕೀರ್ತನ, ಸ್ಮರಣ ಅದು ಒಂದಾದ್ಮೇಲೆ ಒಂದು ಬರ್ತದೆ. ಶ್ರವಣ, ಕೀರ್ತನ, ಸ್ಮರಣ, ಆಮೇಲೆ ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಇವು ನವವಿಧ ಭಕ್ತಿ. ಸೊ ಹಾಗಾಗಿ ನಮಗೆ ವೈದಿ ಸಾಧನ, ನಾವು ರಾಗಾನುಗ ಸಾಧನ ಭಕ್ತಿಗೆ ಒಬ್ಬ ಭಕ್ತ ಅವನ ಒಂದು ಭಗವಂತನ ಅನುಗ್ರಹದಿಂದ ಅವನು ಭಕ್ತಿಯಲ್ಲಿ ಮುಂದುವರಿದು ರಾಗಾನುಗ ಭಕ್ತಿಗೆ ಬಂದರೂ ಕೂಡ ಈ ವೈದಿ ಸಾಧನ ಭಕ್ತಿಯ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು. ಮತ್ತು 9 ವಿಧ ಭಕ್ತಿಯನ್ನ ಅದರಲ್ಲಿ ಒಂದನ್ನಾದರೂ ಅವನು ಒಗ್ಗಿಸಿಕೊಳ್ಳಬೇಕು, ಎಲ್ಲವುದನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ವೈದಿಕ ಭಕ್ತಿಯ ಅಂಗಗಳನ್ನು ಕೂಡ ಮಾಡಬೇಕು.
ಅದರಲ್ಲಿ ಕೆಲವರಿಗೆ ಏನಾಗುತ್ತೆ, ಕೆಲವು ಭಕ್ತಿ ಅಂಗಗಳಲ್ಲಿ ಇಷ್ಟ ಆಗುತ್ತೆ, ಕೆಲವರಿಗೆ ಏನಾಗುತ್ತೆ ಜಪ ಮಾಡಲಿಕ್ಕೆ ಇಷ್ಟ ಆಗ್ಬೋದು, ಕೆಲವರಿಗೆ ಕೀರ್ತನೆ ಮಾಡಲಿಕ್ಕೆ ಇಷ್ಟ ಆಗ್ಬೋದು, ಕೆಲವರಿಗೆ ಆ ಭಗವಂತನ ವಿಗ್ರಹ ಡಿಟೀಸ್ ಅದಕ್ಕೆ ಸೇವೆ ಮಾಡಲಿಕ್ಕೆ ಇಷ್ಟ ಆಗ್ಬೋದು, ಕೆಲವರಿಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಇಷ್ಟ ಆಗ್ಬೋದು, ಕೆಲವರಿಗೆ ಅಂದರೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಇಷ್ಟ ಅದರಲ್ಲಿ ಯಾವುದಾದ್ರೂ ಇಷ್ಟ ಆಗ್ಬೋದು. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಅಂದರೆ ಇಲ್ಲಿ ಶ್ರೀಲರು ಪ್ರಭುಪಾದರು ನಾವು ಎಲ್ಲ ಅಂಗಗಳನ್ನು ನಾವು ಸಾಧನೆ ಮಾಡಬೇಕು, ಅದರಲ್ಲಿ ಯಾವುದರಲ್ಲಿ ನಮಗೆ ಇಷ್ಟ ಇದೆ, ಯಾವುದರಲ್ಲಿ ನಮಗೆ ಆಸಕ್ತಿ ಇದೆ ಆ ಅಂಗವನ್ನು ನಮಗೆ ಹೆಚ್ಚಿನ ಸಮಯ ಅಂದರೆ ಅಂಗಗಳನ್ನು ಬೇರೆ ಬೇರೆ ಅಂಗಗಳನ್ನೆಲ್ಲ ಮಾಡಲೇಬೇಕು, ಆದರೆ ಒಂದು ಅಂಗವನ್ನು ನಮಗೆ ಸಮಯ ಸಿಕ್ಕಾಗ ಹೆಚ್ಚಾಗಿ ಅದನ್ನು ನಾವು ಸಾಧನೆ ಮಾಡಬೇಕು. ಅಂದರೆ ಕೆಲವರಿಗೆ ಅಂದರೆ ಸೇವೆ ಮಾಡೋದ್ರಲ್ಲಿ, ಕೆಲವರಿಗೆ ಪ್ರಾರ್ಥನೆ ಮಾಡೋದ್ರಲ್ಲಿ, ಕೆಲವರಿಗೆ ಅಂದರೆ ಭಗವಂತನಿಗೆ ಮೈತ್ರಿ ಭಾವದಲ್ಲಿರೋದು, ಕೆಲವರಿಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಇರಬಹುದು. ಆದರೆ ಅದರಲ್ಲಿ ಒಂದು ನಿರ್ದಿಷ್ಟ ಬಗೆಯನ್ನು ನಾವು ರೂಢಿಸಿಕೊಳ್ಳಬೇಕು, ಅದನ್ನು ಸಂಪೂರ್ಣ ಶ್ರದ್ಧೆಯಿಂದ ಮಾಡಬೇಕು, ಎಲ್ಲ ಭಕ್ತಿ ಅಂಗಗಳನ್ನು ಮಾಡಬೇಕು. ಜೊತೆಗೆ ನಮಗೆ ಯಾವುದು ಇಷ್ಟ ಆಗಿದೆ, ನಮಗೆ ಕೆಲವರಿಗೆ ಕೀರ್ತನೆ ಮಾಡಲಿಕ್ಕೆ ಇಷ್ಟ, ಕೆಲವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟ ಅಲ್ವಾ, ಕೆಲವರಿಗೆ ಅರ್ಚನೆ ಸೇವೆ ಮಾಡಲಿಕ್ಕೆ ವಿಗ್ರಹನ ಅಲಂಕಾರ ಮಾಡಿ ಸೇವೆ ಮಾಡಲಿಕ್ಕೆ ಇಷ್ಟ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ಎಲ್ಲ ಅಂಗಗಳನ್ನು ಭಕ್ತಿಯ ಎಲ್ಲ ಅಂಗಗಳು ಅದನ್ನು ನೀವು ಮಾಡಿ ಸೇವೆ ಭಗವಂತನಿಗೆ ಎಲ್ಲ ಅಂಗಗಳನ್ನು ಸಾಧನೆ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಯಾವುದರಲ್ಲಿ ವಿಶೇಷವಾದ ಆಕರ್ಷಣೆ ಇದೆ, ಆಸಕ್ತಿ ಇದೆ, ಅದನ್ನು ನೀವು ಮತ್ತೆ ಉಳಿದ ಸಮಯದಲ್ಲಿ ಚೆನ್ನಾಗಿ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣ ಶ್ರದ್ಧೆಯಿಂದ ಮಾಡಬೇಕು, ತನ್ನ ವಿಶಿಷ್ಟ ಅಭಿರುಚಿ ಯಾವುದಿದೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ರಾಗಾನುಗ ಭಕ್ತಿಯನ್ನು ನಾವು ಬೆಳೆಸಿಕೊಳ್ಳುವಾಗ ನಾವು ಭಕ್ತಿ ಸೇವೆಯ ಅಂಗಗಳು ಅದನ್ನು ನಾವು ನಮಗೆ ಯಾವಾಗಲೂ ನಾವು ಎಲ್ಲ ಅಂಗಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಆದರೆ ಯಾವ ಅಂಗ ನಮಗೆ ಆಸಕ್ತಿ ಇರ್ತದೆ ಅದನ್ನು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಅಂದರೆ ರಾಗಾನುಗ ಭಕ್ತಿ ಮಾಡಬೇಕಾದ್ರೆ ಹೆಚ್ಚಾಗಿ ನಾವೇನು ಮಾಡೋದು, ಜಪವನ್ನು ಮಾಡೋದು, ಆಮೇಲೆ ಶ್ರವಣ ಅಂದರೆ ಇಲ್ಲಿ 10ನೆಯ ಸ್ಕಂದ ಅಂದರೆ ಕೃಷ್ಣ ಪುಸ್ತಕ ಇದನ್ನು ಶ್ರವಣ ಮಾಡೋದು, ಏಕಾದಶಿ ವ್ರತವನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಅಲ್ಲಿ ಕಾರ್ತೀಕ ವ್ರತವನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕು ಅಲ್ವಾ. ಹರೇ ಕೃಷ್ಣ. ಮತ್ತೆ ತೀರ್ಥಯಾತ್ರೆ ಇಲ್ಲಿ ಏನಾಗುತ್ತೆ ಅಂದರೆ ರಾಗಾನುಗ ಭಕ್ತರಿಗೆ ತೀರ್ಥಯಾತ್ರೆ ಅಂತಂದರೆ ವೃಂದಾವನ, ಜಗನ್ನಾಥಪುರಿ, ಮಾಯಾಪುರ ಇವು ಬಹಳ ಮುಖ್ಯವಾದದ್ದು ರಾಗಾನುಗ ಭಕ್ತರಿಗೆ. ವೃಂದಾವನ, ಜಗನ್ನಾಥಪುರಿ ಮತ್ತು ಮಾಯಾಪುರ. ಸೊಮ್ಮೆ ಏನಾಯ್ತಂತೆ, ಮೀರಾಬಾಯಿ ಅವಳು ಜೀವ ಗೋಸ್ವಾಮಿ ಹತ್ರ ಹೋಗಿ ಹೇಳ್ತಾ ಇದ್ದ, ನಾನೀಗ ವೃಂದಾವನದಲ್ಲಿ ಇದ್ದೇನೆ, ಆದರೆ ನಂಗೆ ಅಷ್ಟು ಖುಷಿ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಿನ್ನ ಒಂದು ಇದಿರೋದು ಸ್ವರೂಪ ಇರೋದು ಒಂದು ದ್ವಾರಕೆಗೆ, ಸೊ ಅಲ್ಲಿ ಹೋಗು ನೀನು, ಅಲ್ಲಿ ಹೋಗು, ನಿನಗೆ ಖುಷಿ ಸಿಕ್ಕುತ್ತೆ ಅಂತ ಹೇಳಿದ್ರಂತೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಕರ್ಷಣೆ ಇರಬಹುದು, ಅದನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ರಾಗಾನುಗ ಭಕ್ತಿ ವೃಂದಾವನದ ಗೋಪಿಯರ ಅಥವಾ ದ್ವಾರಕೆಯ ಅರಸಿಯರ ಹೆಜ್ಜೆ ಜಾಡನ್ನು ಅನುಸರಿಸಿ ಸಲ್ಲಿಸುವ ಭಕ್ತಿ ಸೇವೆಯನ್ನು ರಾಗಾನುಗ ಭಕ್ತಿ ಎಂದು ಕರೆಯುತ್ತಾರೆ. ಕಾಮಾನುಗ ಭಕ್ತಿ ಎಂದು ಕರೆಯುತ್ತಾರೆ. ಈ ಕಾಮಾನುಗ ಭಕ್ತಿಯನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಒಂದು ಪರೋಕ್ಷ, ಇನ್ನೊಂದು ಪ್ರತ್ಯಕ್ಷ. ಈ 2 ವರ್ಗಗಳ ವಿಚಾರದಲ್ಲೂ ಗೋಲೋಕ ವೃಂದಾವನದಲ್ಲಿ ಇಂತಹ ಸೇವಾ ಮಗ್ನಳಾಗಿದ್ದ ನಿರ್ದಿಷ್ಟ ಗೋಪಿಯನ್ನು ಅನುಸರಿಸಿ ನಡೆಯಬೇಕು.
ಮಧುರ ಪ್ರೇಮ ಭಾವದಲ್ಲಿ ದೇವೋತ್ತಮ ಪರಮಪುರುಷನೊಂದಿಗೆ ಪ್ರತ್ಯಕ್ಷವಾಗಿ ಒಂದಾಗಿರುವುದನ್ನು ತಾಂತ್ರಿಕ ಪರಿಭಾಷೆಯಲ್ಲಿ ಕೇಲಿ ಎಂದು ಕರೆಯುತ್ತಾರೆ. ಕೇಲಿ ಎಂದರೆ ದೇವೋತ್ತಮ ಪರಮಪುರುಷನಲ್ಲಿ ಪ್ರತ್ಯಕ್ಷವಾಗಿ ಒಂದಾಗಿರುವುದೇ ಆಗಿದೆ. ಪರಮಪುರುಷನೊಂದಿಗೆ ಇಂತಹ ನೇರ ಸಂಪರ್ಕ ಇಷ್ಟಪಡದ ಭಕ್ತರು ಕೆಲವರಿದ್ದಾರೆ. ಭಗವಂತನು ಗೋಪಿಯರೊಂದಿಗೆ ನಡೆಸುವ ಪ್ರೇಮ ವ್ಯಾಪಾರವನ್ನು ಈ ಜನ ಇಷ್ಟಪಡುತ್ತಾರೆ. ಈ ತರನ ಭಕ್ತರು ಭಗವಂತನ ಹಾಗೂ ಗೋಪಿಯರ ನಡುವಣ ಪ್ರೇಮ ವ್ಯವಹಾರಗಳನ್ನು ಕುರಿತು ಕೇಳಿಯೇ ಸಂತೋಷ ಪಡುತ್ತಾರೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಈಗ ನಾವು ರಾಗಾತ್ಮಕ ಭಕ್ತರಲ್ಲಿ ಕಾಮಾತ್ಮಕ ರೂಪ ಮತ್ತು ಸಂಬಂಧ ರೂಪ ಅಂತ ನೋಡಿದ್ವಿ. ಅದೇ ರೀತಿ ರಾಗಾನುಗ ಭಕ್ತರಲ್ಲೂ ಕೂಡ ಎರಡು ರೀತಿ ಇರುತ್ತೆ. ಕಾಮಾನುಗ ಭಕ್ತಿ ಮತ್ತು ಸಂಬಂಧಾನುಗ ಭಕ್ತಿ ಅಂತ ಇರುತ್ತೆ. ಈಗ ಕಾಮಾನುಗ ಭಕ್ತಿ ಅಂತಂದ್ರೆ ವೃಂದಾವನದ ಗೋಪಿಕೆಯರು ಮತ್ತು ದ್ವಾರಕೆಯಲ್ಲಿ ರಾಣಿಯರು ಅವರೆಲ್ಲರೂ ಕೂಡ ದ್ವಾರಕೆಯಲ್ಲಿ ವೃಂದಾವನದಲ್ಲಿ ಗೋಪಿಯರು ಅಂತಂದ್ರೆ ಅವರು ವೃಂದಾವನದ ಗೋಪಿಯರು ಅವರು ಏನಿರ್ತಾರೆ, ಅವರು ವಿವಾಹವಾಗಿರೋದಿಲ್ಲ ಕೃಷ್ಣನ ಜೊತೆ. ಆದರೆ ದ್ವಾರಕೆಯ ಅರಸಿಯರು ರಾಣಿಯರು ಭಗವಂತನ ಜೊತೆ ವಿವಾಹವಾದವರು. ಸೊ ಹಾಗಾಗಿ ಇಲ್ಲಿ ಆ ವೃಂದಾವನದ ಗೋಪಿಯರು ಪರಕೀಯ ರಸದಲ್ಲಿರುತ್ತಾರೆ. ಮತ್ತೆ ದ್ವಾರಕೆಯ ರಾಣಿಯರು 16,108 ರಾಣಿಯರು ಭಗವಂತನಿಗೆ. ಸೊ ಅವರು ಸ್ವಕೀಯ ರಸದಲ್ಲಿರುತ್ತಾರೆ. ಸೊ ಅದ್ರ ಇಲ್ಲಿ ಏನ್ ತಿಳ್ಕೊಳ್ಬೇಕು ಅಂದ್ರೆ ಇಂತಹ ಅವರ ಹೆಜ್ಜೆ ಜಾಡು ಅಲ್ಲಿ ಹೇಗೆ ವೃಂದಾವನದ ಗೋಪಿಯರು ಭಗವಂತನ ಭಕ್ತಿ ಸೇವೆ ಮಾಡಿದ್ದಾರೆ, ಹೇಗೆ ದ್ವಾರಕೆಯ ಭಗವಂತನ ರಾಣಿಯರು ಹೇಗೆ ಭಗವಂತನ ಸೇವೆ ಮಾಡ್ತಾರೆ, ಅವರ ಹೆಜ್ಜೆ ಜಾಡನ್ನ ಅನುಸರಿಸಿ ಭಕ್ತಿ ಸೇವೆ ಮಾಡೋದನ್ನ ಕಾಮಾನುಗ ಭಕ್ತಿ ಅಂತ ಕರೀತಾರೆ. ಈ ಕಾಮಾನುಗ ಭಕ್ತಿಯಲ್ಲಿ 2 ವಿಧ ಅಂತ ಹೇಳಿ ತಿಳ್ಕೊಳ್ಬೇಕು. 2 ವಿಧ. ಈ 2 ವಿಧದಲ್ಲಿ ಒಂದು ಪರೋಕ್ಷ ಮತ್ತೊಂದು ಪ್ರತ್ಯಕ್ಷ. ಈ 2 ವಿಧದಲ್ಲಿ ಸ್ವಕೀಯ ಪರಕೀಯ ಕೂಡ ಬರ್ತದೆ. ಆದರೆ ಅದಕ್ಕಿಂತ ಮುಂಚೆ 2 ರೀತಿ ಇರುತ್ತೆ. ಒಂದು ಪರೋಕ್ಷ ಮತ್ತೊಂದು ಪ್ರತ್ಯಕ್ಷ. ಪ್ರತ್ಯಕ್ಷ ಅಂತಂದ್ರೆ ಈಗ ಗೋಪಿಯರು ಕೃಷ್ಣನ ಜೊತೆ ಪ್ರತ್ಯಕ್ಷವಾಗಿ ಅವನ ಜೊತೆ ಏನ್ ಮಾಡ್ತಾರೆ, ಲೀಲೆಗಳನ್ನ ಮಾಡ್ತಾರೆ, ಅಂದ್ರೆ ನೃತ್ಯಗಳ ರಾಸ ನೃತ್ಯ. ಸೊ ಅದನ್ನ ಪ್ರತ್ಯಕ್ಷವಾಗಿ ಭಗವಂತನ ಜೊತೆ ಅವರು ಅದನ್ನ ಒಂದಾಗಿರ್ತಾರೆ, ಅಂದ್ರೆ ಜೊತೆ ಇರ್ತಾರೆ. ಇದನ್ನ ಕೇಲಿ ಅಂತ ಕರೀತಾರೆ. ಕೇಲಿ ಅದನ್ನ ಅಂದ್ರೆ ಗೋಪಿಯರು ಆ ಭಗವಂತನ ಜೊತೆ ಒಂದಾಗಿರೋದು, ಅದನ್ನ ಕೇಲಿ ಅಂತ ಕರೀತಾರೆ. ಅದು ಪ್ರತ್ಯಕ್ಷ ಸೇವೆ. ಇನ್ನೊಂದು ಪರೋಕ್ಷ ಸೇವೆ, ಅಂದ್ರೆ ನೇರವಾಗಿ ಕೃಷ್ಣನ ಜೊತೆ ಸಂಪರ್ಕದಲ್ಲಿ ಇರೋದಿಲ್ಲ, ಆದರೆ ಅವರು ಏನ್ ಮಾಡ್ತಾರೆ, ಆ ಭಕ್ತರು ಕೃಷ್ಣ ಮತ್ತು ಗೋಪಿಕೆಯರು ಅವರ ಲೀಲೆಗಳಿಗೆ ಸಹಾಯ ಮಾಡ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ, ಅಂದ್ರೆ ಗೋಪಿಕೆಯರಿಗೆ ಸಹಾಯ ಮಾಡ್ತಾರೆ. ಇವರು ನೇರ ಸಂಪರ್ಕ ಮಾಡೋದಿಲ್ಲ. ಅಂದ್ರೆ ಮಂಜರಿಗಳು, ಈಗ ರಾಧಾರಾಣಿಗೆ ಸೇವಕಿಯರಿರ್ತಾರೆ, ಸಖಿಯರಿರ್ತಾರೆ. ಆ ಸಖಿಯರಿಗೆ ಸೇವೆ ಮಾಡತಕ್ಕಂಥ ಮಂಜರಿಗಳಿರ್ತಾರೆ. ಮಂಜರಿಗಳು ಅಂದ್ರೆ ಅವರು ಕೂಡ ಸ್ವಲ್ಪ ಅಂದ್ರೆ ತುಂಬಾ 7-8 ವರ್ಷದ ಒಂದು ಬಾಲಿಕೆಯರು ಆ ಥರ. ಸೊ ಆ ಥರ ಇರ್ತಾರೆ ಆ ಮಂಜರಿಯರು. ಅವರು ನೇರವಾಗಿ ಕೃಷ್ಣನ ಜೊತೆ ಸಂಪರ್ಕದಲ್ಲಿ ಇರೋದಿಲ್ಲ. ಅವರು ಏನ್ ಮಾಡ್ತಾರೆ, ಗೋಪಿಯರು ಕೃಷ್ಣನ ಜೊತೆ ನಡೆಸುವ ಪ್ರೇಮ ವ್ಯವಹಾರವನ್ನು ಅವರು ಇಷ್ಟಪಡ್ತಾರೆ, ಅದನ್ನು ನೋಡಿ ಅವರು ಆನಂದಿಸುತ್ತಾರೆ. ಈ ರೀತಿಯಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಭಕ್ತಿ ಸೇವೆ ಇರುತ್ತದೆ. ಸೊ ಹಾಗಾಗಿ ಈ ರೀತಿ ಅಂದರೆ ಪ್ರತ್ಯಕ್ಷವಾಗಿದ್ದವರು ಭಗವಂತನ ಜೊತೆಯಲ್ಲಿ ಲೀಲೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಅದನ್ನ ಕೇಲಿ ಅಂತ ಹೇಳ್ತಾರೆ ಈ ಗೋಪಿಯರು ಮಾಡೋದು. ಆ ಗೋಪಿಯರಿಗೆ ಸಹಾಯ ಮಾಡೋದು ಮಂಜರಿಗಳು, ಅವರ ಸಖಿಯರಿರ್ತಾರೆ. ಆ ಸಖಿಯರಿಗೆ ಮಂಜರಿಯವರು ಸಖಿಯರಿಗೆ ಸಹಾಯ ಮಾಡ್ತಾರೆ. ಸೊ ಇವರು ಈ ಸಖಿಯರು ಮಂಜರಿಯರು ಅವರು ಭಗವಂತ ಗೋಪಿಯರ ಜೊತೆ ಇರೋದನ್ನ ನೋಡಿ ಆನಂದ ಪಡ್ತಾರೆ. ಇದು ಪರೋಕ್ಷವಾದ ಸಂಪರ್ಕ. ಪರೋಕ್ಷವಾದ ಇಲ್ಲಿ ಏನ್ ಹೇಳ್ತಾರೆ, ಪರೋಕ್ಷವಾಗಿ ಸಲ್ಲಿಸುವ ಭಕ್ತಿ ಸೇವೆ. ಪ್ರತ್ಯಕ್ಷವಾಗಿ ಗೋಪಿಯರು ರಾಧಾರಾಣಿ ಪ್ರತ್ಯಕ್ಷವಾಗಿ ಭಗವಂತನಿಗೆ ಸೇವೆ ಸಲ್ಲಿಸ್ತಾರೆ. ಸೊ ಹರೇ ಕೃಷ್ಣ. ಇದು ಇನ್ನೊಂದು ರೀತಿ ಕೂಡ ಇರುತ್ತೆ, ಸ್ವಕೀಯ ರಸ ಮತ್ತು ಪರಕೀಯ ರಸ. ಸ್ವಕೀಯ ರಸ ಅಂತಂದ್ರೆ ಇಲ್ಲಿ ದ್ವಾರಕೆಯ ರಾಣಿಯರು ಭಗವಂತನಿಗೆ ಸಲ್ಲಿಸುವ ಸೇವೆ. ಪರಕೀಯ ರಸ ಅಂತಂದ್ರೆ ಅದು ಗೋಪಿಕೆಯರು ಮತ್ತು ರಾಧಾರಾಣಿಯರು ಸಲ್ಲಿಸುವ ಸೇವೆ. ಇಲ್ಲಿ ನಮಗೆ ತಿಳ್ಕೊಳ್ಬೇಕು, ಈ ಪರಕೀಯ ರಸದಲ್ಲಿ ಅಲ್ಲಿ ಜಾಸ್ತಿ ಪ್ರೇಮ ಇರ್ತದೆಯಂತೆ. ಸೊ ಅದು
ಭಗವಂತನ ಲೋಕದಲ್ಲಿ ಅದು ಆ ಪರಕೀಯ ರಸ ಅದು ಭೌತಿಕ ಪ್ರಪಂಚದಲ್ಲಿ ಹೀನ, ಆದರೆ ಭಗವಂತನ ಲೋಕದಲ್ಲಿ ಅದು ಅತ್ಯಂತ ಪರಮ ಶ್ರೇಷ್ಠವಾದದ್ದು. ಅದು ಇಮ್ಮೋರಲ್ ಅಲ್ಲ, ಅದು ಟ್ರಾನ್ಸ್ಮೋರಲ್ ಹೇಳ್ತಾರೆ ಅದಕ್ಕೆ. ಅಂದರೆ ಅತ್ಯಂತ ಶ್ರೇಷ್ಠವಾದದ್ದು ಅದು ಆ ಸೇವೆ, ಭಕ್ತಿ ಸೇವೆ. ಅದನ್ನು ನಾವು ಕೂಡ ನಿನ್ನೆ ಕೂಡ ನೋಡಿದ್ದೇವೆ. ಅದು ಅವರ ಆ ಗೋಪಿಯರ ಮತ್ತು ರಾಧಾರಾಣಿಯ ಸೇವೆಯನ್ನ ಹೇಗೆ ಉದ್ದವ, ಶುದ್ಧ ಭಕ್ತ ಉದ್ದವ ಹೇಗೆ ಅವರನ್ನ ಮೆಚ್ಚಿಕೊಂಡು ಅವರಿಗೆ ಗೌರವ ಸಲ್ಲಿಸಿದ, ತಾನು ಕೂಡ ವೃಂದಾವನದಲ್ಲಿ ಅವರ ಪಾದ ಧೂಳಿಯನ್ನು ತನ್ನ ತಲೆಯಲ್ಲಿ ತಗೋಬೇಕು ಈ ಭಾವಿಸಿದ. ಮುಂದೆ ಅದನ್ನ ತಗೊಳ್ಳಿಕ್ಕೆ ಅವನಿಗೆ ಧೈರ್ಯ ಆಗಲಿಲ್ಲ. ಅವನೇನ್ ಮಾಡ್ದ, ಮುಂದೆ ನನ್ನ ಜನ್ಮದಲ್ಲಿ ಹುಟ್ಟುವುದಾದರೆ ವೃಂದಾವನದಲ್ಲಿ ಹುಲ್ಲಾಗಿ ಹುಟ್ಟಬೇಕು. ಆಗ ಆ ಗೋಪಿಯರು ರಾಧಾರಾಣಿ ತುಳಿದ ಆ ಹುಲ್ಲು ಅದನ್ನ ನನ್ನ ತಲೆ ಮೇಲೆ ಹೋದರೆ ಅದು ಆ ಪಾದ ಧೂಳಿ ಬರ್ತದೆ. ಅಷ್ಟು ಅವರಿಗೆ ಗೌರವ ಸ್ಥಾನ ಕೊಟ್ಟಿದ್ದಾನೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳಿದ್ದಾರೆ, ಗೋಪಿಯರು ಮಾಡುವ ಸೇವೆ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನ ನಾವು ತಿಳ್ಕೊಂಡು, ಪ್ರತ್ಯಕ್ಷ ಸೇವೆ, ಪರೋಕ್ಷ ಸೇವೆ. ಗೋಪಿಯರು ಪ್ರತ್ಯಕ್ಷ ಸೇವೆ, ಮಂಜರಿಯರು ಸಖಿಯರು ಪರೋಕ್ಷ ಸೇವೆ. ಆಮೇಲೆ ಇಲ್ಲಿ ದ್ವಾರಕೆಯ ರಾಣಿಯರು ಮಾಡ್ತಕ್ಕಂಥದ್ದು ಸ್ವಕೀಯ ರಸದಲ್ಲಿ ಭಗವಂತನ ಸೇವೆ, ಮತ್ತು ಗೋಪಿಯರು ಮಾಡ್ತಕ್ಕಂಥದ್ದು ಪರಕೀಯ ರಸದಲ್ಲಿ ಸೇವೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಮಧುರ ಪ್ರೇಮವನ್ನು ಬೆಳೆಸಿಕೊಳ್ಳುವುದು ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವ, ವಿಶೇಷವಾಗಿ ದೇಗುಲದಲ್ಲಿ ರಾಧಾಕೃಷ್ಣ ಪೂಜೆ ಮಾಡುವ ಜನರಿಗೆ ಮಾತ್ರ ಸಾಧ್ಯ. ಇಂತಹ ಭಕ್ತರು ಭಗವದ್ ಭೂರ್ತಿಯಲ್ಲಿ ಕ್ರಮೇಣ ಸಹಜ ಪ್ರೇಮವನ್ನು ರೂಢಿಸಿಕೊಳ್ಳುತ್ತಾರೆ. ಪ್ರಭು ಗೋಪಿಯರೊಂದಿಗೆ ನಡೆಸಿದ ಪ್ರೇಮ ವ್ಯವಹಾರಗಳನ್ನು ಕುರಿತ ಕಥಾನಕಗಳ ಶ್ರವಣದ ಮೂಲಕ ಅವರಿಗೆ ಆ ಕ್ರೀಡೆಗಳಲ್ಲಿ ಕ್ರಮೇಣ ಆಕರ್ಷಣೆ ಬೆಳೆಯುತ್ತದೆ. ಈ ಸ್ವಪ್ರೇರಣೆಯ ಆಕರ್ಷಣೆಯು ಮಾಗಿದಂತೆಲ್ಲ ಭಕ್ತರು ಈ ಮೊದಲು ಹೇಳಿದ ಎರಡೂ ವರ್ಗದ ಭಕ್ತಿ ಸೇವಾ ಮಾರ್ಗದಲ್ಲಿ ಒಂದರಲ್ಲಿ ದೃಢವಾಗಿ ನಿಲ್ಲುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಮಧುರ ಪ್ರೇಮ ಅಂದರೆ ಮಾಧುರ್ಯ ಭಾವದಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ಳೋದು ಯಾರಿಗೆ ಹೆಚ್ಚಾಗಿ ಸಾಧ್ಯ ಆಗುತ್ತೆ? ದೇಗುಲದಲ್ಲಿ, ದೇವಸ್ಥಾನದಲ್ಲಿ ರಾಧಾಕೃಷ್ಣ ಪೂಜೆ ಯಾರು ಮಾಡ್ತಾರೆ ಅವರಿಗೆ ಮಾತ್ರ ಸಾಧ್ಯ ಅಂತ ಶೀಲ ಪ್ರಭುಪಾದ್ ಹೇಳ್ತಾರೆ. ಅಂದ್ರೆ ಇಂತಹ ದೇವಸ್ಥಾನದಲ್ಲಿ ರಾಧಾಕೃಷ್ಣ ಪೂಜೆ ಮಾಡುವ ಅಂತ ಭಕ್ತರು ಆ ಭಗವಂತನ ಮೂರ್ತಿ, ಆ ಶ್ರೀ ವಿಗ್ರಹದಲ್ಲಿ ಕ್ರಮೇಣವಾಗಿ ಅವರು ಸಹಜ ಪ್ರೇಮವನ್ನು ರೂಢಿಸ್ಕೊಳ್ತಾರೆ. ಯಾಕೆಂದ್ರೆ ನಿತ್ಯ ಭಗವಂತನ ಸೇವೆ ಮಾಡಬೇಕು. ಅವರಿಗೆ ಭಗವಂತನಿಗೆ ಅಲಂಕಾರ ಮಾಡಬೇಕು, ಮತ್ತೆ ಅವರಿಗೆ ಸಮಯಕ್ಕೆ ಆರತಿ ಮಾಡಬೇಕು, ಭೋಗ ಮಾಡಿ ತೋರಿಸ್ಬೇಕು ಭಗವಂತನಿಗೆ. ಇದೆಲ್ಲ ಮಾಡ್ತಾ 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 ಅವರಲ್ಲಿ ಹೃದಯದಲ್ಲಿದ್ದ ಕಲ್ಮಶ ನಿವಾರಣೆ ಆಗಿ ಅವರಲ್ಲಿ ಸಹಜ ಪ್ರೇಮ, ಸ್ಪಾಂಟೇನಿಯಸ್ ಲವ್, ಅದು ಅಂದರೆ ಇದನ್ನ ಬೆಳವಣಿಗೆ ಆಗತ್ತೆ. ಅಂದರೆ ರಾಗಾನುಗ ಭಕ್ತಿ ಅದು ಬೆಳವಣಿಗೆ ಆಗತ್ತೆ. ಯಾಕಂದ್ರೆ ಅವರು ಅನರ್ಥ ನಿವೃತ್ತಿಯನ್ನು ಹೊಂದುತ್ತಾರೆ ನಿಧಾನವಾಗಿ ವಿಗ್ರಹ ಸೇವೆ ಮಾಡೋದ್ರಿಂದ ಪ್ರತಿನಿತ್ಯ. ಸೊ ಇದು ಆ ವಿಗ್ರಹ, ಶ್ರೀ ವಿಗ್ರಹ ಸೇವೆ ಮಾಡ್ತಕ್ಕಂತಹ ರಾಧಾಕೃಷ್ಣನ ಪೂಜೆ ಮಾಡ್ತಕ್ಕಂಥ ಭಕ್ತರಿಗೆ ಮಾತ್ರ ಸಾಧ್ಯ. ಈ ರೀತಿ ಆಮೇಲೆ ಇದು ಹೇಗೆ ಮತ್ತೆ ಸಾಧ್ಯ ಅಂದ್ರೆ, ಮತ್ತೆ ಭಕ್ತರು ಭಗವಂತನ ಆ ಜೊತೆ, ಆ ಭಗವಂತನು ಗೋಪಿಯರ ಜೊತೆ ನಡೆದ ಪ್ರೇಮ ವ್ಯವಹಾರ ಅಂದರೆ 10ನೆಯ ಸ್ಕಂದದ ಆ ಲೀಲೆಗಳನ್ನ ಶ್ರವಣ ಮಾಡಬೇಕು. ಆಗ ಕ್ರಮೇಣವಾಗಿ ಈ ಆಕರ್ಷಣೆ ಬರ್ತದೆ. ಇದು ಹೆಚ್ಚು ಹೆಚ್ಚು ಆಗ್ತಾ ಆಗ್ತಾ ಬಂದಂಗೆ ಈ ಸ್ವಪ್ರೇರಣೆಯ ಆಸಕ್ತಿ ಇನ್ನು ಬೆಳೀತಾ ಬೆಳೀತಾ ಬಂದಂತೆ 2 ವರ್ಗದ ಭಕ್ತಿ ಸೇವಾ ಮಾರ್ಗಗಳಲ್ಲಿ ಒಂದರಲ್ಲಿ ದೃಢವಾಗಿ ನಿಲ್ತಾರೆ. ಅಂದ್ರೆ 2 ವಿಧ, ಪರೋಕ್ಷ ಸೇವೆ, ಪ್ರತ್ಯಕ್ಷ ಸೇವೆ. ಅದರಲ್ಲಿ ಒಂದರಲ್ಲಿ ಅವರು ದೃಢವಾಗಿ ನಿಲ್ತಾರೆ. ಸೊ ಹಾಗಾಗಿ ಇಲ್ಲಿ ತಿಳ್ಕೊಳ್ಬೇಕು ನಾವು, ಆ ಮಾಧುರ್ಯ ಪ್ರೇಮ ಬರೋದು ಯಾರು ರಾಧಾಕೃಷ್ಣ ವಿಗ್ರಹವನ್ನ ದೇಗುಲದಲ್ಲಿ ಪ್ರತಿನಿತ್ಯ ಸೇವೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅವರಿಗೆ ಬರ್ತದೆ. ಅವರಿಗೆ ನಿಧಾನವಾಗಿ ಅನರ್ಥ ನಿವೃತ್ತಿಯಾಗಿ ಅವರು ನಿಧಾನವಾಗಿ ಕೃಷ್ಣನಲ್ಲಿ ಸಹಜ ಪ್ರೇಮ ಅಂದ್ರೆ ನ್ಯಾಚುರಲಿ ಸ್ಪಾಂಟೇನಿಯಸ್ ಅವ್ರು ಪಡ್ಕೊಳ್ತಾರೆ. ಮತ್ತೆ ಇದನ್ನ ನಾವು ಇನ್ನೂ ಅಂದ್ರೆ ಅವರು ಇನ್ನೂ ಹೆಚ್ಚು ಆಕರ್ಷಣೆ ಪಡ್ಕೊಳ್ಬೇಕು ಅಂದ್ರೆ ಭಗವಂತನ ಲೀಲೆಗಳನ್ನು ಕೇಳಬೇಕು. ಆ ರಾಸಲೀಲೆ, ಮತ್ತೆ ಆ ಭಗವಂತ ಹೇಗೆ ಆ ಗೋಪಿಯರ ಜೊತೆ ನಡೆಸಿದ ಪ್ರೇಮ ಲೀಲೆ, ಇದನ್ನ ಕೇಳಿದಾಗ
ಅವರಿಗೆ ಆಕರ್ಷಣೆ ಉಂಟಾಗತ್ತೆ. ಈ ರೀತಿಯಾಗಿ ಭಗವಂತನ ವಿಗ್ರಹ ಆರಾಧನೆ ಮಾಡೋದು, ಆ ರಾಧಾಕೃಷ್ಣರ ಶ್ರೀ ವಿಗ್ರಹ ಆರಾಧನೆ ಮಾಡೋದು, ಆಮೇಲೆ ಭಗವಂತನ ಲೀಲೆಗಳನ್ನು, ಆ 10ನೇ ಸ್ಕಂದದ ಲೀಲೆಗಳನ್ನು ಕೇಳೋದು, ಇದರಿಂದ ಆಕರ್ಷಣೆ ಹೊಂದಿ ಅವರು ಕ್ರಮೇಣ ಮುಂದುವರಿದಾಗ 2 ವಿಧ ಭಕ್ತಿಯಲ್ಲಿ ಒಂದರಲ್ಲಿ ಅವರು ದೃಢವಾಗಿ ನಿಲ್ತಾರೆ. ಅಂದರೆ ಪ್ರತ್ಯಕ್ಷ ಅಥವಾ ಪರೋಕ್ಷ ಸೇವೆಯಲ್ಲಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಕೃಷ್ಣನಲ್ಲಿ ಮಧುರ ಹೇಳುವ ಕ್ರಿಯೆಯು ಕೇವಲ ಸ್ತ್ರೀಯರಲ್ಲಿ ಮಾತ್ರ ಪ್ರಕಟವಾಗುವುದಿಲ್ಲ. ಆಧ್ಯಾತ್ಮಿಕ ಪ್ರೇಮ ವ್ಯವಹಾರಕ್ಕೂ ಐಹಿಕ ದೇಹಕ್ಕೂ ಸಂಬಂಧವಿನಿತು ಇಲ್ಲ. ಕೃಷ್ಣನ ಸಖನಾಗುವ ಮನೋಧರ್ಮವನ್ನು ಹೆಂಗಸು ಕೂಡ ಪಡೆದುಕೊಳ್ಳಬಹುದಾಗಿದೆ. ಹಾಗೆಯೇ ಒಬ್ಬ ಗಂಡಸು ಕೂಡ ಬೃಂದಾವನದಲ್ಲಿ ಒಬ್ಬ ಗೋಪಿಯಾಗಲು ಬಯಸಬಹುದು. ಗಂಡಸಿನ ರೂಪದ ಭಕ್ತನೊಬ್ಬನು ವೃಂದಾವನದಲ್ಲಿ ಗೋಪಿಯಾಗುವುದು ಹೇಗೆಂಬುದನ್ನು ಪದ್ಮಪುರಾಣವು ಈ ಮಾತುಗಳಲ್ಲಿ ಹೇಳುತ್ತದೆ. ಪೂರ್ವದಲ್ಲಿ ದಂಡಕಾರಣ್ಯ ಎಂಬಲ್ಲಿ ಬಹುಸಂಖ್ಯೆಯ ಮುನಿಜನರಿದ್ದರು. ಶ್ರೀರಾಮಚಂದ್ರನು ಅವನ ತಂದೆಯ ಭಾಷೆಯನ್ನು ಪೂರೈಸಲು 14 ವರ್ಷಗಳ ಕಾಲ ವನವಾಸ ಮಾಡಿದ ಕಾಡೇ ದಂಡಕಾರಣ್ಯ. ಆ ಹೊತ್ತಿನಲ್ಲಿ ಶ್ರೀರಾಮಚಂದ್ರನ ರೂಪ ಸಂಪತ್ತಿಗೆ ಮಾರುಹೋಗಿ ಹೆಂಗಸರಾಗಬಹುದು ಬಯಸಿದ ಮುನಿಜನರು ಅನೇಕರಿದ್ದರು. ಹೆಂಗಸದಲ್ಲಿ ಶ್ರೀರಾಮಚಂದ್ರ ಪ್ರಭುವನ್ನು ಆಲಿಂಗಿಸಿಕೊಳ್ಳಬಹುದೆಂಬುದು ಗೋಪಿಯರಾಗಿ ಅವರಿಗಿದ್ದ ಆಸೆ. ಮುಂದೆ ಕೃಷ್ಣನು ಗೋಕುಲ ವೃಂದಾವನಕ್ಕೆ ಹೋದಾಗ ಮುನಿಜನರು ಗೋಪಿಯರಾಗಿ ಹುಟ್ಟಿ ಕೃಷ್ಣನ ಸಖಿಯರಾಗಿ ಅಲ್ಲಿಯೇ ಹೋದರು. ತನ್ಮೂಲಕ ಅವರು ಆಧ್ಯಾತ್ಮಿಕ ಬದುಕಿನ ಪರಿಪೂರ್ಣತೆಯನ್ನು ಗಳಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಕೃಷ್ಣನ ಬಗ್ಗೆ ಮಾಧುರ್ಯ ಪ್ರೇಮವನ್ನು ಬೆಳೆಸೋದು ಕೇವಲ ಸ್ತ್ರೀಯರು ಅಂತ, ಅಲ್ಲಿ ಕೇವಲ ಈಗ ಸ್ತ್ರೀಯರಲ್ಲಿ ಮಾತ್ರ ಪ್ರಕಟ ಆಗೋದು ಅಂತಿಲ್ಲ. ಅದಕ್ಕೆ ದೇಹ ಸಂಬಂಧ ಇಲ್ಲ. ಅಂದರೆ ಭಗವಂತನೊಬ್ಬನೇ ಪುರುಷ ನಿಜವಾಗಿ ನೋಡಿದರೆ, ಬೇರೆ ಎಲ್ಲರೂ ಸ್ತ್ರೀಯರೇ, ಪ್ರಕೃತಿ. ಯಾಕೆಂದರೆ ಭಗವಂತನೊಬ್ಬನೇ ಪುರುಷ. ಸೊ ಪುರುಷ ಅಂದರೆ ಭೋಕ್ತಾರ. ಸೊ ಹಾಗಾಗಿ ಕೃಷ್ಣನಲ್ಲಿ ಮಾಧುರ್ಯ ಭಾವ, ಆ ಮಧುರ ಪ್ರೇಮ ಅಂದರೆ ಆ ಸಂಬಂಧನ ಬೆಳೆಸ್ಕೊಳ್ಳೋದು ಕೆಲವರು ಸ್ತ್ರೀಯರು ಮಾತ್ರ ಪ್ರಕಟ ಮಾಡ್ತಾರೆ ಅಂತಿಲ್ಲ. ಯಾಕೆಂತಂದರೆ ಆಧ್ಯಾತ್ಮಿಕ ಪ್ರೇಮ ವ್ಯವಹಾರ ಅದು ಭೌತಿಕ ಕಾಮ ಅಲ್ಲ. ಆಧ್ಯಾತ್ಮಿಕ ಪ್ರೇಮ ವ್ಯವಹಾರದಲ್ಲಿ ಐಹಿಕ ದೇಹಕ್ಕೆ ಸಂಬಂಧ ಇರೋದಿಲ್ಲ. ಹಾಗಾಗಿ ಭಗವಂತನಲ್ಲಿ ಮಾಧುರ್ಯ ಪ್ರೇಮವನ್ನು ಒಬ್ಬ ಕೃಷ್ಣನ ಅಂದರೆ ಗಂಡಸು ಕೂಡ ಗೋಪಿಯಾಗಲಿಕ್ಕೆ ಬಯಸ್ಬೋದು. ಅದೇ ರೀತಿ ಹೆಂಗಸು ಕೂಡ ಸಖನಾಗುವ ಮನೋಧರ್ಮವನ್ನು ಬೆಳೆಸ್ಕೊಳ್ಬೋದು. ಯಾಕೆಂದರೆ ಸಖ ಅಂತಂದರೆ ಗೋಪಬಾಲಕರಾಗೋದನ್ನು ಬರೀ ಗಂಡಸರೇ ಮಾಡ್ಕೋಬೇಕು ಅಂತ ಇಲ್ಲ. ಹೆಂಗಸರು ಕೂಡ ಗೋಪಬಾಲಕರಾಗಲಿಕ್ಕೆ ಇಚ್ಛೆ ಪಡ್ಬೋದು. ಗಂಡಸರು ಕೂಡ ವೃಂದಾವನದಲ್ಲಿ ಗೋಪಿ ಆಗಲಿಕ್ಕೆ ಬಯಸಬಹುದು. ಯಾಕೆ ಈ ಥರ ಅಂದರೆ ಇದು ಭಗವಂತನ ಜೊತೆ ಇರ್ತಕ್ಕಂಥ ಆಧ್ಯಾತ್ಮಿಕ ಸಂಬಂಧ, ಅದು ಐಹಿಕ ದೇಹಕ್ಕೆ ಸಂಬಂಧಿಸಿಲ್ಲ. ಇದನ್ನು ನಾವು ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ ಹೇಗೆ ಗಂಡಸು ಕೂಡ ಗೋಪಿ ಆಗಲಿಕ್ಕೆ ಬಯಸ್ಬೋದು ಹೇಳೋದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ದಂಡಕಾರಣ್ಯದ ಋಷಿಗಳು ಅವರು ಗಂಡು ದೇಹದಲ್ಲಿ ಇದ್ದರು, ಅದು ಎಲ್ಲರಿಗೂ ಗೊತ್ತಾಗತ್ತೆ. ಆದರೆ ಅಲ್ಲಿ ಏನಾಯಿತು, ದಂಡಕಾರಣ್ಯದಲ್ಲಿ ಅವರು ಋಷಿ ಮುನಿಗಳು ಶ್ರೀರಾಮಚಂದ್ರ ಅಲ್ಲಿ ಬಂದಾಗ ಕಾಡಿಗೆ ವನವಾಸಕ್ಕೆ ದಂಡಕಾರಣ್ಯಕ್ಕೆ ಹೋದ. ತಂದೆ ಕೊಟ್ಟ, ಅಂದರೆ ತಂದೆ ಯಾವಾಗ ಹೇಳ್ದ ನೀನು ಹೋಗು ನೀನು ವನವಾಸಕ್ಕೆ ಹೋಗುವಂದಾಗ ಆ ತಂದೆಯ ಮಾತನ್ನು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಲಿಕ್ಕಾಗಿ ದಂಡಕಾರಣ್ಯಕ್ಕೆ ಹೋದ. ಆ ದಂಡಕಾರಣ್ಯಕ್ಕೆ ಹೋದಾಗ ಆ ಋಷಿಮುನಿಗಳು ಶ್ರೀರಾಮಚಂದ್ರನನ್ನು ನೋಡ್ತಾರೆ. ನೋಡಿ ಅವನ ರೂಪ ಸಂಪತ್ತು, ಯಾಕಂದರೆ ಭಗವಂತ ಆಕರ್ಷಕ ರೂಪ ಅಲ್ವಾ. ಶ್ರೀರಾಮಚಂದ್ರ ಆಗಲಿ ಕೃಷ್ಣ ಆಗಲಿ, ಕೃಷ್ಣ ಅತ್ಯಾಕರ್ಷಕ, ರಾಮಚಂದ್ರನು ಅಷ್ಟೇ, ಭಗವಂತ ಆಕರ್ಷಕನೇ. ಅದನ್ನು ನೋಡಿ ಅವರಿಗೆ ಖುಷಿ ಆಯ್ತಂತೆ. ಆಗ ಆ ಮುನಿಜನರು ಏನು ಮಾಡಿದ್ರಂತೆ, ನಾನು ಭಗವಂತನ ಹತ್ತಿರನೇ ಆಲಿಂಗನೆ ಮಾಡ್ಕೊಳ್ಬೇಕು ನನಗೆ ಅಂತ ಅನಿಸ್ತಂತೆ ಅವರಿಗೆ. ತನಗೆ ಆ ಥರ ಆಲಿಂಗನೆ ಮಾಡ್ಕೊಳ್ಬೇಕು ಹೇಗೆ ಸಾಧ್ಯ? ಹೆಂಗಸಾಗಿ ರಾಮಚಂದ್ರ ಪ್ರಭುವನ್ನು ಮದುವೆ ಮಾಡ್ಕೊಂಡ್ರಕ್ಕೆ ಸಾಧ್ಯ. ಸೊ ಅದಕ್ಕೆ ಅವರು ಈ ಥರ ಹೇಳಿದ್ರಂತೆ, ಅಂದರೆ ಆ ಥರ ಮನಸ್ಸಿನಲ್ಲಿ ಅವರಿಗೆ ಬಂತಂತೆ. ಸೊ ಅದಕ್ಕೆ ಮುಂದೆ ಭಗವಂತ ಹೇಳ್ತಾನೆ, ನನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಯಾಕೆಂತಂದರೆ ನಾನು ಏಕಪತ್ನಿ ವ್ರತ ಅಂತ. ಆಮೇಲೆ ಅವರಿಗೆ ಅವಕಾಶ ಸಿಕ್ಕುತ್ತೆ, ಏಕೆಂದರೆ ಭಗವಂತ ಅವರ ಇಚ್ಛೆಯನ್ನು
ಸ್ಯಾಂಕ್ಷನ್ ಮಾಡ್ತಾನೆ. ಅವರೆಲ್ಲ ಮುಂದೆ ಗೋಪಿಯರಾಗಿ ಹುಟ್ಟುತ್ತಾರೆ ದ್ವಾಪರ ಯುಗದಲ್ಲಿ, ಮತ್ತೆ ಕೃಷ್ಣನ ಸಖಿಯರಾಗಿ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಈ ಮುನಿಜನರು ಗಂಡಸಾಗಿದ್ದರು, ಆದರೆ ಅವರು ಗೋಪಿಯರಾಗಲಿಕ್ಕೆ ಬಯಸಿದರು. ಹರೇ ಕೃಷ್ಣ. ಅರ್ಥ ಆಯ್ತಾ ಹರೇ ಕೃಷ್ಣ? ಇದು ಆಯ್ತು ಮಾತಾಜಿ. ಅರ್ಥ ಅರ್ಥ ಆಯ್ತು ಮಾತಾಜಿ. ಹಾ, ಈಗ ಮುಂದೆ ಯಾರಾದ್ರೂ ಸ್ವಲ್ಪ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ದಂಡಕಾರಣ್ಯದ ಋಷಿಗಳ ಕಥೆಗಳನ್ನು ಹೀಗೆ ವಿವರಿಸಬಹುದು. ರಾಮಚಂದ್ರ ಪ್ರಭುವು ದಂಡಕಾರಣ್ಯದಲ್ಲಿದ್ದಾಗ ಅಲ್ಲಿ ಭಕ್ತಿ ಸೇವಾ ತತ್ಪರರಾಗಿದ್ದ ಮುನಿಜನರು ಪ್ರಭುವಿನ ಸೌಂದರ್ಯಕ್ಕೆ ಮನಸೋತರು. ಹಾಗೆ ಮನಸೋತ ಕ್ಷಣದಲ್ಲಿ ಮಧುರ ಪ್ರೇಮವಿದ್ದ ವೃಂದಾವನದ ಗೋಪಿಯರ ಚಿತ್ರವನ್ನು ಮನಸ್ಸಿಗೆ ತಂದುಕೊಂಡರು. ದಂಡಕಾರಣ್ಯದ ಮುನಿಜನರು ಗೋಪಿಯರಂತೆ ಕೃಷ್ಣನಲ್ಲಿ ಮಧುರ ಪ್ರೇಮವನ್ನು ಬೆಳೆಸಿಕೊಳ್ಳಲು ಬಯಸಿದರೆಂಬುದು ಪ್ರಸ್ತುತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಕೃಷ್ಣನಾಗಿಯೂ ರಾಮಚಂದ್ರನಾಗಿಯೂ ಅವರು ಪರಮ ಪ್ರಭುವನ್ನು ಬಲ್ಲವರೂ ಆಗಿದ್ದರು. ರಾಮಚಂದ್ರನು ಆದರ್ಶ ರಾಜನಾಗಿದ್ದು ಏಕಪತ್ನಿ ವ್ರತಕ್ಕೆ ಭಂಗ ತರದವನಾಗಿದ್ದನೆಂಬುದನ್ನು ಮುನಿವರಿಯರಿಗೆ ತಿಳಿದಿದ್ದಾದರೂ ಕೃಷ್ಣನು ಸಂಪೂರ್ಣ ದೇವೋತ್ತಮನಾದ ಕಾರಣ ವೃಂದಾವನದಲ್ಲಿ ಅವನು ತಮ್ಮೆಲ್ಲರ ಅಪೇಕ್ಷೆಗಳನ್ನು ಈಡೇರಿಸಬಲ್ಲವನೆಂಬುದೂ ಅವರಿಗೆ ತಿಳಿದಿತ್ತು. ಭಗವಾನ್ ಕೃಷ್ಣನ ರೂಪವು ಪ್ರಭು ರಾಮಚಂದ್ರನ ರೂಪಕ್ಕಿಂತ ಆಕರ್ಷವಾದದ್ದೆಂದು ದಂಡಕಾರಣ್ಯದ ಮುನಿಜನರು ನಿರ್ಧರಿಸಿದರು. ಆದ್ದರಿಂದ ಮುಂದಿನ ಜನ್ಮದಲ್ಲಿ ಕೃಷ್ಣನ ಸಖಿಯರಾಗಬೇಕೆಂಬ ಆಸೆಯಿಂದ ಗೋಪಿಯರಾಗಿ ಹುಟ್ಟಬೇಕೆಂದು ಪ್ರಾರ್ಥಿಸಿದರು. ಈ ಪ್ರಾರ್ಥನೆಯ ಮಾತಿಗೆ ಪ್ರಭು ರಾಮಚಂದ್ರನು ಮೌನವಾಗಿದ್ದನು. ರಾಮಚಂದ್ರ ಪ್ರಭು ಮುನಿಜನರ ಪ್ರಾರ್ಥನೆಯನ್ನು ಮನ್ನಿಸನೆಂಬುದನ್ನು ಅವರ ಮೌನ ಸೂಚಿಸಿತು. ಇರುತ್ತಾ ಮುಂದಿನ ಜನ್ಮದಲ್ಲಿ ಕೃಷ್ಣನ ಸಖಿಯರಾಗಿರುವ ವರವು ಮುನಿಜನರಿಗೆ ಸಿಕ್ಕಿತು. ಈ ವರದ ಫಲವಾಗಿ ಈ ಮುನಿಜನರೆಲ್ಲರೂ ಗೋಕುಲದ ಗೋಪಿಯರ ಗರ್ಭಗಳಲ್ಲಿ ಜನಿಸಿದರು. ಇಂದಿನ ಜನ್ಮದಲ್ಲಿ ಬಯಸಿದಂತೆ ಗೋಕುಲ ಬೃಂದಾವನದ ಕೃಷ್ಣನ ರಂಗಭಾಗ್ಯವನ್ನು ಪಡೆದರು. ಹೀಗೆ ಆ ಮುನಿವರಿಯರ ಮನುಷ್ಯ ಜನ್ಮ ಸಿದ್ಧಿಯು ಅವರಲ್ಲಿ ಕೃಷ್ಣನೊಡನೆ ಮಧುರ ಪ್ರೇಮ ಸಂಬಂಧದ ಅಲೌಕಿಕ ಭಾವವೊಂದರ ಉದಯದಿಂದ ಕಾರಣವಾಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಗೋಪಿಯರು ಅಂದ್ರೆ ಸಾಮಾನ್ಯ ಸ್ತ್ರೀಯರಲ್ಲ. ಈಗ ಅರ್ಥ ಆಯ್ತಾ ಹರೇ ಕೃಷ್ಣ? ಗೋಪಿಯರು ಅಂದ್ರೆ ಯಾರು ಅಂತ ಗೊತ್ತಾಯ್ತು ಮಾತಾಜಿ. ಗೋಪಿಯರಲ್ಲಿ ಅನೇಕ ರೀತಿಯ ಗುಂಪುಗಳಿದೆ. ಕೆಲವರು ಇವರು ದಂಡಕಾರಣ್ಯದ ಋಷಿಗಳು ಗೋಪಿಯರಾಗಿದ್ದು, ಕೆಲವರು ಸಾಕಾರ ವೇದಗಳು ಗೋಪಿಯರಾಗಿರುವುದು, ಕೆಲವರು ಅಗ್ನಿಯ ಪುತ್ರರು, ತುಂಬಾ ಅನೇಕ ಗುಂಪುಗಳಿವೆ. ಆಮೇಲೆ ಕೆಲವರು ಗೋಲೋಕದಿಂದ ಬಂದಿರ್ತಾರೆ. ಸೊ ಈಗ ಎಲ್ಲ ಗೋಪಿಯರು ಒಂದೇ ಅಲ್ಲ, ಅವರಲ್ಲಿ ಗ್ರೂಪ್ ಇರ್ತದೆ. ಸೊ ಹಾಗಾಗಿ ಗೋಪಿಯರು ಸಾಮಾನ್ಯ ಸ್ತ್ರೀಯರಲ್ಲ. ಇದ್ರ ಹೇಗೆ ತಿಳ್ಕೊಳ್ಳೋದು? ರಾಮಚಂದ್ರ ಪ್ರಭು ದಂಡಕಾರಣ್ಯದಲ್ಲಿದ್ದಾಗ ಇವರು ಈ ಮುನಿಜನರು ದಂಡಕಾರಣ್ಯದಲ್ಲಿ ಅರಣ್ಯದಲ್ಲಿ ಮುನಿಜನರೆಲ್ಲ ಹಿಂದಿನ ಕಾಲದಲ್ಲಿ ಅರಣ್ಯಕ್ಕೆ ಹೋಗಿ ಜನ ಏನ್ ಮಾಡ್ತಾ ಇದ್ದಿದ್ರು, ಅಲ್ಲಿ ಸಾಧನೆ ಮಾಡ್ತಾ ಇದ್ದಿದ್ರು. ಸೊ ಆಗ ಆ ಭಗವಂತ ಅಲ್ಲಿ ಆ ದಂಡಕಾರಣ್ಯದಲ್ಲಿ ಬಂದಾಗ ಅವನ ದರ್ಶನ ಆಯ್ತು, ಅವರಿಗೆ ಭಗವಂತನ ದರ್ಶನ ಆಯ್ತು. ಆಮೇಲೆ ಅವರಿಗೆ ಭಗವಂತನಿಗೆ ಮನಸೋತರು ಅವರು ದರ್ಶನ ಆದಾಗ. ಆಮೇಲೆ ಅವರು ಏನಾಯ್ತು, ಅವರಿಗೆ ಗೊತ್ತಿತ್ತಂತೆ ರಾಮಚಂದ್ರ ಅವನು ಭಗವಂತನನ್ನು ಅವರು ಅರಿತಿದ್ದರು. ಕೃಷ್ಣ ಅಂದ್ರೆ ಅವರು, ರಾಮಚಂದ್ರ, ಇದೆಲ್ಲ ಗೊತ್ತಿತ್ತಂತೆ ಆ ಮುನಿಜನರಿಗೆ. ಅವನು ಏಕಪತ್ನಿ ವ್ರತಕ್ಕೆ ಭಂಗ ತರದವನ ಅವನ ಏಕಪತ್ನಿ ವ್ರತ ಅದಕ್ಕೆ ಭಂಗ ತಂದುಕೊಳ್ಳೋದಿಲ್ಲ, ಇದೂ ಗೊತ್ತಿತ್ತು. ಆದರೆ ಅವರಿಗೇನಿತ್ತು, ಅದು ಗೊತ್ತಿದ್ರೂ ಕೂಡ ಅವರಿಗೇನಾಯಿತು, ಭಗವಂತನ ಸೌಂದರ್ಯಕ್ಕೆ ಮನಸೋತರು. ಭಗವಂತನ ಒಪ್ಪಿಕೊಳ್ಳಬೇಕು ಅಷ್ಟು ಅವರಿಗೆ ಆಸೆ ಬಂತಂತೆ. ಅವಾಗ ಅವರ ಮನಸ್ಸಿನಲ್ಲಿದ್ದ ಆಸೆ ಭಗವಂತನಿಗೆ ಗೊತ್ತಾಗತ್ತೆ. ಅವಾಗ ಅವರು ಅದೊಂದೇ ಅಲ್ಲ, ಅವರು ಮುಂದೆ ಏನ್ ಮಾಡ್ತಾರೆ, ಗೋಪಿಯರ ಚಿತ್ರವನ್ನು ಮನಸ್ಸಿಗೆ ತಂದುಕೊಂಡು ಅವರು ಅದನ್ನೇ ಒಂಥರ ಮನಸ್ಸಲ್ಲಿ ಮನನ ಮಾಡ್ತಾರಂತೆ ಆ ಋಷಿಮುನಿಗಳು, ದಂಡಕಾರಣ್ಯದ ಋಷಿಮುನಿಗಳು. ಸೊ ಹಾಗಾಗಿ ಅವರು ಈ ರೀತಿ ಮಾಡಿದ್ದನ್ನ ಆ ಭಗವಂತ ಮೌನವಾಗಿದ್ದ ರಾಮಚಂದ್ರ ಭಗವಂತ. ಸೊ ಅವರು ವಿಚಾರ ಮಾಡಿದ್ರಂತೆ ಮುನಿಜನರು, ಭಗವಾನ್ ಕೃಷ್ಣ ಅವನ ರೂಪ ಇನ್ನೂ ಚೆನ್ನಾಗಿದೆ, ಅವನ ರೂಪ ರಾಮಚಂದ್ರನ ರೂಪಕ್ಕಿಂತ ಆಕರ್ಷಕ ಇದು ಅಂತ ಅವರಿಗೆ ಗೊತ್ತಿತ್ತಂತೆ ದಂಡಕಾರಣ್ಯದ ಋಷಿಗಳಿಗೆ. ಕೃಷ್ಣ ಅಂದ್ರೆ ಅತ್ಯಾಕರ್ಷಕ ಕೃಷ್ಣ. ಸೊ ಅದು ಅಂದ್ರೆ ಅವನು ಸರ್ವಾಕರ್ಷಕ ಕೃಷ್ಣ, ಗಂಧರ್ಪ ಕೋಟಿ ಕಮನೀಯ ವಿಶೇಷ ಶೋಭಾ ಕೃಷ್ಣ. ಸಾವಿರಾರು ಕೋಟ್ಯಂತರ ಕಂದರ್ಪರು ಬಂದರೂ ಕೂಡ, ಕಂದರ್ಪ ಅಂದರೆ ಕಾಮದೇವರು, ಅವ್ರು ಬಂದರೂ ಕೂಡ ಒಬ್ಬ ಕೃಷ್ಣನನ್ನ ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಗೊತ್ತಿತ್ತು. ಆಮೇಲೆ ಅವರು ತುಂಬ ಏಕಾಗ್ರ ಚಿತ್ತದಿಂದ ಅವರು ಆ ಗೋಪಿಯರ ಚಿತ್ರವನ್ನು ಮನಸ್ಸಿಗೆ ತಂದುಕೊಂಡು ಅವರ ಧ್ಯಾನ ಮಾಡ್ತಾರಂತೆ. ಆಮೇಲೆ ಅವರಿಗೆ ಭಗವಂತ ಅಂದರೆ
ಈ ಪ್ರಭು ರಾಮಚಂದ್ರ ಮೌನವಾಗಿದ್ದಂತೆ ಅವರ ಪ್ರಾರ್ಥನೆ. ಅವರು ಮುಂದೆ ಸಖಿಯರಾಗಬೇಕು, ತಾವು ಕೃಷ್ಣನ ಒಂದು ಜೊತೆ ಸಖಿಯರಾಗಬೇಕು, ತಾವು ಗೋಪಿಯರಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಂತೆ ರಾಮಚಂದ್ರನಿಗೆ. ರಾಮಚಂದ್ರ ಪ್ರಭು ಭಗವಂತ ಅವನು ಮೌನವಾಗಿದ್ದ ಅಂದ್ರೆ ಅವರ ಒಂದು ಪ್ರಾರ್ಥನೆಯನ್ನ ಅವನು ಮನ್ನಿಸಿದನು. ಸೊ ಹಾಗಾಗಿ ಮುಂದಿನ ಅವರು ಅಲ್ಲಿಂದ ತ್ರೇತಾಯುಗದಿಂದ ಕಾಯಬೇಕಾಯಿತು ಅವರಿಗೆ. ಮುಂದೆ ಅವರು ದ್ವಾಪರ ಯುಗದಲ್ಲಿ ಭಗವಂತ ಕೃಷ್ಣ ಬಂದಾಗ ಅವರಿಗೆ ಅಲ್ಲಿ ಸಖಿಯರ ಆಗಿ ವರ ಸಿಕ್ಕಿತು. ಅಂದ್ರೆ ಅವರೆಲ್ಲರೂ ಈ ಮುನಿಜನರು ಎಲ್ಲ ದಂಡಕಾರಣ್ಯದ ಋಷಿಮುನಿಗಳು ಆ ಗೋಪಿಕೆಯರ ಗರ್ಭದಲ್ಲಿ ಹುಟ್ಟಿ ಗೋಪಿಕಾ ಸ್ತ್ರೀಯರಾದರು. ಅವರು ಅಲ್ಲಿ ಕೃಷ್ಣನ ಸಂಘಭಾಗ್ಯವನ್ನು ಪಡೆದರು. ಅಂದರೆ ಅವರೆಲ್ಲರೂ ಕೂಡ ಆ ವೃಂದಾವನದ ಇದು ಕೃಷ್ಣನ ಲೀಲೆಗಳಲ್ಲಿ ಆ ರಾಸ ನೃತ್ಯ ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇದು ಕೃಷ್ಣನೊಡನೆ ಮಧುರ ಪ್ರೇಮದ ಸಂಬಂಧದ ಅಲೌಕಿಕ ಭಾವದಿಂದ ಅವರಿಗೆ ಕಾರಣ ಆಯಿತು. ಇದೊಂದು ಪ್ಯಾರ ಓದ್ಕೊಂಡು ಬಿಟ್ಬಿಡೋಣ. ಹರೇ ಕೃಷ್ಣ. ಇವತ್ತಿಗೆ ಸಮಯ ಆಗ್ತಾ ಇದೆ, ಪೂರ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹರೇ ಕೃಷ್ಣ. ಇದು ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾನೇ ಓದ್ಲಾ? ಓದಿ ಮಾತಾಜಿ, ಸಮಯ ಆಗ್ತಾ ಇದೆ. ಮಧುರ ಪ್ರೇಮವನ್ನು ಗಡ್ಡೆ ಹೆಂಡರಾಗಿರುವಾಗಿನ ಮಧುರ ಪ್ರೇಮ ಹಾಗೂ ಪ್ರಿಯಕರ ಪ್ರಿಯೆಯರ ನಡುವಣದ್ದು ಎಂದು 2 ವರ್ಗಗಳಲ್ಲಿ ವಿಂಗಡಿಸಬಹುದು. ಕೃಷ್ಣನಲ್ಲಿ ಪತ್ನಿ ಭಾವ ತೋರಿ ಮಧುರ ಪ್ರೇಮ ಬೆಳೆಸಿಕೊಳ್ಳುವವರು ದ್ವಾರಕೆಗೆ ಉನ್ನತಿ ಪಡೆಯುತ್ತಾರೆ. ಅಲ್ಲಿನ ಭಕ್ತನು ಕೃಷ್ಣನ ರಾಣಿಯರಾಗುತ್ತಾನೆ. ಕೃಷ್ಣನನ್ನು ಪ್ರಿಯಕರನೆಂದು ಭಾವಿಸಿ ಮಧುರ ಪ್ರೇಮ ಬೆಳೆಸಿಕೊಳ್ಳುವ ಭಕ್ತನು ಗೋಪಿಯರ ಸಂಘದಲ್ಲಿ ನಿಂತು ಕೃಷ್ಣನೊಡನೆ ಪ್ರೇಮ ವ್ಯವಹಾರದಲ್ಲಿ ತೊಡಗಲು ಗೋಲೋಕ ವೃಂದಾವನಕ್ಕೆ ಉನ್ನತಿ ಪಡೆಯುತ್ತಾನೆ. ಗೋಪಿಯಾಗಿಯೋ ರಾಣಿಯಾಗಿಯೋ ಕೃಷ್ಣನೊಂದಿಗಿನ ಮಧುರ ಪ್ರೇಮವು ಸ್ತ್ರೀಯರಿಗೆ ಮಾತ್ರ ಸೀಮಿತವಾದದ್ದಲ್ಲ ಎಂಬುದನ್ನು ನಾವು ಎಚ್ಚರದಿಂದ ಗಮನಿಸಬೇಕು. ದಂಡಕಾರಣ್ಯದ ಮುನಿಜರ ಮಾರ್ಗವನ್ನು ಹಿಡಿದು ಗಂಡಸರು ಕೂಡ ಅಂತಹ ಮನೋಭಾವವನ್ನು ಬೆಳೆಸಿಕೊಳ್ಳಬಹುದು. ವ್ಯಕ್ತಿಯು ಗೋಪಿಯರ ಮಾರ್ಗದ ನಡೆಯದೆ ಮಧುರ ಪ್ರೇಮವನ್ನಷ್ಟೇ ಅಪೇಕ್ಷಿಸಿದರೆ ದ್ವಾರಕೆಯ ನಮ್ಮ ಪ್ರಭುವಿನ ಸಾನ್ನಿಧ್ಯ ಭಾಗ್ಯವು ಅವನಿಗೆ ದೊರೆಯುವುದು. ಹರೇ ಕೃಷ್ಣ. ಇಲ್ಲಿ ಮಧುರ ಪ್ರೇಮ ಅಂದ್ರೆ ಮಾಧುರ್ಯ ರಸ. ಆ ಮಾಧುರ್ಯ ರಸದಲ್ಲಿ 2 ರೀತಿ ಇರುತ್ತೆ. ಒಂದು ಪರಕೀಯ ರಸ, ಮತ್ತೊಂದು ಸ್ವಕೀಯ ರಸ. ಗಂಡ ಹೆಂಡರಾಗಿರುವ ಮಧುರ ಪ್ರೇಮ ಅಂದ್ರೆ ಸ್ವಕೀಯ ರಸ. ಈ ಸ್ವಕೀಯ ರಸ ಎಲ್ಲಿ ಸಿಕ್ಕುತ್ತೆ? ಆ ಸ್ವಕೀಯ ರಸ ದ್ವಾರಕೆಯ ರಾಣಿಗಳಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಪರಕೀಯ ರಸ ಅಂತಂದ್ರೆ ಅದು ಮಧುರ ಪ್ರೇಮ ಮಾಧುರ್ಯ ಅಂದ್ರೆ ಪ್ರಿಯತಮೆಯರ ನಡುವೆ ನಡೀತಕ್ಕಂಥದ್ದು. ಅಂದ್ರೆ ಇಲ್ಲಿ ವಿವಾಹ ಬಂಧನ ಇರೋದಿಲ್ಲ. ಸೊ ಅದು ಗೋಪಿಕೆಯರಲ್ಲಿ ವೃಂದಾವನದಲ್ಲಿ ಕಂಡು ಬರುತ್ತೆ. ಇಲ್ಲಿ ಪತ್ನಿ ಭಾವ ತೋರಿ ಮಧುರ ಪ್ರೇಮದೊಳಸ ಯಾರಿಗೆ ಇಷ್ಟ ಇದೆ ಅಂತಹ ಭಕ್ತರು. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಯಾಕೆ ಹೇಳಿದ್ರಿ, ಮಾತಾಡಿದ್ರಿ ಮಧ್ಯದಲ್ಲಿ? ಹರೇ ಕೃಷ್ಣ. ಹರೇ ಕೃಷ್ಣ. ದಯವಿಟ್ಟು ಮ್ಯೂಟಲ್ಲಿ ಇಟ್ಕೊಳ್ಳಿ. ಸೊ ಹಾಗಾಗಿ 2 ವಿಧದ ಭಕ್ತರು, ಒಂದು ಸ್ವಕೀಯ ರಸದಲ್ಲಿ, ಮತ್ತೊಂದು ಪರಕೀಯ ರಸದಲ್ಲಿ. ಯಾರಿಗೆ ಪತ್ನಿ ಭಾವದಲ್ಲಿ ಮಧುರ ಪ್ರೇಮ ಬೆಳೆಸ್ಕೋಬೇಕು ಅಂತ ರಾಘವನಿಗೆ ಭಕ್ತರಿಗೆ ಇರ್ತಾರೆ, ಅವರು ದ್ವಾರಕೆಗೆ ಉನ್ನತಿ ಪಡಿತಾರೆ, ದ್ವಾರಕೆಗೆ ಹೋಗ್ತಾರೆ. ಅಲ್ಲಿ ಭಕ್ತ ಕೃಷ್ಣನ ರಾಣಿ ಆಗ್ತಾನೆ. ಅಂದ್ರೆ ಆ ರಾಘವನಿಗೆ ಭಕ್ತರು ಮುಂದೆ ರಾಗಾತ್ಮಿಕ ಭಕ್ತರಾದಾಗ ಕೃಷ್ಣನ ರಾಣಿ ಆಗ್ತಾರೆ. ಆದರೆ ಯಾರಿಗೆ ಪ್ರೇಮ ವ್ಯವಹಾರದಲ್ಲಿ ತೊಡಗಲಿಕ್ಕೆ ಇಷ್ಟ ಇದೆ, ಗೋಲೋಕ ವೃಂದಾವನಕ್ಕೆ ಉನ್ನತಿಯನ್ನ ಪಡಿತಾನೆ. ಸೊ ಹಾಗಾಗಿ ಇಲ್ಲಿ ನಾವು ಎಚ್ಚರ ಬಂದಾಗ ನೋಡ್ಬೇಕು, ಗಮನಿಸಬೇಕು. ಮಧುರ ಪ್ರೇಮ ಕೇವಲ ಈ ಭೌತಿಕದಲ್ಲಿ ಸ್ತ್ರೀಯರಿಗೆ ಮಾತ್ರ ಅಲ್ಲ, ಅದು ಗಂಡಸರು ಕೂಡ ಅಂತಹ ಮನೋಭಾವವನ್ನ ಪಡ್ಕೊಳ್ಬಹುದು. ಸೊ ಈ ವ್ಯಕ್ತಿಯು ಗೋಪಿಯರ ಮಾರ್ಗದಲ್ಲಿ ನಡೆಯದೆ ಮಧುರ ಪ್ರೇಮವನ್ನಷ್ಟೇ ಅಪೇಕ್ಷಿಸಿದರೆ ದ್ವಾರಕೆಗೆ ಪ್ರಭುವಿನ ಸಾನ್ನಿಧ್ಯ ಅಂದ್ರೆ ಮಧುರ ಪ್ರೇಮದಲ್ಲಿ 2 ರೀತಿ, ಒಂದು ಪರಕೀಯ ರಸ, ಸ್ವಕೀಯ ರಸ. ಸೊ ಆದ್ದರಿಂದ ಇಲ್ಲಿ ಪರಕೀಯ ರಸ ತುಂಬಾ ಶ್ರೇಷ್ಠವಾದದ್ದು. ಅದಕ್ಕೆ ಮಾಧ್ವ ಗೌಡಿಯ ಸಂಪ್ರದಾಯ ಇಲ್ಲಿ ಪರಕೀಯ ರಸದಲ್ಲಿ ಅಂದರೆ ಗೋಪಿಯರ ಭಾವದಲ್ಲಿ ಸೇವೆ ಅದನ್ನ ಮುಖ್ಯವಾಗಿ ಅನುಸರಿಸ್ತಾರೆ. ಸೊ ಅದರಲ್ಲಿ ರೂಪ ಗೋಸ್ವಾಮಿಯವರು ರೂಪ ಮಂಜರಿ. ಸೊ ಆದ್ದರಿಂದ ರೂಪ ಗೋಸ್ವಾಮಿಯರ ಹೆಜ್ಜೆ ಜಾಡಿನಲ್ಲಿ ಈ ಇಸ್ಕಾನ್ ಸಂಸ್ಥೆಯ ಎಲ್ಲ ಚಟುವಟಿಕೆಗಳು ನಡೆಯುತ್ತೆ. ಅದಕ್ಕೆ ನಮ್ಮನ್ನು ರೂಪಾನುಗರು ಅಂತ ಕೂಡ ಕರೀತಾರೆ. ಸೊ ಆದ್ದರಿಂದ ಇಲ್ಲಿ ಹೆಚ್ಚಿನದಾಗಿ ಬರ್ತಕ್ಕಂಥದ್ದು ಯಾವುದು? ವೃಂದಾವನದ ಗೋಪಿಕೆಯರ ಆ ಹೆಜ್ಜೆ ಜಾಡಿನಿಂದ ನಡೆಯುವುದು, ಅದು ಬಹಳ ಮುಖ್ಯ. ಸೊ ಅದರಿಂದಾಗ ಆ ವ್ಯಕ್ತಿ ಏನಾಗ್ತಾನೆ, ಯಾವುದು ಗೋಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಕೃಷ್ಣ.
ಇದೊಂದೇ ಇದನ್ನು ಓದಿ ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ಮಹಾಕೂರ್ಮ ಪುರಾಣದಲ್ಲಿ ಹೀಗೆಂದು ಹೇಳಲಾಗಿದೆ. ಅಗ್ನಿದೇವನ ಪುತ್ರರಾಗಿದ್ದ ಮಹಾಮುನಿಗಳು ಕೃಷ್ಣನಲ್ಲಿ ಮಧುರ ಪ್ರೇಮವನ್ನು ಸಾಧಿಸುವ ಅಪೇಕ್ಷೆಯಿಂದ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು. ಆದ್ದರಿಂದ ಅವರ ಮುಂದಣ ಜನ್ಮಗಳಲ್ಲಿ ಅವರು ಸಕಲ ಸೃಷ್ಟಿಯ ಮೂಲ ಪುರುಷ ವಾಸುದೇವ ಅಥವಾ ಕೃಷ್ಣ ಎಂದು ಖ್ಯಾತನಾದವನ ಸಂಘದಲ್ಲಿರಲು ಅವನನ್ನು ಪತಿಯಾಗಿ ಪಡೆದರು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನಾಗಿದೆ, ಮಹಾಕೂರ್ಮ ಪುರಾಣದಲ್ಲಿ ಹೇಳಿದ್ದಾರೆ, ಅಗ್ನಿದೇವನ ಪುತ್ರರಾಗಿದ್ದ ಮಹಾಮುನಿಗಳು ಕೂಡ ಕೃಷ್ಣನಲ್ಲಿ ಮಾಧುರ್ಯ ಭಾವದಲ್ಲಿ ಪ್ರೇಮವನ್ನು ಸಾಧಿಸುವ ಅಪೇಕ್ಷೆ ಇತ್ತಂತೆ ಅವರಿಗೆ. ಸೊ ಅದಕ್ಕಾಗಿ ಅವರು ಎಲ್ಲ ನಿಯಂತ್ರಕ ತತ್ವಗಳನ್ನು ಮಾಡಿ ಮುಂದೆ ಕೃಷ್ಣನಲ್ಲಿ ಅವರು ಸಕಲ ಸೃಷ್ಟಿಯ ಮೂಲ ಪುರುಷ ವಾಸುದೇವ ಅಥವಾ ಕೃಷ್ಣ ಎಂದು ಖ್ಯಾತನಾದ ಅವನ ಸಂಘದಲ್ಲಿ ಇರಲು ಅವನನ್ನು ಪತಿಯಾಗಿ ಪಡೆದನು. ಸೊ ಇಲ್ಲಿ ಅಗ್ನಿದೇವನ ಮಕ್ಕಳು ಅವರು ಕೂಡ ಅವರಿಗೂ ಕೂಡ ರಾಗಾನುಗ ಭಕ್ತಿ ಇತ್ತು. ಆದರೆ ಅವರು ಈ ಪತ್ನಿ ಭಾವದಲ್ಲಿ ಆ ಒಂದು ಭಕ್ತಿಯನ್ನು ಮಾಡಿದ್ದರಿಂದ ಅವರು ಮುಂದೆ ಅಲ್ಲಿ ವಾಸುದೇವ ಕೃಷ್ಣ ಅವರ ಪತಿಯನ್ನಾಗಿ ಪಡೆದರು, ಅಂದರೆ ರಾಣಿಯರಾದರು. ಸೊ ಇದು ತುಂಬಾ ಮುಖ್ಯವಾದದ್ದು. ಅಗ್ನಿದೇವನ ಮಕ್ಕಳು ರಾಣಿಯಾದರು, ದಂಡಕಾರಣ್ಯದ ಋಷಿಗಳು ಗೋಪಿಯರಾದರು. ಸೊ ಇದು ಹೇಗೆ ಅವರ ಭಾವ. ಸೊ ಆ ಭಾವದಿಂದ ಅವರು ಅಲ್ಲಿ ಆ ರಾಗಾನುಗ ಭಕ್ತಿಯನ್ನು ಮಾಡಿ ಆ ರೀತಿಯ ಒಂದನ್ನ ಪಡ್ಕೊಂಡ್ರು ಅಂತ ಹೇಳ್ತಾ ಇದ್ವಿ. ಹರೇ ಕೃಷ್ಣ. ಇಲ್ಲಿಗೆ ಸಮಯ ಮುಕ್ತಾ ಇದೆ. ಇದನ್ನು ಮುಂದುವರಿಸಬೇಕು ಅಥವಾ ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಹರೇ ಕೃಷ್ಣ. ಇನ್ನು ಒಂದು ಪೇಜ್ ಇದೆ. ಹರೇ ಕೃಷ್ಣ. ಏನ್ ಮಾಡೋದು? ಹರೇ ಕೃಷ್ಣ. ಇಷ್ಟಿದೆ. ಹರೇ ಕೃಷ್ಣ. ನೋಡಿ ಮಾತಾಜಿ, ಮಾಡ್ಬಿಡಿ ಅಷ್ಟೇ. ಓದಿ. ಸಂಬಂಧಾನುಗ ಭಕ್ತಿ ಓದಿ ಮಾತಾಜಿ. ಸಂಬಂಧಾನುಭಕ್ತಿ. ತಾಯಿ ತಂದೆಯರಾಗಿಯೋ ಅಥವಾ ಮಿತ್ರರಾಗಿಯೋ ಕೃಷ್ಣನಿಂದ ಆಕರ್ಷಿತರಾದ ಭಕ್ತರು ಕ್ರಮವಾಗಿ ನಂದ ಮಹಾರಾಜ ಅಥವಾ ಸುಬಲನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು. ನಂದ ಮಹಾರಾಜನು ಕೃಷ್ಣನ ಸಾಕು ತಂದೆ ಮತ್ತು ಕೃಷ್ಣನ ಮಿತ್ರರೆಲ್ಲ ಸುಬಲನು ರಜಭೂಮಿಯಲ್ಲಿ ಪ್ರಭುವಿಗೆ ಅತ್ಯಂತ ಆಪ್ತನು. ಪ್ರಭುವಿನ ಪಿತೃ ಅಥವಾ ಮಿತ್ರಭಾವವನ್ನು ಬೆಳೆಸಿಕೊಳ್ಳುವ ಕ್ರಿಯೆಯಲ್ಲಿ 2 ವಿಧ ಉಂಟು. ನೇರವಾಗಿ ಪ್ರಭುವಿನ ತಂದೆಯಾಗಲು ಪ್ರಯತ್ನಿಸುವುದು ಒಂದು ವಿಧಾನ. ನಂದ ಮಹಾರಾಜನು ಅನುಸರಿಸಿ ಕೃಷ್ಣನ ತಂದೆಯಾಗುವುದರ ಆದರ್ಶವನ್ನು ಆಶಿಸುವುದು ಇನ್ನೊಂದು ಮಾರ್ಗ. ಈ 2ರಲ್ಲಿ ನೇರವಾಗಿ ಕೃಷ್ಣನ ತಂದೆಯಾಗಿರುವ ಪ್ರಯತ್ನವನ್ನು ಶಿಫಾರಸು ಮಾಡಿಲ್ಲ. ಇಂತಹ ಒಂದು ಬೆಳವಣಿಗೆಯು ಮಾಯವಾದದ ಜೊತೆ ಬೆರೆತು ಕಲುಷಿತವಾಗಬಹುದು. ಮಾಯಾವಾದಿಗಳು ಅಥವಾ ಅದ್ವೈತಿಗಳು ತಾವೇ ಕೃಷ್ಣನೆಂದು ಬಗೆಯುತ್ತಾರೆ. ತಾನು ಕೃಷ್ಣನ ತಂದೆ ನಂದ ಮಹಾರಾಜನಾಗಿ ಬಿಟ್ಟಿದ್ದೇನೆಂದು ಒಬ್ಬ ವ್ಯಕ್ತಿಯು ಭಾವಿಸಿದರೆ ಅವನ ಪಿತೃಭಾವವು ಅಪರಾಧವಾದದ್ದು ಮತ್ತು ಯಾವ ಅಪರಾಧಿಯೂ ಕೃಷ್ಣನ ಸಾನ್ನಿಧ್ಯದಲ್ಲಿರಲು ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರನು. ಪಾಂಡವರ ರಾಜಧಾನಿಯಾದ ಹಸ್ತಿನಾಪುರದಲ್ಲಿ ವಾಸವಾಗಿದ್ದ ವೃದ್ಧನೊಬ್ಬನ ಕಥೆ ಸಾಂಖ್ಯ ಪುರಾಣದಲ್ಲಿದೆ. ಸ್ಕಾಂದ ಪುರಾಣದಲ್ಲಿದೆ. ಆ ವೃದ್ಧನು ಕೃಷ್ಣನು ತನ್ನ ಪ್ರೀತಿಯ ಪುತ್ರನಾಗಬೇಕೆಂದು ಅಪೇಕ್ಷಿಸಿದ. ನಂದ ಮಹಾರಾಜನು ಕ್ರಮಿಸಿದ ಹಾದಿಯಲ್ಲಿ ನಡೆಯೆಂದು ಆ ವೃದ್ಧನಿಗೆ ನಾರದರು ಉಪದೇಶಿಸಿದರು. ಅವನು ಹಾಗೆಯೇ ಮಾಡಿ ಸಫಲನಾದ. ನಾರಾಯಣ ಊಹದ ಸ್ತವದ ಪ್ರಾರ್ಥನಾ ಪದ್ಯದಲ್ಲಿ ಒಂದು ಮಾತು ಬರುತ್ತದೆ. ಪ್ರಭುವನ್ನು ತಮ್ಮ ಪತಿಯೆಂದೋ ಮಿತ್ರನೆಂದೋ ಪಿತೃವೆಂದೋ ಇಲ್ಲವೇ ಹಿತೈಷಿಯೆಂದೋ ಭಾವಿಸುವ ಜನರು ಸದಾ ಎಲ್ಲರಿಂದ ಪೂಜಾರ್ಹರೆಂಬುದೇ ಆ ಮಾತು. ಕೃಷ್ಣನಲ್ಲಿ ಇರಿಸುವ ಇಂತಹ ಸಹಜ ಪ್ರೇಮವನ್ನು ಕೃಷ್ಣನ ಅಥವಾ ಅವನ ಶುದ್ಧ ಭಕ್ತರ ವಿಶೇಷಾನುಗ್ರಹದಿಂದ ಮಾತ್ರ ಗಳಿಸಿಕೊಳ್ಳಬಹುದು. ಭಕ್ತಿ ಸೇವೆಯ ಈ ಪ್ರಕ್ರಿಯೆಯನ್ನು ಕೆಲವು ಸಲ ಪುಷ್ಟಿ ಮಾರ್ಗ ಎಂದು ಕರೆಯಲಾಗುತ್ತದೆ. ಪುಷ್ಟಿ ಎಂದರೆ ಶಕ್ತಿ ನೀಡುವಂಥದ್ದು, ಮಾರ್ಗ ಎಂದರೆ ಹಾದಿ. ಕೃಷ್ಣನಲ್ಲಿ ಇರಿಸುವ ಮಧುರ ಪ್ರೇಮ ಭಾವವು ಭಕ್ತಿ ಸೇವೆ ಅತ್ಯುಚ್ಚ ಮಟ್ಟಕ್ಕೇರಲು ಪುಷ್ಟಿ ನೀಡುತ್ತದೆ. ಆದ್ದರಿಂದ ಅದನ್ನು ಪುಷ್ಟಿ ಮಾರ್ಗ ಅಥವಾ ಶಕ್ತಿ ತುಂಬುವ ಹಾದಿ ಎಂದು ಕರೆಯಲಾಗಿದೆ. ವೈಷ್ಣವ ಧರ್ಮದ ವಿಷ್ಣು ಸ್ವಾಮಿ ಪಂಥಕ್ಕೆ ಸೇರಿದ ವಲ್ಲಭ ಸಂಪ್ರದಾಯವು ಕೃಷ್ಣನನ್ನು ಪುಷ್ಟಿ ಮಾರ್ಗದಲ್ಲಿ ಪೂಜಿಸುತ್ತದೆ. ಸಾಮಾನ್ಯವಾಗಿ ಗುಜರಾತಿನ ಭಕ್ತರು ಪುಷ್ಟಿ ಮಾರ್ಗದ ತತ್ವಗಳನ್ನು ಅನುಸರಿಸಿ ಬಾಲಕೃಷ್ಣನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಸಂಬಂಧಾನುಗ ಭಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಸಂಬಂಧಾನುಗ ಭಕ್ತಿ ಅಂದ್ರೆ ತಂದೆ ತಾಯಿಯಾಗಿರ್ತಕ್ಕಂತಹ ನಂದ ಮಹಾರಾಜ ಅಥವಾ ಆ ಒಂದು ಹೆಜ್ಜೆ ನಂದ ಮಹಾರಾಜ ಮತ್ತು ಯಶೋಧ ಮಾತಾ
ಅಥವಾ ಸುಬಲನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು. ಯಾಕೆಂದರೆ ನಂದ ಮಹಾರಾಜ ಸಾಕು ತಂದೆ ಕೃಷ್ಣನದು. ಸೊ ಕೃಷ್ಣನ ಮಿತ್ರರಲ್ಲಿ ಸುಬಲ ವ್ರಜಭೂಮಿಯಲ್ಲಿ ಅತ್ಯಂತ ಆಪ್ತ ಪ್ರಭುವಿಗೆ. ಸೊ ಹಾಗಾಗಿ ಇಲ್ಲಿ ಏನು ಅಂತಂದ್ರೆ, ತಂದೆ ಆಗ್ಲಿಕ್ಕೆ, ಕೃಷ್ಣ ತಂದೆ ಆಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂದರೆ ನಂದ ಮಹಾರಾಜನನ್ನು ಅನುಸರಿಸಿ ಕೃಷ್ಣನ ತಂದೆ ಆಗುವ ಆದರ್ಶವನ್ನು ಆಶೆ ಮಾಡುವುದು ಸಾಧ್ಯ. ಸೊ ಅದು ಕೃಷ್ಣನ ಅಂದ್ರೆ ನೇರವಾಗಿ ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಹೇಳ್ಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಏನಾದರೂ ತಾನು ನಂದ ಮಹಾರಾಜನ್ ತರ ಆಗ್ಬಿಟ್ಟಿದೆ ಅಂದ್ರೆ ಅದು ಕಲ್ಮಶ, ಸೊ ಮಾಯಾವಾದ ಜೊತೆಗೆ ಬರ್ತು ಬಿಡುತ್ತೆ. ಅದರಿಂದ ಆ ರೀತಿ ಮಾಡಬಾರ್ದು. ಯಾಕೆಂದ್ರೆ ಮಾಯಾವಾದ ಅಂದ್ರೆ ಕೃಷ್ಣ ಅಪರಾಧ, ಮಾಯಾವಾದಿ ಕೃಷ್ಣ ಅಪರಾಧಿ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಯಾಕೆಂದ್ರೆ ಅವರು ದೇವರಾಗ್ಲಿಕ್ಕೆ ಬಯಸ್ತಾರೆ. ಸೊ ಹಾಗಾಗಿ ಯಾವ ಅಪರಾಧಿಯನ್ನು ಕೂಡ ಕೃಷ್ಣನ ಸಾನ್ನಿಧ್ಯದಲ್ಲಿ ಭಗವದ್ ಸಾಮ್ರಾಜ್ಯವನ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾನು ಭಗವಂತನ ತಂದೆ ಆಗಿಬಿಟ್ಟಿದ್ದೇನೆ ಅಂತ ಭಾವಿಸಬಾರದು. ನಂದ ಮಹಾರಾಜನ ಹೆಜ್ಜೆ ಜಾಡಿನಲ್ಲಿ ನಡಿಬಹುದು. ಇಲ್ಲೊಬ್ಬ ವೃದ್ಧ ಇದ್ನಂತೆ ಹಸ್ತಿನಾಪುರದಲ್ಲಿ. ಅವನು ಕೃಷ್ಣ ತನ್ನ ಮಗ ಆಗ್ಬೇಕು ಅಂತ ಇಷ್ಟಪಟ್ಟನಂತೆ. ಅದಕ್ಕೆ ನಾರದರು ಹೇಳಿದ್ರಂತೆ, ನೀನು ನಂದ ಮಹಾರಾಜ ಅವನ ನಡೆದ ಹಾದಿಯಲ್ಲಿ ನಡೆ ಅಷ್ಟೇ, ನಿನಗೆ ಪುತ್ರ ಭಾವನೆ ಬರ್ತದೆ ಅಂತ ಹೇಳಿದ್ರಂತೆ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಭಗವಂತನನ್ನು ಪುಷ್ಟಿ ಮಾರ್ಗ ಅಂತ ಹೇಳ್ತಾರೆ. ಸೊ ಇಲ್ಲಿ ಪುಷ್ಟಿ ಮಾರ್ಗ ಅಂತಂದ್ರೆ ಅದು ವಲ್ಲಭ ಸಂಪ್ರದಾಯದಲ್ಲಿ ಮಾಡ್ತಾರೆ ಕೃಷ್ಣನನ್ನ. ವಲ್ಲಭ ಸಂಪ್ರದಾಯದ ವಿಷ್ಣು ಸ್ವಾಮಿ ಪಂಥಕ್ಕೆ ಸೇರಿದವರು ಮಾಡ್ತಾರೆ. ಇದು ಗುಜರಾತಿನಲ್ಲಿ ಪುಷ್ಟಿ ಮಾರ್ಗವನ್ನ ಗುಜರಾತಿನ ಭಕ್ತರು ಅನುಸರಿಸ್ತಾರೆ. ಈ ಪುಷ್ಟಿ ಮಾರ್ಗದಲ್ಲಿ ಬಾಲಕೃಷ್ಣನನ್ನು ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇದು ಕೂಡ ಬಾಲಕೃಷ್ಣನನ್ನು ಪೂಜೆ ಮಾಡೋದು ಕೂಡ ಸಂಬಂಧಾನುಗ ಭಕ್ತಿಯಲ್ಲಿ ಬರ್ತದೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಇದನ್ನೆಲ್ಲ ಅಂದರೆ 16ನೇ ಅಧ್ಯಾಯದಲ್ಲಿ ಮುಂದುವರಿದ ಮತ್ತಷ್ಟು ವಿವರಗಳು ರಾಗಾನುಗ ಭಕ್ತಿಯಲ್ಲಿ ಅದನ್ನ ಬಗ್ಗೆ ನೋಡಿದ್ದೇವೆ. ಸಂಬಂಧ ರೂಪ ಭಕ್ತಿ ಅಂದ್ರೆ ಏನು, ಮತ್ತೆ ಸ್ವಪ್ರೇರಣೀಯ ಸೇವೆಗೆ ರಾಗಾನುಗ ಭಕ್ತಿಗೆ ಬೇಕಾದ ಅರ್ಹತೆ ಏನು, ಮುಖ್ಯವಾಗಿ ಅಲ್ಲಿ ಬೇಕಾದ ಅರ್ಹತೆ ಅಂತಂದ್ರೆ ಅನರ್ಥ ನಿವೃತ್ತಿ ಆಗಬೇಕು, ಐಹಿಕ ಕಾಲುಷ್ಯಗಳು ಹೋಗಬೇಕು, ಭೌತಿಕ ಆಸಕ್ತಿ ಹೊರಟು ಹೋಗ್ಬೇಕು, ಭಗವಂತನಲ್ಲಿ ಲೌಲ್ಯ ಬೆಳಿಬೇಕು. ಯಾವ ಲೌಲ್ಯ ಅಂದ್ರೆ ಆ ವ್ರಜವಾಸಿಗಳ ಅದನ್ನ ಹೆಜ್ಜೆ ಜಾಡನ್ನು ಪಾಲನೆ ಮಾಡತಕ್ಕಂಥದ್ದು ಬರಬೇಕು, ಆ ಒಂದು ಲೌಲ್ಯ ಇರಬೇಕು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಸಿದ್ಧ ಪ್ರಣಾಳಿ ಅಂದ್ರೆ ಯಾರು ಅಂತ ತಿಳ್ಕೊಂಡ್ವಿ, ಕಾಮಾನುಗ ಭಕ್ತಿ ಬಗ್ಗೆ ತಿಳ್ಕೊಂಡ್ವಿ, ಕೇಳಿಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಪ್ರತ್ಯಕ್ಷ ಮತ್ತು ಪರೋಕ್ಷ ಭಗವಂತನ ಸೇವೆ ಮಾಡುವ ಅದನ್ನು ಕೂಡ ತಿಳಿದ್ವಿ. ಮತ್ತೆ ಇಲ್ಲಿ ದಂಡಕಾರಣದ ಮುನಿಗಳು ಹಾಗೂ ಅಲ್ಲಿ ಮತ್ತೆ ನಾವು ತಿಳ್ಕೊಂಡಿದ್ದು ಕಾಮಾನುಗ ಭಕ್ತಿಯಲ್ಲಿ ಅಲ್ಲಿ ಅದು ಪರಕೀಯ ರಸ, ಸ್ವಕೀಯ ರಸ, ಇದ್ರ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ. ಸಂಬಂಧಾನುಗ ಭಕ್ತಿಯನ್ನು ಕೂಡ ಇಲ್ಲಿ ನಾವು ವಿವರವಾಗಿ ಕೇಳಿ ತಿಳಿದ್ದೀವಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.